ನಮ್ಮಲ್ಲಿ ಹುದುಗಿರುವ ಪ್ರತಿಭೆಯನ್ನು ಅಡಗಿಸಿಡಲು ಎಂದಿಗೂ ಸಾಧ್ಯವಿಲ್ಲ. ರಾಜಕೀಯ ಎನ್ನುವುದು ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಅದನ್ನೆಲ್ಲ ಭೇದಿಸಿ ನಿಂತವನೇ ಸಾಧನೆಗೈಯಲು ಸಾಧ್ಯ. ಬಡ ಕ್ರೀಡಾಪಟುಗಳ ಏಳಿಗೆಗಾಗಿ ನಿಸ್ವಾರ್ಥ ಸೇವೆಗೈಯುತ್ತಿರುವ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಕಾರ್ಯ ಶ್ಲಾಘನೀಯ ಎಂದು ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ನಡೆದ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ 10ನೇ ವರ್ಷದ ಮಹಾಸಭೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ನೂತನ ಸಮಿತಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಭಾರತ ಕಬಡ್ಡಿ ತಂಡದ ಮಾಜಿ ನಾಯಕ, ಅರ್ಜುನ ಪ್ರಶಸ್ತಿ ವಿಜೇತ ಡಾಕ್ಟರ್ ಹೊನ್ನೆಪ್ಪಗೌಡ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ತಾಯಿ ಉಮಾಮಹೇಶ್ವರಿ ದೇವಿಯ ಪಾದಚರಣಗಳಿಗೆ ವಂದಿಸಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸ್ಥಾಪನೆಯನ್ನು ಇವತ್ತು ಒಳ್ಳೆ ದಿವಸ ಅಮ್ಮನವರ ಸನ್ನಿಧಿಯಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಅಣ್ಣ ಗೋಪಿ ಅಣ್ಣನವರು. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಗುರುಗಳು, ನಮ್ಮ ಉಳ್ಳಾಡ್ರು, ಪ್ರೇಮ್ನಾಥ್ ಉಳ್ಳಾಡ್ರವರು. ಇವರು ನಾನು ಭಾಳ ಸಣ್ಣ ಹುಡುಗರಿಂದ ನೋಡಿದ್ದಾರೆ. ನನ್ನ ವಯಸ್ಸು ಒಂದು 13 ವರ್ಷ ಇರ್ಬೋದು. ನನ್ನ ಇವತ್ತೇನಾದರೂ ಈ ಮಟ್ಟಕ್ಕೆ ತಗೊಂಡೋಗಿದೆ ಅಂತ ಹೇಳಿದ್ರೆ, ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ದಕ್ಷಿಣ ಕನ್ನಡನೇ ಸಾಕ್ಷಿ. ಯಾಕೆ ಅಂತಂದರೆ, ನಾನು 13ನೇ ವಯಸ್ಸಿನಲ್ಲಿ ಸಬ್ ಜೂನಿಯರ್ ನ್ಯಾಷನಲನ್ನು ರೆಪ್ರೆಸೆಂಟ್ ಮಾಡಿದ್ದು ಮತ್ತು ಕೋಚಿಂಗ್ ಕ್ಯಾಂಪ್ ಮಾಡಿದ್ದು ಇದೇ ದಕ್ಷಿಣ ಕನ್ನಡದಲ್ಲೇ, ಮಂಗಳೂರಿನಲ್ಲೇ. ಅವತ್ತು ಕರ್ನಾಟಕ ತಂಡ ಫೈನಲ್ ಹಂತವನ್ನು ಹತ್ತಿತ್ತು 1988. ಇವತ್ತಿಗೆ ಎಷ್ಟು ವರ್ಷ ಆಗಿರಬೇಕು? 38 ವರ್ಷ ಆಗಿದೆ. 38 ವರ್ಷದಿಂದ ಇವತ್ತರೆಗೂ ಕರ್ನಾಟಕ ತಂಡ ಸಬ್ ಜೂನಿಯರ್ ಹಂತದಲ್ಲಾಗಲಿ ಯಾವುದೇ ಹಂತದಲ್ಲಾಗಲಿ ಫೈನಲನ್ನು ತಲುಪಿಲ್ಲ. ಸೊ ಯಾಕೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜನ ಕ್ರೀಡಾಪಟುಗಳಿದ್ದರೂ ಸಹ, ಕರ್ನಾಟಕದಲ್ಲಿ ಆಟಗಾರರಿದ್ದರೂ ಸಹ ಅವಕಾಶ ವಂಚಿತರಾಗ್ತಾ ಇದ್ದಾರಾ? ಇಲ್ಲ ಕಬಡ್ಡಿಗೆ ಬೇಕಾದಂಥ ಪೂರಕವಾದಂಥ ಟ್ರೈನಿಂಗನ್ನು ನಾವು ಕೊಡ್ತಾ ಇಲ್ವಾ? ಇಲ್ಲ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ವಾ? ಅದು ಯಕ್ಷ ಪ್ರಶ್ನೆ ಉಳಿತದೆ, ಕ್ವಶನ್ ಮಾರ್ಕ್ ಆಗಿ. ಯಾಕೆಂತಂದರೆ ಕಬಡ್ಡಿ ಅಂತಂದರೆ ನಾವೆಲ್ಲ ಒಂದು ಫ್ಯಾಮಿಲಿ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಎಲ್ಲ ಈ ನಮ್ಮ ಗಣ್ಯ ವ್ಯಕ್ತಿಗಳು, ಶೇಖರ್ ಸರ್ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ, ಕೆಲವರು ಇದರಲ್ಲಿ ಕಬಡ್ಡಿ ಪ್ಲೇಯರ್ ಇದ್ದಾರೆ, ಕೆಲವರು ಕಬಡ್ಡಿ ಪ್ಲೇಯರ್ಸ್ ಇಲ್ಲ. ಯಾಕೆ ಇವರು ಸಹ ಕಬಡ್ಡಿಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಬಡ ಹುಡುಗ, ಬಡ ಆಟಗಾರ ಮೇಲ್ ಬರಬೇಕು, ರಾಜ್ಯಕ್ಕೆ ಹೆಸರು ತರಬೇಕು, ರಾಷ್ಟ್ರಕ್ಕೆ ಹೆಸರು ತರಬೇಕು. ಇಲ್ಲೇನು ಯಾರ್ದು ಸ್ವಾರ್ಥ ಇಲ್ಲ. ಇಲ್ಲಿದ್ದರೆ ದಕ್ಷಿಣ ಕನ್ನಡಕ್ಕೆ ತರಬೇಕು ಅಂತ ಏನಿಲ್ಲ. ಇಲ್ಲೆಲ್ಲ ಅಕಾಡೆಮಿಲಿರುವಂಥ ಹುಡುಗರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ. ಸೊ ಕಡೆದಾಗ ನಾವು ಹುಡುಕಿದಾಗ ಏನಾಗುತ್ತೆ ಅಂದರೆ, ರಾಜ್ಯ ರಾಷ್ಟ್ರ ಅನ್ನೋದು ಭಾಳ ಮುಖ್ಯ ಬರುತ್ತೆ. ನಾವು ಯಾವುದೇ ಊರಿರ್ಬೋದು. ಯಾಕೆಂತಂದರೆ ನಾನು ಹೇಳ್ದಂಗೆ ಸುಮಾರು 1-2 ತಿಂಗಳುಗಳ ಕಾಲ ಇರಬೇಕಲ್ವ ಸರ್. ಅವಾಗ ನಮಗೆ ಕೋಚಿಂಗ್ ಕ್ಯಾಂಪ್ ಇದ್ದಿದ್ದು. ಭಾಳ ಸಣ್ಣವನು, ಒಂದು 13 ವರ್ಷದ ಹುಡುಗನೇ ನೀವು ಲೆಕ್ಕ ಹಾಕ್ಕೊಳ್ಳಿ. 1.5 ತಿಂಗಳು 2 ತಿಂಗಳು ಇಲ್ಲೇ ಮಂಗಳೂರಲ್ಲೇ ಕೋಚಿಂಗ್ ಕ್ಯಾಂಪ್ ಇತ್ತು. ನೆಹರು ಮೈದಾನದಲ್ಲೇ ರಾಷ್ಟ್ರೀಯ ಸಬ್ ಜೂನಿಯರ್ ಚಾಂಪಿಯನ್ಶಿಪ್ಪನ್ನು ನಡೆಸಿದರು. ಯಾಕೆಂತಂದರೆ ನಮ್ಮ ಭವಿಷ್ಯದ ಮೊದಲ ನ್ಯಾಷನಲ್ ಆಡಿದ್ದು ನಾನು ಸಬ್ ಜೂನಿಯರ್ನಲ್ಲಿ ಮಂಗಳೂರಿನಲ್ಲಿ. ಯಾಕೆಂತಂದರೆ ನಾನು ಜೀವ ಇರೋವರೆಗೂ ನಾನು ಅದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾನೆಲ್ಲೂ ಮುಚ್ಚಿಡೋದಿಲ್ಲ. ಯಾಕೆಂದರೆ ನಮ್ಗೆ ಯಾರೇ ಒಂದು ಉಳ್ಕಡ್ಡಿ ಹಿಂಗೆ ಈ ಥರ ಗಣ್ಯ ವ್ಯಕ್ತಿಗಳು ಏನು ಕುಂತಿದ್ದಾರೆ, ಒಂದು ಉಳ್ಕಡ್ಡಿಯ ಸಹಾಯ ಮಾಡಿದ್ರು ನಾವು ಯಾವತ್ತೂ ಜ್ಞಾಪಿಸ್ಕೊಳ್ಬೇಕು, ಅವರನ್ನು ನೆನೆಸ್ಬೇಕು. ನಾನು ಇವತ್ತು ಹೇಳ್ತಾ ಇರೋದು ಹುಡುಗರಿಗೆ. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ನಾವು ಸಣ್ಣ ವಯಸ್ಸಲ್ಲಿದ್ದಾಗ ನಮಗೆ ದಿನನಿತ್ಯ ಪ್ರಾಕ್ಟೀಸ್ ಆದಮೇಲೆ ಕವರಲ್ಲಿ ಮೂಸಂಬಿ, ಆಪಲ್ಲು, ಹಣ್ಣು ಎಲ್ಲರಿಗೂ ಒಂದೊಂದು ಬರೋದು. ಸೊ ಒಂದು ಅಮ್ಮ ತಾಯಿ ಅಂತಿದ್ರು ಒಂದು ಮನೆ, ಅದು ನಾನು ಮರ್ತೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಆ ಅಮ್ಮವ್ರು ಇರಲ್ಲ ಬಿಡಿ ಈಗ. ಅವ್ರು ನಾವು ಯಾವತ್ತೂ ನೆನ್ಸ್ಕೊತೀವಿ. ಅವ್ರ ಮನೇಲೆ ನಮ್ಮನ್ನೆಲ್ಲ ಊಟ ಹಾಕಿದ್ದು 45 ದಿವಸ. ಸೊ ಅವತ್ತು ನಮ್ಮನ್ನು ಈ ಒಂದು ದಕ್ಷಿಣ ಕನ್ನಡ ಈ ಜಿಲ್ಲೆ ಏನು ನಮ್ಮನ್ನು ಸಾಕರಿಸ್ತು, ಪೋಷಿಸ್ತು. ಇವತ್ತು ನಾನು ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋವರೆಗೂ ಬೆಳೆದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟ ಬೀಳ್ತೇನೆ. ನನಗೆ ಅವತ್ತು ಕೊಟ್ಟಂಥ ಏನೀಗೊಂದು ಗಿಡಗಳಿಗೆ ಪ್ರೋಟೀನ್ ಬೂಸ್ಟ್ ಏನು ಹಾಕಿ ಬೆಳೆಸ್ತಾರಲ್ಲ, ಅವತ್ತು ನನಗೆ ಬೆಳೆಸಿದ್ದು ದಕ್ಷಿಣ ಕನ್ನಡ. ಸೊ ಅದರಿಂದ ನಾನು ಇವತ್ತು ಈ ಮತ್ತಕ್ಕೆ ಏನಾದರೂ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅದು ಕಾರಣ ಅಂತ ಹೇಳೋದಕ್ಕೆ ಇಷ್ಟ ಬೀಳ್ತಾನೆ. ಸ್ನೇಹಿತರೆ, ಇವತ್ತು ಈ ರೀತಿ ಭಾಳ ಉತ್ತಮವಾದಂಥ ಕಬಡ್ಡಿ ಕ್ರೀಡಾಪಟುಗಳು. ಯಾಕೆಂತಂದರೆ ನಾವು ನ್ಯಾಷನಲ್ ಚಾಂಪಿಯನ್ಶಿಪ್ಪು 3ರಿಂದ 4 ಬಾರಿ ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿದ್ದೀವಿ. ಕರ್ನಾಟಕ ಸೀನಿಯರ್ ಮಟ್ಟದಲ್ಲಿ ಸುಮಾರು ನಾವು ಬ್ಯಾಂಕ್ ಸ್ಪೋರ್ಟ್ಸನ್ನು ಆಡಿದ್ದೀವಿ. ಕರ್ನಾಟಕ ಕಮ್ಮಿ, ನ್ಯಾಷನಲ್ ಗೇಮ್ಸ್ನಲ್ಲಿ ಕರ್ನಾಟಕಕ್ಕೆ ಬಂಗಾರದ ಪದಕ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನೀವು ದಯವಿಟ್ಟು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇವತ್ತು ನೀವೇನು ಹರಿಯಾಣ ಪ್ಲೇಯರ್ಸ್ ಅಂತ ನೋಡ್ತೀರಿ, ಯಾವ ಡೆಲ್ಲಿ ಪ್ಲೇಯರ್ ನೋಡ್ತೀವಿ, ಯಾವ UP ಪ್ಲೇಯರ್ ನೋಡ್ತೀವಿ, ಅವ್ರು ಬಂದು ನಮ್ಮ ಹತ್ರ ಕೇಳ್ಕೊಳೋರು, ನಾಳೆ ಹೊಡಿತೀರಾ ಮ್ಯಾಚ್ ಹೆಂಗಿದ್ರು, ನಮಗೊಂದು 10 ಪಾಯಿಂಟಲ್ಲಿ ಹೊಡೀರಿ, ಇಲ್ಲ 5 ಪಾಯಿಂಟಲ್ಲಿ ಹೊಡೀರಿ ಅಂತ. ಸೊ ಆ ಮಟ್ಟಕ್ಕಿತ್ತು ಕಬಡ್ಡಿ ಅಂದರೆ.
ಕರ್ನಾಟಕ ಕಬಡ್ಡಿ ಅಂದರೆ ಆ ಮಟ್ಟಕ್ಕಿತ್ತು, ಅಂದರೆ ಯಾರಿಗೂ ಎದುರ್ತಿರ್ಲಿಲ್ಲ. ಇವತ್ತು ನೋಡಿದ ತಕ್ಷಣವೇ ಅಯ್ಯೋ ಹರಿಯಾಣ ಪ್ಲೇಯರು ಕೈ ದಪ್ಪ ಇದೆ, ಕಾಲು ದಪ್ಪ ಇದೆ, ಕೈ ಕಾಲು ದಪ್ಪ ಇರೋದಲ್ಲ, ಗುಂಡಿಗೆಲಿರಬೇಕು, ದಪ್ಪಗೆ ಗುಂಡಿಗೆಲಿರಬೇಕು ಧೈರ್ಯ. ಮನುಷ್ಯನ ನೋಡಿ ಆಕಾರ ನೋಡಿ ಎಲ್ಲ ನಾವು ಅಳಿಬೇಕಾಗಿರೋದು, ಅವನ ಧೈರ್ಯ ನೋಡಬೇಕು. ಯಾಕೆಂದರೆ ಕಬಡ್ಡಿ ಯಾರು ಬೇಕಾದ್ರೂ ಆಡ್ಬೋದು, ಆದರೆ ಧೈರ್ಯ ಇಲ್ದಿರ ಮಾತ್ರ ಕಬಡ್ಡಿನ ಆಡೋಕ್ಕಾಗೋದಿಲ್ಲ. ಇದು ಮಾತ್ರ ಬರೆದಿಟ್ಕೊಳ್ಳಿ. ಕಬಡ್ಡಿ ಅಂದರೆ ಧೈರ್ಯ ಇದ್ದವ್ರು ಮಾತ್ರ ಆಡೋಕ್ಕಾಗುತ್ತೆ, ಬುದ್ಧಿಶಕ್ತಿ ಆಮೇಲೆ ಮುಖ್ಯವಾಗಿ ಧೈರ್ಯ ಇರಬೇಕು. ಇವತ್ತು ಎಷ್ಟೋ ಜನ ಮಕ್ಕಳು ಕಬಡ್ಡಿ ಕಳಿಸೋದೇ ಇಲ್ಲ. ಯಾಕೆಂತಂದರೆ ನನ್ನ ಮಕ್ಳು ಕೈ ಏಟಾಗುತ್ತೆ, ಕಾಲು ಏಟಾಗುತ್ತೆ, ಕೈ ಕಾಲು ಎಲ್ಲರಿಗೂ ಏಟಾಗುತ್ತೆ. ನಡ್ಕೊಂಡು ಹೋಗ್ತಾ ಇದ್ದರೆ ಬೀಳ್ತೀವಿ, ಬಿದ್ದ ಮೇಲೆ ಎದೊಳ್ತೀವಿ. ಈ ರೀತಿ ಕಬಡ್ಡಿ ಕ್ರೀಡಾಪಟುಗಳು ಈ ದಿನಗಳಲ್ಲಿ ಸುಮಾರು ನಾನು ನೋಡ್ತಾ ಇದ್ದೀನಿ, ಇಂಜೆಕ್ಷನ್ಗಳು, ಸಿರಿಂಜ್ಗಳು, ಮಾದಕಗಳನ್ನು ತಗೊಳಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ಅವರ ಜೀವನವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ನಾನು ಒಂದು ಹೇಳೋದಿಷ್ಟೇ, ನೀವು ಕ್ರೀಡಾಪಟುಗಳು ನ್ಯಾಚುರಲ್ ಫುಡ್ ಏನು ತಿಂದಿರೋ ತಿನ್ನಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಸರತ್ತು ಮಾಡಿ, ಧೈರ್ಯ ಅನ್ನೋದನ್ನ ಇಟ್ಕೊಳ್ಳಿ, ಗ್ರೌಂಡ್ ಒಳಗಡೆ ಇಳಿರಿ, ನಿಮ್ಮನ್ನು ಯಾರೂ ಮುಟ್ಟೋಕ್ಕಾಗೋದಿಲ್ಲ. ಸೊ ಅದರಿಂದ ನೀವೆಲ್ಲ ಭವಿಷ್ಯದ ರತ್ನಗಳು. ಇವತ್ತು ಮಕ್ಕಳು ಏನಿಲ್ಲಿ ಕುಂತಿದ್ದೀರಾ, ನೀವೆಲ್ಲ ಭವಿಷ್ಯದ ರತ್ನಗಳು. ನಿಮಗೆ ಅವ್ರು ಕೊಡಲಿಲ್ಲ ಸೆಲೆಕ್ಷನ್, ಇವ್ರು ಕೊಡಲಿಲ್ಲ, ಅಲ್ಲಿ ಹೋದರೆ ಅದಾಗುತ್ತೆ, ಇಲ್ಲೋದ್ರೆ ದುಡ್ಡು ಕೇಳ್ತಾರೆ, ಇದೆಲ್ಲ ಕಾಮನ್ನು. ಇದು ಪ್ರಪಂಚದಲ್ಲಿ ಬಿಟ್ಟಿರತಕ್ಕಂಥ ಕ್ಯಾನ್ಸರ್. ಇದು ಕ್ಯಾನ್ಸರ್ ಆಗಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೂ ಒಪ್ಕೊಂಡೋಗಿದೆ, ಕಬಡ್ಡಿಯಲ್ಲೂ ಇದೆ. ಸೊ ಅದರಿಂದ ನಾವುಗಳು ಇನ್ನು ಮುಂದಕ್ಕೆ ಈ ಕಬಡ್ಡಿ ಕ್ರೀಡೆಯಲ್ಲಿ ಯಾವುದೇ ಕ್ರೀಡಾಪಟುಗಳಿಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ಮು ಒಳ್ಳೆ ಆಟಗಾರನಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಂತೇಳಿ ನಾವು ಸಹ ಗೋಪಿ ಅಣ್ಣವರು ಇದನ್ನು ಡಿಸಿಷನ್ನ ತೊಗೊಂಡಿದ್ದೀವಿ. ಒಂದು ನಿಮಗೊಂದು ಹೇಳ್ತೇನೆ, ಸ್ವಲ್ಪ ಮಾತಾಡ್ಬೋದಲ್ಲ, ಪರವಾಗಿಲ್ಲ, ಒಂದು 5 ನಿಮಿಷ ಮಾತಾಡ್ಬೋದಾ? ಓಕೆನಾ? ನಿಮಗೆ ಒಂದೇ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಯಾಕಂದರೆ ಎಲ್ಲೆಲ್ಲೋ ಎಕ್ಸಾಂಪಲ್ ಹುಡುಕ್ಬಾರ್ದು. ಯಾವುದೇ ಒಂದು ವಿಚಾರಕ್ಕಾದರೂ ಎಕ್ಸಾಂಪಲ್ ನಮ್ಮಲ್ಲೇ ಇರುತ್ತೆ, ನಾವೇ ಎಕ್ಸಾಂಪಲ್ಲು. ಇವತ್ತು ಒಂದು ಸೆಲೆಕ್ಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ, ನನಗೆಲ್ಲೋ ಸೀನಿಯರು ಎಲ್ಲಿಗೂ ಹೋಗೋಕ್ಕೆ ನಾನು ಸೆಲೆಕ್ಷನ್ಗೆ ಹೋಗಿದ್ದೆ, ನಾನು ಅವನಿಗಿಂತ ತುಂಬ ಚೆನ್ನಾಗಿ ಆಡಿದೆ, ಅದು ನನಗೆ ಸೆಲೆಕ್ಷನ್ ಕೊಡಲಿಲ್ಲ, ನಾಳೆಯಿಂದ ನಾನು ಕಬಡ್ಡಿಗೆ ಬರೋದಿಲ್ಲ. ಈ ಡಿಸಿಷನ್ಗಳನ್ನ ಭಾಳಷ್ಟು ಜನ ಕ್ರೀಡಾಪಟುಗಳು ತೊಗೊತಾ ಇದ್ದಾರೆ. ಒಂದು ಸೆಲೆಕ್ಷನ್ ಕೊಟ್ಟಿಲ್ಲ ಅಂತಂದರೆ ಏನೂ ಆಗೋದಿಲ್ಲ. ಆ ಒಂದು ಸೆಲೆಕ್ಷನ್ ಯಾರು ರೆಕಮೆಂಡಲ್ಲಿ ತೊಗೊಂಡಿರ್ತಾನಲ್ಲ, ಆ ಆಟಗಾರ ಆಡೋಕ್ಕಾಗೋದು ಒಂದು ನ್ಯಾಷನಲ್ಲೇ. ಎಷ್ಟು ಹೇಳಿ? ರೆಕಮೆಂಡಲ್ಲಿ ತಗೊಂಡಿದ್ದಾನಲ್ಲ, ಅವನು ಆಡೋಕ್ಕಾಗೋದು ಒಂದೇ ನ್ಯಾಷನಲ್ಲು. ನೀವು ಸತತವಾಗಿ ನಿಮ್ಮಲ್ಲಿರತಕ್ಕಂಥ ಆಟವನ್ನು ಆಡ್ತಾ ಬಂದರೆ 10 ನ್ಯಾಷನಲ್ಲು ಗ್ಯಾರಂಟಿ ಪ್ಲೇಯರ್. ನೀವು 10 ನ್ಯಾಷನಲ್ ಗ್ಯಾರಂಟಿ ಪ್ಲೇಯರ್ ಆಗ್ತೀರಾ. 10 ಗ್ಯಾರಂಟಿ ಪ್ಲೇಯರ್ ಆಗೋದು ಇಂಪಾರ್ಟೆಂಟಾ, ಒಂದು ರೆಕಮೆಂಡ್ ಪ್ಲೇಯರ್ ಆಗೋದು ಇಂಪಾರ್ಟೆಂಟ್ ಅನ್ನೋದು ಯೋಚನೆ ಮಾಡಿ. ಯಾಕೆಂತಂದರೆ ಸತ್ಯವನ್ನೇ ಎಷ್ಟನ ಮಣ್ಣಲ್ಲಿ ಊತಿಡ್ಬೋದು, ಒಂದು ದಿವಸ ಆಚೆ ಬಂದೇ ಬರುತ್ತೆ. ಆ ರೀತಿ ಟ್ಯಾಲೆಂಟನ್ನು ಯಾರೂ ಮುಚ್ಚಿಡೋಕ್ಕಾಗೋದಿಲ್ಲ. ನಿನ್ನಲ್ಲಿರೋ ಟ್ಯಾಲೆಂಟನ್ನು ಗ್ರೌಂಡಲ್ಲೇ ತೋರಿಸ್ಬೇಕು. ಸೊ ಅದರಿಂದ ಫೆಡಪ್ ಆಗುವಂಥದ್ದು, ನನಗೆ ಆಡೋದಿಲ್ಲ ಅನ್ನೋದು, ನಾನು ಊರಿಗೆ ಹೋಗ್ತೀನಿ ಮತ್ತು ನಾನು ಬರೋದಿಲ್ಲ, ಇನ್ಮೇಲೆ ಕಬಡ್ಡಿಯಲ್ಲಿ ರಾಜಕೀಯ ಅನ್ನೋದು ಈ ದೇಶದಲ್ಲಿ ಎಲ್ಲ ಕಡೆ ಇದೆ. ಅದನ್ನೆಲ್ಲ ಭೇದಿಸಿ ನಿಂತವನೇ ಛಲಗಾರನಾಗೋದು, ಆಟಗಾರನಾಗೋದು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಎಕ್ಸಾಂಪಲ್ ಕೊಡ್ತೇನೆ. 1993 ಢಾಕಾ ಸಾಫ್ಟ್ ಗೇಮ್ಸ್, ಅದರಲ್ಲಿ ನಾನು ಇರಲಿಲ್ಲ, ಇಂಡಿಯಾ ಕ್ಯಾಂಪಲ್ಲಿ ನಾನು ಇರಲಿಲ್ಲ. ನನ್ನ ಬಿಟ್ಟು ಸೀನಿಯರ್ ಆಟಗಾರರು ಇದ್ದರು ಇಬ್ಬರು. ಇಂಡಿಯಾ ಟೀಮ್ ವರ್ಸಸ್ ITL ಇದ್ದೆ ನಾನು, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಬ್ಯಾಂಗ್ಳೂರು ಸಾಯಲ್ಲಿ ಕೋಚಿಂಗ್ ಕ್ಯಾಂಪ್ ನಡೀತಾ ಇತ್ತು. ಇಂಡಿಯನ್ ಟೀಮ್ ನಮ್ಮ ITI ಟೀಮ್ ಮೇಲೆ ಒಂದು ಫ್ರೆಂಡ್ಲಿ ಮ್ಯಾಚ್ ಆಡಬೇಕು ಅಂತೇಳಿ ಒಂದು ಮ್ಯಾಚ್ ಅರೇಂಜ್ ಮಾಡಿದ್ರು. ಅವತ್ತು ನನ್ನ ITL ಇದ್ದಂಥ ನನ್ನ ಸಹೋದರ ಮುನಿ ವೆಂಕಟಪ್ಪ ಅಂತೇಳಿ, ಅವನು ಇಂಡಿಯಾ ಕ್ಯಾಂಪಲ್ಲಿದ್ದಾನೆ. ನಮ್ಮಲ್ಲಿ ಪ್ಲೇಯರ್ ಇಲ್ಲ, ನಾವು ಆಡ್ತಾ ಇದ್ದು 2-3 ಪ್ಲೇಯರ್ಗಳು, ಇವರಿಗೆಲ್ಲ ಗೊತ್ತು. ITL 5-7 ಜನದಲ್ಲಿ ಮೇನ್ ಪ್ಲೇಯರ್ಸ್ ಅಂದರೆ 2-3 ನಾವಿಬ್ಬರೇ. ಸೊ ಅದರಲ್ಲಿ ಒಬ್ಬ ಇಂಡಿಯಾ ಕ್ಯಾಂಪಲ್ಲಿದ್ದಾನೆ, ನಾನೊಬ್ಬನೇ ಇರೋದು. ಇದೇ ಸಾಯಲ್ಲಿ ನಡೆದಂಥ ಮ್ಯಾಚಲ್ಲಿ ಸುಮಾರು 30ರಿಂದ 40 ಪಾಯಿಂಟಿಂದ ಇಂಡಿಯನ್ ಟೀಮನ್ನು ಸೋಲಿಸಿದ್ವಿ, ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್. ಅದಾದ ನಂತರ ಕೋಚ್ ಏನು ಹೇಳಿದೆ ಅಂದರೆ, ನಮಗೆ ಆ ಹುಡುಗ ಬೇಕು ಇಂಡಿಯನ್ ಟೀಮ್ಗೆ, ಈ ಹುಡುಗ ಬೇಕು, ಹೊನ್ನಪ್ಪ ನಮಗೆ ಟೀಮಿಗೆ ಬೇಕು ಅಂತೇಳಿ ಫೆಡರೇಷನ್ ಪ್ರೆಸಿಡೆಂಟ್ ಗೆಲೆಕ್ಟ್ ಅವ್ರಿಗೆ ಫೋನ್ ಮಾಡಿ, ಈ ಹುಡುಗ ಇದ್ದರೆ ಮಾತ್ರ ಗೆಲ್ಲಕ್ಕಾಗೋದು, ನಮಗೆ ಈ ಹುಡುಗ ಬೇಕೇ ಬೇಕು ಅಂತೇಳಿ. ಸರಿ, ನನಗೆ ಸೆಲೆಕ್ಷನ್ ಲೆಟ್ರೆಲ್ಲ ಬಂತು. ಸೊ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ನಿಮ್ಗೆ ಅರ್ಥ ಆದರೆ ಅರ್ಥ ಆಗಲಿ, ಯಾಕಂದರೆ ಸ್ಟಾರ್ಟಿಂಗ್. ಸೊ ಅದು ಎಲ್ಲಿಂದ ಬಂತು? ನನ್ನಲ್ಲಿರತಕ್ಕಂಥ ಛಲದಿಂದ ಬಂತು, ತಂದೆ ತಾಯಿಗಳ ಪ್ರೋತ್ಸಾಹದಿಂದ ಬಂತು, ನನಗೆ ತರಬೇತಿ ನೀಡಿದಂಥ ತರಬೇತುದಾರನಿಂದ ಬಂತು. ಆದ್ದರಿಂದ ನಾನು ಅದಕ್ಕೆ ಹೇಳಿದ್ದು, ಎಕ್ಸಾಂಪಲ್ ನಮ್ಮಲ್ಲೇ ಇರುತ್ತೆ. ಇದೊಂದು ಸಣ್ಣ ಉದಾಹರಣೆ ಹೇಳಿದ್ದು. ಈ ರೀತಿ ಭಾಳ ಆಗ್ತಾ ಇರುತ್ತೆ ಲೈಫಲ್ಲಿ ಯಾವಾಗೂ ಸ್ಟ್ರಗಲ್ನ ದಾಟಿ ಹೋಗಬೇಕು. ಎಲ್ಲ ಸಲೀಸಾಗೋದ್ರೆ ನಮ್ಮನ್ನು ಯಾರು ಹಿಡಿಯೋರಿಲ್ಲ. ಸೊ ಅದರಿಂದ ಅವನು ಆಪೋನೆಂಟು 4 ಪಾಯಿಂಟ್ ತೊಗೊಂಡಿರ್ತಾನೆ, 5ನೇ ಪಾಯಿಂಟಿಗೆ ನೀವು ಟ್ರೈ ಮಾಡೋದು. ನೀವು ಹೋದಾಗೆಲ್ಲ ನಿನಗೆ ಪಾಯಿಂಟ್ ಕೊಡ್ತಾ ಇದ್ರೆ ಮತ್ತೆ ಯಾಕೆ ಆಡ್ತೀರಾ ಮ್ಯಾಚು ಅಲ್ವಾ? ಇದೆಲ್ಲ ಮ್ಯಾಚ್ ಇದ್ದಂಗೆ, ಕಬಡ್ಡಿ ಇದ್ದಂಗೆ, ಹೋಗ್ತಾ ಇದ್ದಂಗೆ ಕಾಲು ಎಳಿತಾ ಇರ್ತಾರೆ, ಕಾಲು ಕೀಳಬೇಕು.
ಕಿತ್ತು ಸೆಂಟ್ರಲ್ ಲೈನ್ಗೆ ಬರಬೇಕು, ಇದು ಮುಖ್ಯ. ಸೊ ಅದರಿಂದ ಇವತ್ತು ನಮ್ಮ ಕರ್ನಾಟಕ ತಂಡಗಳು ಇತ್ತೀಚೆಗೆ ನಮ್ಮ ಕೈಯಲ್ಲಿ ಒಂದು ಫೆಡರೇಷನ್ ಕಪ್ಪಲ್ಲಿ ಬ್ರಾನ್ಸ್ ಮೆಡಲನ್ನು ಮಾಡಿದೆ. ಆಮೇಲೆ ಒಂದು ಸಬ್ ಜೂನಿಯರ್ ಲಾಸ್ಟ್ ಮಂತ್ ಮಹಾರಾಷ್ಟ್ರದಲ್ಲಿ ಬ್ರಾನ್ಸ್ ಮೆಡಲನ್ನು ಮಾಡಿದೆ. ಅದೇ ರೀತಿ ನಮ್ಮ ನಾಗೇಶ್ ಅವರ ನಾಯಕತ್ವದಲ್ಲಿ ಚಂಡೀಗಢಲ್ಲಿ ಪ್ಯಾರಾ ನ್ಯಾಷನಲ್ ಫಸ್ಟ್ ನ್ಯಾಷನಲ್ಸಲ್ಲಿ ಬ್ರಾನ್ಸ್ ಮೆಡಲನ್ನು ಮಾಡಿದೆ. ಈ ಮೂರೂ ಮೆಡಲ್ಗಳಿಗೆ ನಾವು ಒಂದು ಮೆಡಲ್ ಸೆರೆಮನಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇನ್ನು ಕೆಲವೊಂದು 15-20 ದಿವಸಗಳಲ್ಲಿ ಈ ಮೂರೂ ರಾಜ್ಯ ತಂಡಗಳನ್ನು ಕರೆಸಿ ಮೆಡಲ್ ಸೆರೆಮನಿಯನ್ನು ಮಾಡಿ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ದೀವಿ. ಯಾಕೆಂತಂದರೆ ನಾನು ಅವಾಗಲೇ ಹೇಳಿದೆ, ನಮ್ಮ ಕರ್ನಾಟಕದ ರತ್ನಗಳು ನೀವು, ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ನಮ್ಮ ಕಬಡ್ಡಿ ಪ್ಲೇಯರ್ಗಳು. ನಮ್ಮ ಮಕ್ಕಳಿಬ್ಬರಿದ್ರೆ ಆಡಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅದ್ರ ಒಬ್ಬ ಆಡಿದ್ರೆ ಒಬ್ಬ ಆಡ್ಬೋದು ಅಷ್ಟೇ ಕಬಡ್ಡಿ. ನಾನು ಎಲ್ಲೂ ಬೇರೆ ಕಡೆಯಿಂದ ಕರ್ಕೊಂಬರಕ್ಕಾಗಲ್ಲ. ನೀವೆಲ್ಲ ಯಾರು ಆಡ್ತಾ ಇದ್ದೀರಾ, ನೀವೇ ಭವಿಷ್ಯದ ರತ್ನಗಳು. ಕಬಡ್ಡಿನ ಬೆಳೆಸಬೇಕು, ಕಬಡ್ಡಿನ ಒಳ್ಳೆ ತಂದೆಯಲ್ಲಿ ತೊಗೊಂಡೋಗ್ಬೇಕು. ಕರ್ನಾಟಕ ಅಂದರೆ ಒಂದು ಹೆಸರಿದೆ, ಒಂದು ಭಯ ಇದೆ, ಒಂದು ಕರ್ನಾಟಕಕ್ಕೆ ಒಂದು ಗೌರವ ಇದೆ. ಆ ಗೌರವವನ್ನು ನಾವು ಹೆಂಗೆ ಕಾಪಾಡಬೇಕು ಅನ್ನೋದನ್ನು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ನಾವು ಖಂಡಿತ ಮಾಡ್ತೀವಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮಲೇಷಿಯಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ಪನ್ನು ಪ್ಯಾರಾದಲ್ಲಿ ಮಾಡಬೇಕು ಅಂತೇಳಿ ಆಗಲೇ ಇಂಡಿಯನ್ ಟೀಮ್ ಸೆಲೆಕ್ಷನ್ ಸಹ ಖುದ್ದಾಗಿ ನಾನೇ ಮಾಡಿದ್ದೇನೆ. 30 ಜನ ಲಿಸ್ಟನ್ನು ಕುತ್ಕೊಂಡು ನಮ್ಮ ಗೋಪಣ್ಣನ ಜೊತೆಯಲ್ಲೇ ಇದ್ದರು. 30 ಜನ ಆಟಗಾರರನ್ನ ದೇಶದಿಂದ ಸೆಲೆಕ್ಟನ್ನು ಮಾಡಿದ್ದೀವಿ. ಕೋಚಿಂಗ್ ಕ್ಯಾಂಪ್ ನಡೆಯುತ್ತೆ, ಪ್ಯಾರಾ ಏಷ್ಯನ್ ನಡೆಯುತ್ತೆ, ಪ್ಯಾರಾ ಒಲಿಂಪಿಕ್ಸ್ ನಡೆಯುತ್ತೆ, ಪ್ಯಾರಾ ಗೇಮ್ಸ್ ನಡೆಯುತ್ತೆ. ಸೊ ಅತಿ ಶೀಘ್ರದಲ್ಲೇ ಒಲಿಂಪಿಕ್ಸ್ಗೆ ಏನಾದರೂ ಕಬಡ್ಡಿ ಹೋಗ್ತದೆ ಅಂತ ಹೇಳಿದ್ರೆ ಅದು ಪ್ಯಾರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸ್ಟ್ರಾಂಗ್ ಕಮಿಟಿ ಇದೆ. ಆ ಥರ ಎಲ್ಲೂ ಒಂದು ಲೂಪ್ ಹೋಲ್ಸ್ಗಳಿಲ್ಲ, ಯಾರಿಗೂ ಒಂದು ಮೋಸ ಮಾಡುವಂಥ ವ್ಯಕ್ತಿತ್ವ ಇಲ್ಲ. ಎಲ್ಲರೂ ಒಂದು ಸೇವಾ ಮನೋಭಾವ ಇಟ್ಕೊಂಡು ಬರ್ತಕ್ಕಂಥವ್ರು ಈ ಒಂದು ಸಂಸ್ಥೆಗಳಲ್ಲಿದ್ದಾರೆ. ಯಾಕೆಂತಂದರೆ ನಾನು ಪ್ಯಾರಾ ಒಲಿಂಪಿಕ್ ಕಮಿಟಿವರೆಗೂ ನೋಡಿದೆ ನಾನು ಅದು. ಯಾಕೆಂದರೆ ಯಾರಿದ್ದಾರೆ ಅಂತ ಅದು ಹೋಗ್ತಾ ಇರತಕ್ಕಂಥ ಸ್ಪೀಡು ಮತ್ತು ಅಲ್ಲಿರತಕ್ಕಂಥ ಜನ ನೋಡಿದ್ರೆ ಖಂಡಿತವಾಗ್ಲೂ ಇದು ಒಲಿಂಪಿಕ್ಸ್ಗೆ ಖಂಡಿತವಾಗ್ಲೂ ಮುಟ್ಟುವಂಥ ಆಟ. ಸೊ ಕಬಡ್ಡಿ ಅಂದರೆ ಅಸಡ್ಡೆ ಮಾಡೋಂಗಿಲ್ಲ. ಇವತ್ತು ಬೀಚ್ ಕಬಡ್ಡಿ ಆಗ್ಬೋದು, ಆಮೇಲೆ ಸರ್ಕಲ್ ಕಬಡ್ಡಿ ಆಗ್ಬೋದು, ಮ್ಯಾಟ್ ಕಬಡ್ಡಿ ಆಗ್ಬೋದು, ಪ್ಯಾರಾ ಕಬಡ್ಡಿ ಆಗ್ಬೋದು. ಕಬಡ್ಡಿ ಅಂದರೆ ಕಬಡ್ಡಿ ಒಂದೇ. ಕಬಡ್ಡಿ ಅಂದರೆ ಎಲ್ಲ ಆಟದಲ್ಲೂ ಅದು ಕಬಡ್ಡಿ ಒಂದೇ ಅಂತ ತಿಳಿಬೇಕು ನಾವು. ಇವತ್ತು ನೀವು ನೋಡಿರ್ಬೋದು ಪ್ಯಾರಲ್ಲಿ ಏಷ್ಯನ್ ಆಡಿದವರು, ಏಷ್ಯನ್ ಮೆಡಲಿಸ್ಟ್ ಮಾಡಿದವರು ಇವತ್ತೆಲ್ಲ ಕ್ಲಾಸ್ 1 ಉದ್ಯೋಗದಲ್ಲಿ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಕ್ಲಾಸ್ 1, ಕ್ಲಾಸ್ 2 ಒಲಿಂಪಿಕಲ್ಲಿ ಮೆಡಲ್ ಮಾಡಿದ್ರೆ ಕಮಿಷನರ್ ಗ್ರೇಡ್ ಕೊಡ್ತಾ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲ್ ಕೊಡ್ತಾ ಇದ್ದಾರೆ. ಏಷ್ಯನ್ ಗೇಮು, ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಮೆಡಲ್ ಮಾಡಿದಂಥವ್ರಿಗೆ. ಸೊ ಅದೇ ರೀತಿ ಎಲ್ಲರಿಗೂ ಇದೆ, ನಾರ್ಮಲಲ್ಲೂ ಇದೆ, ಮ್ಯಾಟಲ್ಲೂ ಇದೆ, ಪ್ಯಾರಲ್ಲೂ ಇದೆ. ಸೊ ಎಲ್ಲರಿಗೂ ಒಂದೇ ನಡೀತಾ ಇದೆ, ಇದರಲ್ಲೇನು ಭೇದ ಭಾವ ಇಲ್ಲ. ಸೊ ಅದರಿಂದ ಕೆಲವು ನೋಡಬೇಕು, ನೀವು ಟೂರ್ನಮೆಂಟ್ ನಡೆದ್ರೆ 1 ಲಕ್ಷ ರೂಪಾಯಿ ಹುಡುಗರಿಗೆ ಇಟ್ಟಿರ್ತಾರೆ, ವಿನ್ನರ್ಸ್ಗೆ 50,000 ರೂಪಾಯಿ ಹುಡುಗಿಯವ್ರಿಗೆ ಇಟ್ಟಿರ್ತಾರೆ. ಸೊ ಅದರಲ್ಲಿ ಭೇದ ಭಾವ ಯಾಕೆ ಅಂತ ನಾನು ಕೇಳೋದು. ಹುಡುಗಿಯರು ಅಂದರೆ ಅವ್ರ ಲೆವೆಲಲ್ಲಿ ಅವ್ರು ಕಾಂಪೀಟ್ ಮಾಡ್ತಾರೆ, ಅವ್ರಿಗೂ 1 ಲಕ್ಷ ರೂಪಾಯಿನೇ ಕೊಡಿ. ಹುಡುಗರಲ್ಲಿ ಮಾಡಿದ್ರೆ ಅವ್ರಿಗೂ 1 ಲಕ್ಷ ರೂಪಾಯಿ ಕೊಡಿ. ಇಲ್ಲಿ ಭೇದ ಭಾವನ ಮಾಡಬಾರ್ದು ಕಬಡ್ಡಿಯಲ್ಲಿ. ಇದನ್ನು ಮೊದಲಿಂದ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಹುಡುಗಿಯರಿಗೆ ಎಷ್ಟು ಇಡ್ತಾ ಇದ್ದೀರಾ? ಹುಡುಗರಿಗೆ 2 ಲಕ್ಷ ವಿನ್ನರು, ಹುಡುಗಿಯರಿಗೆ ಎಷ್ಟು? 50,000 ಇಡಿ ಸಾಕು ಅವ್ರಿಗೆ. ಯಾಕೆ ಅವ್ರು ಕಬಡ್ಡಿ ಆಡೋದಿಲ್ವಾ? ಅವರು ಕಬಡ್ಡಿ ಪ್ಲೇಯರ್ಸ್ ಅಲ್ವಾ? ಸೊ ಅದರಿಂದ ಈ ರೀತಿಯಂಥ ಭೇದ ಭಾವಗಳನ್ನು ನಾವು ಮಾಡಬಾರ್ದು. ಮುಂದೆ ಯಾವುದನ್ನ ಟೂರ್ನಮೆಂಟ್ ಮಾಡಿದ್ರೆ ಅವರಿಗೆಲ್ಲ ಸಮಾನತೆಯನ್ನು ತೋರಿಸ್ಬೇಕು. ಸೊ ಅದರಿಂದ ಕಬಡ್ಡಿಗೆ ಒಳ್ಳೆ ಭವಿಷ್ಯ ಇದೆ. ಅದನ್ನು ನಾವು ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಅದ್ರ ಮೇಲಿದೆ. ಎಲ್ಲದರಲ್ಲೂ ಭವಿಷ್ಯ ಇದೆ, ಅದ್ರ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಅದ್ರ ಮೇಲೆ ಬಿಡುತ್ತೆ. ಓಕೆ, ಆದ್ದರಿಂದ ಇವತ್ತು ನನ್ನ ಕರೆಸಿ ಇವತ್ತು ತಾಯಿ ಉಮಾಮೇಶ್ವರಿ ಸನ್ನಿಧಿಯಲ್ಲಿ ಈ ಒಂದು ಸಂಸ್ಥೆಯನ್ನು ರಚನೆ ಮಾಡ್ತಾ ಇದ್ದೀರಾ. ಎಲ್ಲ ಪದಾಧಿಕಾರಿಗಳು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡೆಯನ್ನು ನಮ್ಮ ಸೆಪ್ಟೆಂಬರ್ನಲ್ಲಿ UT ಖಾದರ್ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಫೆಡರೇಷನ್ ಕಪ್ ಪಂದ್ಯಾವಳಿಗಳನ್ನು ಇದೇ ಮಂಗಳೂರಿನಲ್ಲಿ ನಡೆಸಬೇಕು ಅಂತೇಳಿ ತೀರ್ಮಾನಿಸ್ಕೊಂಡಿದ್ದೀವಿ. 8 ತಂಡಗಳು ಸೆಲೆಕ್ಟ್ ಆಗಿದೆ, ಭಾಳ ಬಲಿಷ್ಠ ತಂಡಗಳು. ನೀವು ಅನ್ಕೊಬೋದು ಪ್ಯಾರಾ ಅಂದರೆ ಏನೋ ಕಬಡ್ಡಿ ಪಾಪ ಏನು ಚೆನ್ನಾಗಿರಲ್ಲ ಹಾಗೆ ಹೇಗೆ ಅಂತ. ಇನ್ನು ಶಾರ್ಟ್ಲಿ ಒಂದು ಸ್ವಲ್ಪ ದಿವಸದಲ್ಲಿ ಇವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿ ಅದು UP ವರ್ಸಸ್ ನಾನು ಕಳಿಸಿದ್ದೀನಿ, ಕಟ್ ಮಾಡಿಕೊಡ್ತೀನಿ ನಮ್ಮದು ಕರ್ನಾಟಕ ಆಡಿರೋಂಥ ಮ್ಯಾಚ್ಗಳನ್ನು ನೀವು ನೋಡಿ. ನಿಮಗೆ ಏನಾದರೂ ಅದು ಟೆಂಪರಲ್ಲಾಗಲಿ, ಒಂದು ಜೋಶಲ್ಲಾಗಲಿ, ಆ ಹುಮ್ಮಸ್ಸಲ್ಲಾಗಲಿ ಏನಾದರೂ ಒಂದು ಪಿನ್ನಷ್ಟು ಕಮ್ಮಿ ಇಲ್ಲ. ಸೊ ಅದರಿಂದ ಕಬಡ್ಡಿ ಅಂತ ಹೇಳಿದ್ದು ಅದಕ್ಕೇ. ಕಬಡ್ಡಿ ಅಂದರೆ ಎಲ್ಲ ಒಂದೇ. ಸೊ ಅದರಿಂದ ಈ ಆಟಗಳನ್ನು ಪ್ರೋತ್ಸಾಹ ಮಾಡೋಣ. ನಮ್ಮ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳನ್ನ ಬೆಳೆಸ್ಕೊಂಡು ಹೋಗೋಣ. ದೇವ್ರನ್ನ ಉಮಾಮಹೇಶ್ವರಿಯವರು ಅಂಥ ತಾಯಿಗಳು ನಮ್ಗೆ ಕೊಟ್ಟಿರೋಂಥ ಶಕ್ತಿ ಎಲ್ಲರಿಗೂ ಕೊಡೋದಿಲ್ಲ. ಇವತ್ತು ಇಲ್ಲಿ ಕುಂತಿರೋ ಶಕ್ತಿ ಎಲ್ಲರಿಗೂ ಕೊಡೋದಿಲ್ಲ, ಇಲ್ಲಿ ಕುಂತ್ಕೊಳ್ಳೋ ಶಕ್ತಿನೂ ಎಲ್ಲರಿಗೂ ಕೊಡೋದಿಲ್ಲ. ಕೆಲವು ಬೆಳ್ಳಣಿಗೆ ಅಷ್ಟು ಮಾತ್ರ. ಯಾರಿಗೆ ಯೋಗ್ಯತೆ ಇದೆಯೋ ಅವ್ರ ಕೈಯಲ್ಲಿ ಮಾತ್ರ ದೇವಿ ಕೆಲಸ ಮಾಡಿಸ್ತಾಳೆ. ಯಾರಿಗೆ ಮಾಡೋ ಯೋಗ್ಯತೆ ಇದೆಯೋ ಅವ್ರ ಹತ್ರ ಮಾತ್ರ ಕೆಲಸ ಮಾಡಿಸ್ತಾಳೆ ಹೊರತು ಬೇರೆ ಯಾರಿಗೂ ಹೇಳೋದಿಲ್ಲ. ನೀವು ಕೆಲವು ನೋಡ್ಬೋದು, ನಿಮ್ಮ ತಂದೆ ತಾಯಿಗಳು ಸೇವೆ ಮಾಡೋ ಭಾಗ್ಯ 5 ಜನ ಮಕ್ಕಳು 10 ಜನ ಮಕ್ಕಳು ಇರ್ತೀರ, ಆದರೆ ಯಾರಿಗೋ ಒಬ್ಬನಿಗೆ ಮಾತ್ರ ಸಿಗುತ್ತೆ ಆ ಭಾಗ್ಯ. ಯಾಕೆ ಅಂತಂದರೆ ದೇವರು ಯಾರು ಸೇವೆ ಮನೋಭಾವ ಇದೆ, ಯಾರು ಸೇವೆ ಮಾಡ್ತಾನೆ, ಯಾರಿಗೆ ಆ ಯೋಗ್ಯತೆ ಇದೆ ಅವರಿಗೆ ಮಾತ್ರನೇ ಸಿಗೋದು ಅವಕಾಶಗಳು.
ಸೊ ಅದರಿಂದ ಅದೇ ರೀತಿ ಕಬಡ್ಡಿನ ಸೇವೆ ಮಾಡುವಂಥ ಅವಕಾಶಗಳು ನಮಗೆಲ್ಲ ಕೊಟ್ಟಿದ್ದಾರೆ ದೇವರು. ಆದಷ್ಟು ನಮ್ಮ ಕೈಯಲ್ಲಾದಷ್ಟು ಅದನ್ನ ಮೇಲೆ ತಗೊಂಡೋಗೋಣ. ಎಲ್ಲೂ ಭೇದ ಭಾವ ಬೇಡ. ಮೊದಲು ಕರಪ್ಷನ್ಸ್ ಅನ್ನೋದನ್ನು ತೆಗೆದಾಕನ, ಪ್ರಾಂಪ್ಟಾಗಿ ನಡಿಬೇಕು, ಕಬಡ್ಡಿ ಬೆಳಿಬೇಕು. 100% ಆಗಿಲ್ಲ, ಅಟ್ಲೀಸ್ಟ್ 95% ಆದರೂ ಮಾಡಬೇಕು. ಒಂದೆರಡು ರೆಕಮೆಂಡೇಷನ್ ಯಾವಾಗಲೂ ಇದ್ದಿದ್ದೇನೆ. ಸೊ ಆದರೆ ಒಳ್ಳೆ ಕ್ರೀಡಾಪಟುಗಳಿಗೆ ಮೋಸ ಆಗೋದು ಬೇಡ. ಇನ್ ಕೇಸ್ ಕ್ರೀಡಾಪಟುಗಳು ನಾನು ಹೇಳ್ದಂಗೆ ಉದಾಹರಣೆಗೆ 1-2 ಸೆಲೆಕ್ಷನ್ಗಳಲ್ಲಿ ನಿಮಗಿಲ್ಲ ಅಂತಂದರೆ ನಿನ್ನ ಮೇಲೆ ನಿನಗೆ ಏನಿಲ್ಲ, ನಂಬಿಕೆ ಇಲ್ಲ ಅನ್ನೋಂಗೆ ಮಾಡ್ಕೊಬೇಡಿ. ಈ ಮ್ಯಾಚ್ ಇಲ್ಲ ಅಂದರೆ ನಾನು ನೆಕ್ಸ್ಟ್ ಮ್ಯಾಚ್ ಆಡಿ ತೋರಿಸ್ತೇನೆ, ನೆಕ್ಸ್ಟ್ ಇಯರ್ ನಾನು ನ್ಯಾಷನಲ್ಸಲ್ಲಿ ನಿಂತ್ಕೊತೀನಿ ಅಂತ ಹೇಳಿ ಆಡಬೇಕು. ಎಲ್ಲರನ್ನೂ ಕಾಪಾಡೋಕ್ಕೆ ದೇವರಿದ್ದಾರೆ, ಯಾರಿಗೂ ಅನ್ಯಾಯ ಆಗೋದಿಲ್ಲ. ಆದ್ದರಿಂದ ನೀವೆಲ್ಲರೂ ಒಳ್ಳೆ ಕ್ರೀಡಾಪಟುವಾಗಿ ಬೆಳೀರಿ. ನಿಮ್ಮ ಭವಿಷ್ಯ ಇದೆ. ನಿಮ್ಗೆ ಯಾವುದೇ ರೀತಿಯ ಟ್ರೈನಿಂಗ್ ಬೇಕಾದ್ರೂ ನಾನು ಬರ್ತೇನೆ. ನನಗೆ ಒಂದು ವಾರ 10 ಡೇಸು ಇಲ್ಲ 4 ಡೇಸ್ 3 ಡೇಸು ಖಂಡಿತವಾಗ್ಲೂ ನಾನು ಬಂದು ಟ್ರೈನಿಂಗ್ ಕೊಟ್ಟು ಹೋಗ್ತೇನೆ ಹುಡುಗರುಗಳಿಗೆ. ಎಲ್ಲಿಯಾದರೂ ಸರಿ ನಾನು ಈ ಮಾತೇನು ಹೇಳ್ತೇನೆ. ಕೆಲವರು ಉಪಯೋಗಿಸ್ಕೊತಾ ಇದ್ದಾರೆ, ಕೆಲವರು ಉಪಯೋಗಿಸ್ಕೊತಾ ಇಲ್ಲ. ಸೊ ಅದರಿಂದ ನಿಮ್ಮ ಜೊತೆಲಿ ನಾವು ಯಾವಾಗ ಇದ್ದೀವಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನಾನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾಮೇಚರ್ ಕಬಡ್ಡಿ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಮತ್ತು ಇಲ್ಲಿ ಸೇರಿರತಕ್ಕಂಥ ಉಮಾಮಹೇಶ್ವರಿ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಹೊನ್ನಪ್ಪ ಗೌಡ ಅವರನ್ನು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಹುರುಪು ತುಂಬಿಸಿದ ನನ್ನ ಆತ್ಮೀಯ ಸಹೋದರ ಹೊನ್ನಪ್ಪ ಗೌಡ ಅಷ್ಟು ದೂರದಿಂದ ನಮ್ಮ ಕರೆ ಹೋಗೊಟ್ಟು ಈ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸಮಿತಿ ಸ್ಥಾಪನೆಗೆ ಆ ಸಂದರ್ಭಕ್ಕೆ ಬಂದು ನಮಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಗಳಿಸುತ್ತೇನೆ. ಈ ಸಂದರ್ಭದಲ್ಲಿ ತಾಯಿ ಉಮಾಮಹೇಶ್ವರಿಯ ಸನ್ನಿಧಾನಕ್ಕೆ ಬಂದಿದ್ದೀರಿ. ಅವರ ಪ್ರಾರ್ಥನಾ ಪ್ರಸಾದವನ್ನು ನೀವು ಸ್ವೀಕರಿಸಬೇಕು. ಅದರ ಮುಂಚೆ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀವು ಎದುರು ಬಂದು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. ಎಲ್ಲರೂ ಬಂದು ಇದಕ್ಕೆ ಇದು ಮಾಡಬೇಕೆಂದು ಕೇಳಿಕೊಳ್ಳಿ. ಹಾಗೆಯೇ ಕಬಡ್ಡಿಯಲ್ಲಿ ಸಾಧನೆಗೈದ ಯುವ ಪ್ರತಿಭೆಗಳಾದ ಯಶ್ ರಾಜ್, ಫಿಲಿಪ್ ಜಾರ್ಜ್, ನಾಗೇಶ್ HK ಅವರನ್ನು ಸನ್ಮಾನಿಸಲಾಯಿತು. ಬೊಕ್ಕ ಮುರಣಿತ ಪ್ಯಾರಾ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾಟದ ಕರ್ನಾಟಕ ರಾಜ್ಯದ ನಾಯಕಿ ಆತೆ ನಮ್ಮ ಅಕಾಡೆಮಿಕ್ ಹುಡುಗಿ ನಾಗೇಶ್ಲ ಈ ಸಂದರ್ಭ ಅರೆಗ್ಲ ಮಾಲಾತಿಗೆ ಮನ್ಪರು ಅಂಚ 3 ಜನ ವೇದಿಕೆ ಬರ್ತದೆ ಕುಳ್ಳೊಂದು ಕೇಳಂತು ಅಕ್ಲೆ ಒಂಜಿ ಮಾಲಾದಿಗತ ಒಂಜಿ ಎಲ್ಲಿಯ ಗೌರವವನ್ನು ಮಂತಂದುಲ್ಲ. ಕಳೆದ 10 ವರ್ಷಗಳಲ್ಲಿ ಅಕಾಡೆಮಿಯ ಮಕ್ಕಳಲ್ಲದೆ ಅದೆಷ್ಟೋ ಕ್ರೀಡಾಪಟುಗಳಿಗೆ ಆರ್ಥಿಕ ಪ್ರೋತ್ಸಾಹ ಮತ್ತು ವೈದ್ಯಕೀಯ ಚಿಕಿತ್ಸಾ ವೆಚ್ಚಗಳನ್ನು ಭರಿಸಲಾಗಿದೆ. ಕೇಂದ್ರದ ಮಾನ್ಯತೆಯ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಮಿತಿ ರಚಿಸುವ ಅವಕಾಶ ನಮಗೆ ಸಿಕ್ಕಿರುವುದೇ ಭಾಗ್ಯವಾಗಿದೆ. ನಮ್ಮ ಜೀವಿತಾವಧಿಯ ಕಾಲು ಭಾಗವನ್ನಾದರೂ ಅದಕ್ಕೆ ಮೀಸಲಿಟ್ಟರೆ ಜಿಲ್ಲೆಯ ವಿಕಲಚೇತನ ಮಕ್ಕಳ ಭವಿಷ್ಯ ರೂಪಿಸಿದಂತಾಗುವುದು. ವಿಕಲಚೇತನ ಮಕ್ಕಳಿಗೆ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ನೀಡುವ ಕಾರ್ಯ ನಡೆಸಲಿದ್ದೇವೆ. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಉಳ್ಳಾಲದಲ್ಲಿ ಪ್ಯಾರಾ ಕಬಡ್ಡಿ ಫೆಡರೇಷನ್ ಕಪ್ ನಡೆಸಲು ದಿನಾಂಕ ಸಿಕ್ಕಿದ್ದು, ಕ್ರೀಡಾಪ್ರೇಮಿ ಕೀರ್ತಿಶೇಷ ಜಯಣ್ಣ ಸ್ಮರಣಾರ್ಥ ವೇದಿಕೆಯಲ್ಲಿ ಪಂದ್ಯಾಟ ನಡೆಸಲಾಗುವುದು ಎಂದು ಕಾಪಿಕಾಡು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸಂಯೋಜಕರು
ಗೋಪಿನಾಥ್ ಕಾಪಿಕಾಡ್ ತಿಳಿಸಿದರು. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡ್ ನೆತ್ತ ಒಂಜಿ ವಾರ್ಷಿಕ ಸಭೆತ ಮಾಸಿಕ ಸಭೆತ ಒಟ್ಟಿಗೆ ಒಂಜಿ ಪ್ಯಾರ ನಮ್ಮಂಜಿ ಕಬಡ್ಡಿ ಸಮಿತಿನ ರಚನೆ ಮಲ್ಪೇರವಲ್ಲ ಅಂಚಾದ ಮಾತ ಕ್ರೀಡಾಪಟು ನಕ್ಲೇನು ಈ ಸಂದರ್ಭಡು ಮಾಜಿ ಬಕ್ಕ ಹಾಲಿ ಕಬಡ್ಡಿ ಆಟಗಾರರೇನು ಎಂಕಲ್ ಮಾತಲ್ಲ ಇದ ಈ ಕಾರ್ಯಕ್ರಮನ ಒಂಜಿ ಬಾರಿ ಪೊರ್ಲುಡು ನಡಪಾವಡು ಪನ್ಪುನ ಯೋಚನೆ ಬಕ್ಕ ಯೋಜನೆದೊಟ್ಟಿಗೆ ನಿಗ್ಲೇನು ಮಾತಲ್ಲ ಇದ ಈ ಕಾರ್ಯಕ್ರಮಕ್ಕೆ ಬೈದ ನಂಚಿನ ನಮ್ಮ ಆತ್ಮೀಯರಾಯಿನಂಚಿನ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಯಿ ನಂಚಿನ ಎ ಶೇಖರ್ ನಮ್ಮೊಟ್ಟಿಗೊಳ್ಳೆರು ಆರು ವೇದಿಕೆದ ಮಿತ್ತ ಬತ್ತು ಆಸೀನ್ ರಾವುಡ್ ಬಂಡದಕ್ಕೆ ಏನೊಂದುಳ್ಳೆ ಅವೆಲ್ಲ ಕೊನೆ ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ದ ಪ್ರಮುಖರಾಯಿ ನಂಚ ರಫ್ರಿ ಆಯಿ ನಂಚಿನ ಪ್ರೇಮನಾಥ್ ಉಳ್ಳಾಲ್ ನಮ್ಮೊಟ್ಟಿಗೊಳ್ಳೆರು ಆರ್ಲ ಬತ್ತದ ಆಸೀನ್ ರಾವುಡ್ ಬಂಡದಕ್ಕೆ ಏನೊಂದುಲ್ಲ ಅವೆಲ್ಲ ಕೊನೆ ರಾಜ್ಯ ಮಟ್ಟದ ತೀರ್ಪುಗಾರರಾಯಿ ನಂಚಿನ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಾಯಿ ನಂಚಿನ ಸುರೇಶ್ ಅಯ್ಯಾಡಿ ನಮ್ಮೊಟ್ಟಿಗೊಳ್ಳೆರು ಆರ್ಲ ವೇದಿಕೆ ಇವತ್ತು ಆಸೀನ್ ರಾವುಡ್ ಬಂಡದಕ್ಕೆ ಏನೊಂದುಲ್ಲ ಅವೆಲ್ಲ ಕೊನೆ ಹರಿಶ್ಚಂದ್ರಣ್ಣೆ ನಮ್ಮೊಟ್ಟಿಗೊಳ್ಳೆರು ಆರ್ಲ ವೇದಿಕೆದ ಮಿತ್ತ ಬತ್ತದು KSRTCದ ಉದ್ಯೋಗ ಪುನಂಚಿನ ಹರಿಶ್ಚಂದ್ರಣ್ಣೆ ಬತ್ತದ ಆರ್ಲ ಆಸೀನ್ ರಾವುಡ್ ಬಂಡದಕ್ಕೆ ಏನೊಂದುಲ್ಲ ಅವೆಲ್ಲ ಕೊನೆ ನಮ್ಮೊಟ್ಟಿಗೆ ನನ್ನೋರಿ ಅದ್ಭುತ ಆಟಗಾರೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಆಟಗಾರೆ ಪ್ರೇಮ್ನಾಥ್ ಶೆಟ್ಟರುಳ್ಳೆರು ನಮ್ಮೊಟ್ಟಿಗೆ ಆರ್ಲ ಬತ್ತ ಆಸೀನ್ ರಾವುಡ್ ಬಂಡದಕ್ಕೆ ಏನೊಂದಿಲ್ಲ ಅವೆಲ್ಲ ಕಣೆ ಉಳ್ಳಾಲ ಸ್ಪೋರ್ಟಿಂಗ್ದ ನನ್ನೋರಿ ಪ್ರಮುಖರಾಯಿ ನಂಚಿನ ನಮ್ಮ ಕಬಡ್ಡಿ ಆಟಗಾರ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರೆ ಪುತ್ತಭಾವ ನಮ್ಮೊಟ್ಟಿಗೆ ಆರ್ಲ ಬತ್ತದು ಆಸೀನ್ ರಾವುಡ್ ಬಂಡದಕ್ಕೆ ಏನೊಂದಿಲ್ಲ ಬೈದ ನಂಚಿನ ಮಾತೆರೆಗಳ ಕೊಡೋರ ಹೃತ್ಪೂರ್ವಕ ಸ್ವಾಗತ ಬಯಸೊಂದಿಲ್ಲ ಅವೆಲ್ಲ ಕೊನೆ ನಮ್ಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ರಿಜಿಸ್ಟರ್ಡ್ ನೆತ್ತ ಮಹಾಸಭೆಗೆ ಬಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೆತ್ತ ನೂತನ ಸಮಿತಿ ರಚನೆ ಆಯರುಂಡು ನೆತ್ತ ಬಗೆಟ್ ನಮ್ಮ ಉಮಾಮಹೇಶ್ವರಿ ಅಕಾಡೆಮಿದ ಪ್ರಮುಖರಾಯಿ ನಂಚಿನ ಗೋಪಿನಾಥ್ ಕಾಪಿಕಾಡ್ ವಿವರವಾದ ನಮಕ್ ಮಾತ ವಿಷಯವನ್ನು ಪ್ರಸ್ತಾಪ ಮಲ್ಪೇರೊಳ್ಳೆರು ದಯಮಲ್ತದ ಗೋಪಿನಾಥ್ ಮೇರ್ ಬರ್ತದೆ ಈ ಒಂಜಿ ಕಾರ್ಯಕ್ರಮನು ನಡಪಾದ ಕೊಂಡು ಪಡೋದಕ್ಕೆ ಏನೋದಿಲ್ಲ ಅವೆಲ್ಲ ಕೊನೆ ಆರಾಧ್ಯ ತಾಯಿ ಉಮಾಮಹೇಶ್ವರಿಯನ್ನು ಮನಸಾರೆ ಎನ್ನುವಂತೂ ಪರಿವಾರ ದೈವ ಶಕ್ತಿಗಳನ್ನ ಅಪ್ಪೆ ಭದ್ರಕಾಳಿಲ್ಲ ಮನಸಾರ ವಂದಿಸಾವಂತು ಇನ್ನಿತೊಂಜಿ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿತ ಸ್ಥಾಪನೆ ಆತು ಒಂಜಿ 10ನೇ ವರ್ಷದ ಸಂಭ್ರಮ ನಮವುಳ್ಳ ನೆಕ್ತ ಪ್ರೇರಣೆ ಅಪ್ಪೆ ಉಮಾಮಹೇಶ್ವರಿ ದಾಯ ಪನ್ಪೆ ಬಂಡ ಒಂಜಿ 10 ವರ್ಷದ ದುಂಬು ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯನ್ನ ಗಣೇಶ್ ಕಾಪಿಕಾಡ್ ಅರ್ನ ಒಂಜಿ ದಾದನ ಚಿಂತನೆ ಇಟ್ಟು ಎನ್ನ ಒಂಜಿ ಇಂಟ್ರಿ ಮನ್ಪಾಯರು ಆ ಇಂಟ್ರಿಗೆ ಬತ್ತನಾರು ನನ್ನ ಆತ್ಮೀಯ ಸಹೋದರಿ ದಿನೇಶ್ ನಾಯಕ್ ಅವರ ಇಡೆ ಬರಡು ಮನ್ಪೇನು ಎನ್ನ ಕೈತಲು ಬತ್ತದ ಉಂತೊಡ್ದು ಮನ್ಪೆ ಬಲೆ ದಾಯ ಬಂಡ ಆ ಇಂಟ್ರಿಯೂ ಮಂತ್ನೆ ಮಂತಿ ಬೊಕ್ಕ ಒಂಜಿ ಅಂಟ ಒಂಜಿ ಪಾತ್ರೆ ಕೇಂದ್ರಿ ಮೇರೆ ಗೋಪೇಣ್ಣ ಈ ರೀತಿ ಮತ್ತೆ ಗೊಬ್ಬಿದರು ನನ್ನ ಈ ಗೊಬ್ಬನೇನು ಇರ್ ದಾಲಾಂಡ ಇರ್ನ ಪ್ಲಾನ್ ಉಂಡ ಪತ್ತು ಜೋಕ್ಲೆ ಕಲ್ಪೋನ ದಾಲಾಂಡ ಒಂಜಿ ಇರಡ ಒಂಜಿ ಪ್ಲಾನ್ ಆತ ದಾದಾನ ಉಂಡ ಇರ್ ಕಲ್ತನ ಇನ್ನು ದಾಲಾಂಡ ಆ ಒಂಜಿ ಆರ್ನ ಪಾತೆರ ಪ್ರೇರಣೆದ ಪಾತೆರ ಆನಿತದಿಂದ ಒಂಜಿ 10 ವರ್ಷ ತುಂಬದ ಒಂಜಿ ಕೇಣ ಪಾತೆರ ಎಂಕ ಮನಸ್ಸಲ್ಲಿತ್ತದು ತೂಕ ದಿನೇಶರೇ ದಾದನ ಒಂಜಿ ಎಂಕ ಇರ್ ಪಣ್ಣ ಹಿಡಿದು ಬೊಕ್ಕ ಎಂಕೊಂಜಿ ಮನಸ್ಸು ಬತ್ತುಂಡು ಒಂಜಿ ವಿಷಯ ಈರೊಂಜಿ ಪಂಡರೆ ಎನ್ನ ಕಲ್ತನೈನು ಒಂಜಿ 10 ಜೋಕ್ಲೆ ಕಲ್ಪೊಂಡ ಒಂಜಿ ಅಕಾಡೆಮಿ ಮನ್ಪೊಡು ದಾಲನ ಮನ್ಪೊಡು ಒಂದೊಂದು ಚಿಂತನೆ ಬತ್ತನೈಕ್ ಮೂಲ ಕಾರಣ ಇನ್ನು ಈ ಉಮಾಮಹೇಶ್ವರಿ 10ನೇ ವರ್ಷ ಇಡಮುಟ್ಲ ಈತ ಮಟ್ಲ ಎಲ್ಲೇ ಒಂಜಿ ಕಾಪಿಕಾಡು ಮಣ್ಣಿಟ್ಟು ಆ ಸ್ಥಾಪನೆಯ ಸಂಸ್ಥೆ ತಾಲೂಕು ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟ ಮುಟ್ಲ ಐತೆ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿತ ಆ ಅಪ್ಪನ ಪುದರು ಬೆಳಗೊಂದುಂಡು ಆಯ್ಕೆ ಮೂಲ ಕಾರಣ ಒಂಜಿ ದಿನೇಶ್ ಎನ್ನ ನಾಯಕನ ಆತ್ಮೀಯ ಅರೆಗಿ ಅಪ್ಪೆ ದೀರ್ಘಾಯುಷ ಸುಖ ಶಾಂತಿ ನೆಮ್ಮದಿ ಅರ್ನ ವೃತ್ತಿ ಜೀವನಲ ಅರ್ನ ವೈಯಕ್ತಿಕ ಜೀವನಗಳ ಅಪ್ಪನ ಪೂರ್ಣ ಆಶೀರ್ವಾದ ಸುಖ ಶಾಂತಿ ದೀರ್ಘಾಯುಷ ನೆಮ್ಮದಿ ಕೊಡೋರಂತೂ ಯಾನ ಅಪ್ಪೆಡ ಪ್ರಾರ್ಥನೆ ಅರೆಗಿ ವಂದನೆ ರಸ ಅಂತಲ್ಲ ಐದು ಬೊಕ್ಕ ಆ ಚಿಂತನೆ ಬತ್ತಿವಕ ಆಣಿ ಆ ಚಿಂತನೆ ಬತ್ತಿವಕ ಅವು ಸುಲಭತ ಕಾರ್ಯತ್ತು ಒಂಜಿ ಸಂಸ್ಥೆ ಕಟ್ಟುನ ಒಂಜಿ ಅಕಾಡೆಮಿ ಮನ್ಪುನ ಮಂಡ ಎಲ್ಲಿಯ ಕಾರ್ಯತ್ತು ಅವಲ ಅಪ್ಪೆ ದೇವಸ್ಥಾನದ ಪುದರ ಒಂಜಿ ಪಾವಿತ್ರ್ಯತೆ ಉಪ್ಪುನ ಜಾಗೆ ಒಂಜಿ ಪಾವಿತ್ರ್ಯತೆ ಪುದರವು ಉಮಾಮೇಶ್ವರಿ ಮನ್ಪುನ ಎಂಕ್ಲ ಅಪ್ಪೆ ಮಾತಾಡಲ್ಲ ಬೊಕ್ಕ
ಆ ಸಂದರ್ಭಟ್ಟು ಆ ಚಿಂತನೆ ಬಣ್ಣಗ ಯಾನು ಎನ್ನ ಆಡಳಿತ ಮುಕ್ತೇಸರು ಅಪ್ಪಗನೇ ಅನ್ನು ಶೇಖರಣನು ಫೋನ್ ಮಂತೆ ಶೇಖರಣ ಇಂಚೆಂಚು ಒಂಜಿ ಮನಸ್ಸಿಟ್ಟು ಚಿಂತನೆ ಉಂಡು ಒಂಜಿ ಇಚ್ಛೆ ಉಂಡು ದಾಯಂಡ ಒಂಜಿ ಅಕಾಡೆಮಿ ಮಂತ ಒಂಜಿ 10 ಜೋಕ್ಲೆಗೆ ನಮ್ಮ ಒಂಜಿ ಸಮಾಜಕ್ಕೆ ಒಂಜಿ ಎಡ್ಡೆ ಸಾಧಿ ತೋಜವನ ಒಂಜಿ ವ್ಯವಸ್ಥೆನ ಮನ್ಪೆರೆ ಒಂಜಿ ಮನಸ್ಸಿಗೆ ಪಣದುಂಡು ಅಂಡ್ ಅವು ಈರಿ ಎಂಕ್ ಬೆನ್ನಲು ಬಾಬುದು ಉಂತನ ಮಾತ್ರ ಅವು ಈ ಒಂಜಿ ಸಂಸ್ಥೆ ಮನ್ಪೆರ ಸ್ಥಾಪನೆ ಮನ್ಪೆರ ಸಾಧ್ಯ ಅಂತ ಆಟ ಕೇಂಡಿ ಕೂಡಲೇ ಆರು ಒಂಜೇ ಪಾತ್ರ ಬಂದ್ರೆ ಗೋಪಿ ಅಣ್ಣ ಅಪ್ಪೆನ ಪುದರ್ಗೆ ಕಳಂಕ ಬರಂದೆ ಆ ಸ್ಥಾನಕ್ಕೆ ದಾಲ ಕಳಂಕ ಈ ದೇವಸ್ಥಾನ ಮನ್ಪನ ಒಂಜಿ ಆ ನೆಕ್ಕಿ ದಾಲ ಕಳಂಕ ಬರಂದೆ ಇತ್ತನ ಖಂಡಿತ ಇರು ಮನ್ಪಲೆಗಿನ ಬೆರಿ ಸಾಹಿತ್ಯ ಅನು ಉಳ್ಳೇಂದು ಪಣ್ಣ ಒಂಜಿ ಪಾತ್ರ ಇನಿಕ್ಕಿ ಅರ್ಣ ಮುಖಾಂತರ ಅರ್ಣ ಮುತುವರ್ದಿಟ್ಟು ಅರ್ಣ ಬೆನ್ನುಲ ಬಾತು ಉಂತನ ಇಟ್ಟು ಇನಿ ಈ ಉಮಾಮಹೇಶ್ವರಿ ಪಣ್ಪನ ಅಕಾಡೆಮಿ ಓಡೆ ಮುಟ್ಲ ಬಂಡ ಆ ಜೋಕ್ಲು ಓಡೆ ಮುಟ್ಲ ಬಂಡ ಮಾತ ಕಬಡ್ಡಿಟ್ಟು ಓ ಚಿಂತನೆ ಉಳ್ಳೇರ ಆ ಚಿಂತನೆಗೆ ಮಾತ ಅಕ್ಲು ಪೋನ್ ತುಳ್ಳೇರಿ ಅವೇ ಅತ್ತಂದೆ ಆ ಅಕಾಡೆಮಿ ಇರ್ತ ನಮ್ಮ ಖಾಲಿ ಅಕಾಡೆಮಿದ ಜೋಕ್ಲೆ ಮಾತ್ರ ಹತ್ತು ಕೆಲವು ಸಾಮಾಜಿಕ ಚಿಂತನೆ ಇಟ್ಟು ಆರ್ಥಿಕ ವ್ಯವಸ್ಥೆ ಸಹಾಯಧನ ಪ್ರೋತ್ಸಾಹ ಜೋಕ್ಲು ದಲಾಂಡ ಗೊಬ್ಬುದ ತಾಗನಾಗ ಐಕಬೋಡನ ವ್ಯವಸ್ಥೆ ಏತೋ ನಮ್ಮ ಲೆಕ್ಕ ಒಪ್ಪಂದ ಆ ಲೆಕ್ಕ ನಮ್ಮ ದೀತಿಜದ ಬಂಡ ನಮ್ಮ ಒಂಜಿ ದಾದಾಂಡ ಸಹಾಯ ಮನ್ಪನ ಕೆಲಸ ಅವು ಅಪ್ಪನ ಪುದಟ್ಟು ನಮ್ಮ ಮನ್ಪನ ಸಂಸ್ಥೆ ಅವು 10 ಜನಕ್ಕೆ ಗೊತ್ತಾತು 10-20 ಜನಕ್ಕೆ ಗೊತ್ತಾತು ಒಂಜಿ ಇತ್ತದ ಕಾಲ ಬಂಡ ₹1 ಕೊಂಡ 1 ಲಕ್ಷ ಜನಕ್ಕೆ ಗೊತ್ತಾಪನ ಲೆಕ್ಕ ಇತ್ತೆ ಸಮಾಜ ಅಂಡ ನಮ್ಮ ಎಂಕ ಎನ್ನ ಲೆಕ್ಕಟೇ ಉಂಡಿದೆ ನಮ್ಮ ಕಮಿಟಿ ಸಮಾಜಕ್ಕೆ ಒಂಜಿ 10 ಲಕ್ಷದ ಮಿತ್ತು ಕೊಡ್ತಾ ಅವು ಏರಿಯಾಗಳ ಗೊತ್ತುಜಿ ಇತ್ತೆ ಶೇಖರಣ ಎಂಕ ಫೋನ್ ಬರ್ಕೊಂಡು ರಾತ್ರಿ ಮೂಲೆ ಕೆಲವು ಸಂದರ್ಭ ಬರ್ತದೆ ಗೋಪಿಯಣ್ಣ ಇಂಚಿಂಚಿ ಒಂಜಿ ಪೊಣ್ಣು ಬಾಲೆಗೆ ಫೀಸ್ ಕಟ್ಟರೆ ಕಾಸಿಜ್ಜಿ ಅಪ್ಪಗೆ ಅನ್ನ ಶೇಖರಣ ಒಂತೆ ಇರ್ಕೊಲ್ಲೆ ಎಂತ ಅನ್ಪಾರ್ತ ಅಂಚೆ ಏತೋ ಕಾಸು ನಮ್ಮ ಕೊಡ್ತಾ ಅವು ಮತ್ತೆ ಲೆಕ್ಕಗಿಜ್ಜಂದ್ರೆ ಏತೋ ಕೊಡ್ತಾ ಅಂಡ್ ಅವು ಆ ಸೇವೆ ದಾಯ ಬಂಡ ಅಪ್ಪನ ಪುದಡ ನಮ್ಮ ಮನ್ಪನ ಒಂಜಿ ಕೆಲಸ ಐಕೆ ಅಲ್ನ ಪ್ರತಿಫಲ ತಿಕ್ಕದಂಡೆ ಎಂಗ್ಲಿಗೆ ಐಕೆ ಸಮಾಜಕ್ಕೆ ಐನು ಗೊತ್ತು ಮಂತದ್ದು ಐನು ಮನ್ಪಡೊಂದು ಮನ್ಪನ ಇಜ್ಜಿ ನಮ್ಮನ ಚಿಂತನೆ ಹೋಗೊಂಡ ಆ ಪ್ರೇರಣೆ ಅಪ್ಪೆ ಆ ಚಿಂತನೆ ಇಟ್ಟು ಹಲವಾರು ಕೆಲಸ ಕಾರ್ಯ ಅವೇ ಬಂದ ಕೊರೋನಾ ಸಂದರ್ಭಟ್ಟು ಏತೋ ಇಲ್ಲಗಿ ಶೇಖರಣೆ ಅವಡು ದವಸಿ ಧಾನ್ಯ ತರಕಾರಿ ಆರ್ಥಿಕ ಸಹಾಯ ವೈದ್ಯಕೀಯ ಸಹಾಯ ಅಂದಕ್ಕೆ ನಿರಂತರ ಮಾಡ್ತಲ್ಲ ಎಂಗ್ಲ ಅಕಾಡೆಮಿ ಆಯ್ಕೆ ಮಾತ್ರ ಪ್ರೇರಣೆ ರೀ ಶೇಖರಣೆ ಆರೊಂಜಿ ಬೆನ್ನುಲ ಬಾತ ಎಂಗ್ಲ ಉಂತನೇಟಿ ಈ ಸಂಸ್ಥೆ 10ನೇ ವರ್ಷ ಆತ ಬೆಳಗೊಂದುಂಡು ಎಂಕ್ಲ ಓ ಜೋಕ್ಲ ಎಂಗ್ಲೊಟ್ಟಿಗೆ ಬರ್ಪ ಈ ಅಕಾಡೆಮಿ ಬೈದ ಆ ಜೋಕ್ಲನ ಎಂಕ್ಲ ಬೇತೆ ಜೋಕ್ಲ ಲೆಕ್ಕ ತೋತಿಜ ಎಂಕ್ಲ ಸ್ವಂತ ಜೋಕ್ಲ ಲೆಕ್ಕ ಹಾಕ್ಲಿಕ್ಕೆ ಕೊರ್ಪನಂಚಿನ ಟ್ರೈನಿಂಗ್ ಕೊಡ್ತು ಹಾಕ್ಲಿ ಬೋಡನೆ ಒಂಜಿ ಇತ್ತೆ ಎಂಕ್ ಸುಮಾರು ಸಂತೋಷ ಒಂದುಂಡು ಆ ಎಂಕ್ಲೊಟ್ಟಿಗೆ ಬತ್ತನ ಒಂಜಿ ಇತ್ತೆ ಒಂಜಿ 10-13 ಜೋಕ್ಲು ಎಡ್ಡೆ ಒಂಜಿ ಉದ್ಯೋಗಟ್ಟು ಪೋತು ಓಡೆ ಮುಟ್ಲ ಬಂಡ ಒಂಜಿ 2-3 ಜೋಕ್ಲು ಇತ್ತೆ ಐಕೆ ಒಂಜಿ ಉದಾಹರಣೆ ಶೇಖರಣ ಉಂಟ್ಲೆ ಶೇಖರಣ ಹೊರ ಉಂಟ್ಲೆ ಅಕ್ಷಿ ಬಣ್ಪನ ಬಾಲೆ ಅರ್ನ ಮಗೆ ಎಂಕ್ಲ ಒಟ್ಟಿಗೆ ಇತ್ತನ ಆ ಬಾಲೆ ಎಡ್ಡೆ ಮಗೆ ಬಂಡ ಗೊಬ್ಬದೆ ಅಕಾಡೆಮಿಗೆ ಎಡ್ಡೆ ಪುದರ ಗಂಟೆ ನಾ ಕ್ಯಾಪ್ಟನ್ ಆತಿತ್ತೆ ಆ ಬಾಲೆಗೆ ಒಂಜಿ ಅವಕಾಶ ತಿಕ್ಕಿಂಡು ಅವಕಾಶ ಮಾಡ್ತದೆ ನಮ್ಮ ಸಾಧಿ ತೂಪಾಯ ಆ ಸಾಧಿ ತೂಪತಾಯ ವಿದೇಶಕ್ಕೆ ಪೋತು ಒಂಜಿ 3 ವರ್ಷ ಇತ್ತೆ 3 ವರ್ಷ ಅಂಡ್ ತೋಜುಲು ಒಂಜಿ ಎಡ್ಡೆ ಒಂಜಿ ಇಲ್ಲು ಕಟ್ಟದು ಗುರಿಗೆ ಅವ ಆನೆ ಅಂಡ್ಲ ಅಮ್ಮೆರಿಗ ಒಂದು ಸಪೋರ್ಟ್ ಮಾಡ್ತದೆ ಒಂಜಿ ಎಲ್ಲಿ ಮಾಡ್ತು ಕೊರಿ ತೂಲೆಗೆ ಆ ಬಾಲೆ ಅಂಚಿನ ಒಂಜತ್ತು ಯಕ್ಷೀದ್ ಒಂಜಿ ಬಾಗಲೆ ಆಯನ ನಾವು ಗಣೇಶ್ ಕಾಪಿಗಾಡ ಆರ್ಗನೈಸ್ ಸೆಕ್ರೆಟರಿ ಅರ್ನ ಸಂಸ್ಥೆ ಸೇರ್ತು ಇತ್ತೆ ಬಜಾಜ್ ಫೈನಾನ್ಸ್ ಮ್ಯಾನೇಜರ್ ಆತುಲ್ಲೆ ಆಯಲ ಒಂಜಿ ಇಲ್ಲಿ ಕಟ್ಟಿ ಮುರಣಿ ರಘು ಅಂತು ಹುಡುಗಿ ನಮ್ಮ ರಾಘವೇಂದ್ರ ಅಂತ ಅವು ಶೇಖರಣ ಅಂಗಟ್ಟು ನಮ್ಮ ಪಾತಿರ್ತೆ ಆಯ್ಕೆ ಅಂಗಟ್ಟು ಕೆಲಸ ಮಾಡ್ಕೊರಿ ಆಯ್ತೆ ಸ್ವಂತ ಜಾಗದ ಎತ್ತು ಅಮ್ಮೆಲ್ಲ ತೀರ್ಬೋದು ನಾಯನ ಕರಿ ವರ್ಷ 9 ವರ್ಷ ಅಮ್ಮೆ ತೀರ್ಬೋದು ಅಮ್ಮೆಲ್ಲ ಸಾಲದ ಉಂಟದು ಕುಟುಂಬಕ್ಕೆ ಒಂದು ಇಲ್ಲು ಕಟ್ಟದು ಮುರಣಿ ಇಲ್ಲೋಕ್ಕೆಲ್ಲ ಅಂಟು ಇನ್ನು ಮಾತ್ರ ಎಂಕ್ಲೆ ಒಂಜಿ ಹೆಮ್ಮೆ ಪಣ್ಪನ ವಿಷಯ ನಮ್ಮೊಟ್ಟಿಗೆ ಜೋಕ್ಲಿಗೆ ಒಂಜಿ ವ್ಯವಸ್ಥೆ ಸಾಧಿ ಕೊಡ್ತು ಅಂಚೆ ಏತೋ ಜೋಕ್ಲು ಇತ್ತೆ ಮುರಣಿ ನಿಶಾನ್ ಮೊಹಮ್ಮದ್ ನಮಕ್ ಮೂಲು ಜಾತಿ ಮತದ ಅಲಜ್ಜಿ ಇತ್ತೆ ಎನ್ನ ಜೋಕ್ಲು ಎನ್ನ ಇಟ್ಟು ಉಪ್ಪನ ಜೋಕ್ಲು ಹೆಚ್ಚ ಬೇತೆ ಧರ್ಮದ ಜಾತಿ ಅಂಡ ಅವು ಎನ್ನ ಅಪ್ಪೆನ ಜೋಕ್ಲೆ ಅಂತ ಆ ಬಾಲ್ಯಗೆ ನಮ್ಮ ಆಯ್ ಬತ್ತೆ ನಮ್ಮೊಟ್ಟಿಗೆ ಬತ್ತೆ ಆಯ್ಗೆ 3-4 ವರ್ಷ ಎಡ್ಡೆ ಟ್ರೈನಿಂಗ್ ಕೊರಿ ಡಾಕ್ಟರ್ ಕರ್ನಾಟಕ ಶೆಟ್ಟಿನ ಅಂಡರ್ ಎಡ್ಡೆ ಟ್ರೈನ್ ಆಯ್ ಹಾರ್ಡ್ ವರ್ಕ್ ಮಂತೆ ಎಡ್ಡೆ ಕೆಲಸ ಮಂತೆ ಆಯ್ಕೆ ಒಂಜಿ ಅಪೋಸಿಟ್ ಇಕ್ಕಿಂಡು ಆಯ್ಕೆ ನಂಬಲ ಸವಂತೆ ಆಯ್ಕೆ ಬೋರ್ಡಿನ ಒಂದು ಸಪೋರ್ಟ್ ಲಮಂತ ಆಯ್ಕೆ ಒಂಜಿ ಉದ್ಯೋಗ ಫಸ್ಟ್ ನಮ್ಮನ ಅಕಾಡೆಮಿತ ಕೇಂದ್ರ ಸರ್ಕಾರದ ಕಬಡ್ಡಿ ಕೋಟಟ ಆಯ್ಕೆ ಉದ್ಯೋಗಕ್ಕಿಂಡು ಆಯ್ತು ಎಡ್ಡೆ ಒಂಜಿ ಅಡ್ಮಿನಿಸ್ಟ್ರೇಟಿವ್ ಜಾಬ್ ಟುಳ್ಳೆ ಅಂಚನೆ ಏತೋ ಜೋಕ್ಲು ಒಂಜಿ ಆಜೇಳು ಜೋಕ್ಲೆ ಮಧುಶ್ರೀ ಆ ಮಧುಶ್ರೀ ಪಣ್ಪನ ಬಾಲೆ ಎಂಕ್ಲೊಟ್ಟಿಗೆ ಇಜ್ಜಂಡ ಆಯ್ ಓಳೈತೆ ಪೇಂಟ್ರಾ ಅದು ಕಾರ್ಪೆಂಟ್ರಾ ದಾಲ ಕೆಲಸ ಮಾಡೋದಿತ್ವೆ ಸತ್ಯ ಮನ್ಪನಂದು ಆ ಬಾಲೆ ಅಂಚನೆ ಉಪ್ಪನ ಹೆಂಗೆ ಗೊತ್ತಿದ್ದಾನೆ ಆ ಬಾಲೆನ ದಾಲನ ಮನ್ಪೋಡು ಆಯ್ಗೊಂಜಿ ಗೈಡ್ಲೈನ್ಸ್ ಗೊತ್ತು ಎಡ್ಡೆ ಸಾಧಿಕೊಂಡಂತು ಆಯ್ಕೆ ದೇವರತ್ತದ ಆಯ್ B.Ped ಮಂತೆ ಎಂಕ್ಲೆ ಡೈರೆಕ್ಷನ್ ಎಂಪೇಡ್ ಮಂತೆ ಎಂಪೇಡ್ ಮನ್ಪನ ಈಗ ದುಂಬೆ ಎಂಕೊಂಜಿ ಕಾಲ್ ಬತ್ತಂಡು
ಸರಿ ಒಂಜಿ ಎಡ್ಡೆ ಹುಡುಗಿತನ ಹೆಂಗೆ ಕಡ್ಪುರ ಹೊಡುಂದು ఆయన ಆಯ್ಕೆ ಫೈನಲ್ ಎಕ್ಸಾಮ್ ಆತಿಜಿ ಆಯ್ತು 2 ತಿಂಗಳು ತುಂಬೆ ఆయన ಕಡ್ಪುರ್ತು ಎಕ್ಸಾಮ್ ಕರಿಕೊರ್ಲೆ ಜಾಯ್ನ್ ಆಪಣೆ ಇತ್ತೆ ಒಂದು ಎಡ್ಡೆ ಫಿಸಿಕಲ್ ಡೈರೆಕ್ಟರ್ ಆದ ಕೆಲಸ ಮಾಡ್ತಂದುಲ್ಲೆ ಇಂದು ಮಾತ್ರ ಸಂತೋಷದ ವಿಷಯಮ್ಮ ಅಂಚನೆ ಏತೋ ಜೋಕ್ಲು ನಮ್ಮ ಅಕಾಡೆಮಿ ಬರ್ತದೆ ಒಂಜಿ ಜೀವನ ಸಾಧಿ ಮಾಡ್ಕೊಂಡು ಕೊರ್ಪನಂಚಿನ ವ್ಯವಸ್ಥೆ ಮೂಲ ಅವಂತುಂಡು ಅಂಚನೆ ಈ 10ನೇ ವರ್ಷಟೆ ನಮ್ಮ ಈ ಸಂಭ್ರಮಟುಳ್ಳ ಈ ಅಕಾಡೆಮಿಟಿ ಸೇರಿನ ಜೋಕ್ಲಿ ಏರ್ಲ ಹಾಳಾತಿಜರಿ ಅವು ಎನ್ನ ಪೊಂಜೋಕ್ಲ ಉಳ್ಳ ಅವು ಉದಾಹರಣೆ ನಾವು ಇತ್ತೆ ರಾಷ್ಟ್ರ ಮಟ್ಟದ ಅಕ್ಲ ಮಲ್ಲ ಪುದರಕ್ಕೆ ಅಂತದ್ದು ಬೇರೆ ಅವು ಒಂಜಿ ಆ ರಡ್ಡು ವ್ಯವಸ್ಥೆ ಎಲ್ಲ ಒಟ್ಟಿಗೆ ಎಂಕ ಮಾಡ್ತಾರೆ ಕಷ್ಟ ಏನಿಟ್ಟು ಅಪ್ಪ ಆ ಟೈಮ್ ಅವು ಬುಡ್ರು ಪೋಯ್ನೆ ಆಂಡಲ ಎಂಕ ಅವು ಇತ್ತೆಲ್ಲ ಫೀಲಿಂಗ್ ಉಂಟವು ಅಂಚೇನಿಟ್ಟು ಈ ಸಂದರ್ಭಡೆ ನನ್ನ 10ನೇ ವರ್ಷಕ್ಕೆ ಎಂಕ್ಲ ವರ್ಷ ಈತ ಕೆಲಸ ಮಾಡ್ತಂದುಲ್ಲ ಈ 10ನೇ ವರ್ಷದ ಸಂಭ್ರಮ ಎಂಚ ಮನ್ಪನೆ ಮಣ್ಣಾಗ ಎಂಕ್ಲೆಗೆ ಒಂಜಿ ಎಡ್ಡೆ ಕಾನ್ಸೆಪ್ಟ್ ದಿಕ್ಕತೀನಿ ಎಂಕ್ಲೆನ ಆತ್ಮೀಯರಾಯನ ಪ್ರಸನ್ನ ಶೆಟ್ಟಿ ಎದುರು ಬರೋದು ಕೇಳಿದ್ರೆ ನಮ್ಮ ಅಶೋಕ್ ಕುಮಾರ್ ರೈ ಪುತ್ತೂರು MLನ ಆಪ್ತ ಮಿತ್ರರಿ ಒಂಜಿ ಕಬಡ್ಡಿ ಭಂಡಾರಿಗೆ ಪಂಚಪ್ರಾಣ ಆರ್ಲ ನಮ್ಮೊಟ್ಟಿಗೆ ಸೇರಂತುಲ್ಲೇರಿ ಆರು ವೇದಿಕೆ ಬದುಕೊಳ್ಳೋದಂತ ಯಾನೆ ರಿಕ್ವೆಸ್ಟ್ ಮಾಡ್ತೇವೆ ಅವರಿಗೆಲ್ಲ ಶ್ರೀ ಉಮಾಮೇಶ್ವರಿ ಅಕಾಡೆಮಿದ ಬಗ್ಗೆ ಯಾನೆ ಅಭಿನಂದನೆ ಸಲ್ಲಿಸಂತಲೇ ಅಂಚನೆ ನಮ್ಮೊಟ್ಟಿಗೆ ಒಂಜಿ ಕ್ರೀಡಾ ಇತ್ತೆತ್ತು ಎತ್ತೋ ವರ್ಷರ್ತಿಂಚಿ ನಮ್ಮ ಈ ಕಬಡ್ಡಿ ಕ್ರೀಡೆಗೆ ಬೆನ್ನುಲ ಬಾತ್ ಒವೇ ಕಬಡ್ಡಿ ಆಣ್ಲ ಅರ್ನ ಒಂಜಿ ನಿಸ್ವಾರ್ಥ ಆರು ಒವ್ಲ ಬಯಸನ ರತ್ತು ಆಂಡ ಎನ್ನ ಓ ಚಟುವಟಿಕೆಗಳ ಅರ್ನ ಒಂಜಿ ಸಪೋರ್ಟ್ಲ ಅಂದುಲ ಉಂಡು ಅಂಚಿನ ನಮ್ಮ ಅಡ್ವೊಕೇಟ್ ಮೋಹನ್ ದಾಸ್ ರೈಕುಲು ಬರ್ತದೆ ಅರೆಗೆ ನಾನು ವೇದಿಕೆಟ್ ಎದ್ಕೊಂಡ್ರಲ್ಲೇ ವೇದಿಕೆಟ್ ಬರ್ತದೆ ಆಚಿನ ಅಂತ ಕೇಳಂತಲ್ಲೇ ಇಂದು ಮಾತ್ರ ನಮ್ಮ ಸೌಭಾಗ್ಯ ನಮಗೆ ಈ ಚಿಂತನೆಟ್ಟು ಒಂಜಿ ಎಡ್ಡೆ ಕಾರ್ಯ ಸಮಾಜಕ್ಕೆ ಈ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿನ ಒಟ್ಟಿಗೆಲ್ಲ ತಂದು ಪೋಪನಂಚಿನ ಆ ಒಂಜಿ ಕಾರ್ಯಟ್ಟು ನಿಕ್ಲು ಮಾತ್ರ ಕೈ ಜೋಡಿಸಂದೊಳ್ಳೆರಿ ಆ ಸಂದರ್ಭದಲ್ಲಿ ನಾನು ದಾದ ಮನ್ಪನೆ ಮಂಡ ನಮ್ಮ 10ನೇ ವರ್ಷದ ಈ ಸಂಭ್ರಮ ಎಂಚ ಆಚರಣೆ ಮನ್ಪನೆ ಮಣ್ಣಗ ಎಂಕ್ಲೆ ಒಂಜಿ ಎಡ್ಡೆ ಕಾನ್ಸೆಪ್ಟ್ ದಿಕ್ಕಂಡು ಎಂಕೆ ಆಕ್ಚುಲಿ ಓಪನ್ ಫೆಡರೇಷನ್ ಮನ್ಪೊಡು ಮನ ಒಂಜಿ ಆಸೆ ಐತಂಡು ಓಪನ್ ಫೆಡರೇಷನ್ ಮನ್ಪನೆಗೆ ನಮ್ಮ ಲೆಟ್ರ್ಲ ಕೊಡ್ತಾ ಶೇಖರಣೆಗೆಲ್ಲ ಗೊತ್ತುಂಡು ಯುಟಿ ಖಾದರ್ ಸರ್ ಲೆಟ್ರ್ ಕೊಡ್ತಾ ಇನ್ನಾಕ್ಲೆ ದಕ್ಕದೇರಿ ಆ ಅಸೋಸಿಯೇಷನ್ ದಕ್ಕದೇರಿ ಅಪ್ಪ ದೇವರನ ಒಂಜಿ ಚಿಂತನೆ ಯಾನೆ ಓ ಚಿಂತನೆ ಮನ್ಪುಂಡ್ಲ ಅಪ್ಪೆನ ಮೀರ್ತು ಓ ಚಿಂತನೆ ಲಿಜ್ಜಿಂಗ್ ಯಾನೆ ಎನ್ನ ಸ್ವಂತ ಯಾನೆ ಡಿಸಿಷನ್ ದೆಪ್ಪುಜಿ ಆ ಇತ್ತೆದ ಒಂಜಿ ಸಂದರ್ಭ ಬತ್ತದಂದು ಆ ಸಂದರ್ಭದ ಆಲೆ ಮಾತಾನೆ ಯಾನು ಬ್ರಹ್ಮಕಲಶದ ಸಮಯಟ್ಟು ಈ ಕಬಡ್ಡಿ ಮನ್ಪನ ಒಂಜಿ ನೆಟ್ಟು ಸುಮಾರು ಬೇನೆ ದುಃಖ ಅಪಮಾನ ಯಾನೆ ಅನುಭವಿಸ್ತೆ ಅವು ಅಲೆ ಗೊತ್ತುಂಡು ಎಂಚಿನ ಇತ್ತಿನ ಬತ್ತದ ಬುಳ್ಪುನ ಅಳ್ತ ಇಂಚಿನ ಜಾಂಡ ಅಪ್ಪೆ ಇಂಚಿನ ಜಾಂಡಂದು ಆ ಬ್ರಹ್ಮಕಲಶ ಸಂದರ್ಭಟ್ಟು ಹೊರ ಕೋಪಾತಿತನ ಹೊನ್ನಪ್ಪೆ ಗೌಡೆ ಪಿರಲೆತ್ತೆ ಲೆತ್ತದು ಸತ್ಯನ ಪಂಡೆ ಗೋಪಿ ನಿಕ್ಕಿಯಾನದಲ್ಲ ಅನ್ಯಾಯ ಮಂತಿಜೆ ಅವು ನೀ ಓಳ್ ಲೆಪ್ಪ ಓ ಜಾಗೆಗೆ ಲೆಪ್ಪುವ ಯಾನ್ ಅಡೆ ಬತ್ತಿ ಯಾನ್ ಪಣೀರ್ ತಯಾರುಳ್ಳೆ ನಿಕ್ಕಿಯಾನ ಅನ್ಯಾಯ ಮಂತಿಜೆ ಅನ್ಯಾಯ ಮಂತಲ ಜನ ಬೇತೆ ಅಪಗಲ ಯಾನ್ ಪಂಡೆ ಎಂಕ ಮಾತ ದಿಕ್ಕಿಡ್ತಲ ಬೇನೆಲ್ಲ ದುಃಖಲ ಅನ್ಯಾಯಲೇ ಆಯ್ನೆ ಅಂಡ ಈ ಒಂಜಿ ಯಾನಿತ್ತೆ ಬ್ರಹ್ಮಕಲಶದ ಅಪ್ಪನೆ ಸೇವೆ ಮಂತುಂದುಲ್ಲೆ ಈ ಆ ಸಂದರ್ಭ ಆ ಪಾತ್ರ ಪಂಡಗ ಎಲ್ಲ ಯಾನ ಅಪ್ಪೆಡೆ ಬೋದು ನಟ್ಟು ಬೊಕ್ಕ ನಿಕ್ಕಿಯಾನ ಉತ್ತರ ಕೊರ್ಪೆ ವಂಡೆ ಅಂಚ ಕಾಂಡೆ ಬತ್ತದ ಅಪ್ಪೆಟೆ ಯಾನು ನಟ್ಟದ ಬಟ್ಟೆಟ ತಪ್ಪು ಕಾಣಿಕೆ ಪಾಡ್ತ ಅಪ್ಪೆ ಗೊತ್ತುಜಿ ಎಂಕದ ಅದಂತ ಇಂದ ಆಯ ಪಂಪೆ ಆಯ ಎಂಕ ತಪ್ಪು ಮಂತಿಜೆ ಮಾತ ಬೇನೆಲ್ಲ ಅಂತ ತಿಂದಿನಾಯೆ ಮಾತ ಈ ಕಬಡ್ಡಿ ಮನ್ಪನ ಒಂಜಿ ನೆಟ್ಟು ಒವ್ಲ ನಿಸ್ವಾರ್ಥತೆ ಒವ್ಲ ಎಂಕ ಆಸೆ ಇಜ್ಜಿ ಒವ್ಲ ಅಧಿಕಾರ ಒಯ್ಕಲೆ ಆಸೆ ಇಜ್ಜಿ ಅಣ್ಣ ಮಸ್ತ್ ಬೇನೆ ತಿಂದೆ ಈ ನೆಕ್ ಈಯೇ ತೂತು ಸತ್ಯ ಧರ್ಮ ಜಯ ಒವು ಐಕಿ ಸಾಧಿ ಮಂತು ಕೊಡು ಬಂತು ಅಕಾಡೆಮಿತ ಆಯಗ ಆ ಪೂಜೆ ಮಂತದ್ದು ಆಯಗ ಪಂಡೆ ನೋಡು ಒನ್ನಪ್ಪ ನಾನು ನನ್ನ ಮನಸ್ಸಿನ ಎಲ್ಲ ವಿಷಯ ತಾಯಿಗೆ ಬಿಟ್ಟಿದ್ದೇನೆ ಅವಳು ಏನು ತೀರ್ಮಾನ ಮಾಡ್ತಾಳೆ ಅದಕ್ಕೆ ನಾನು ಬದ್ಧ ಪಂಡದು ನಮ್ಮ ಬ್ರಹ್ಮಕಲಶ ಅಂಡು ಬ್ರಹ್ಮಕಲಶ ಸಂದರ್ಭ ಮಾತಾಂಡು ಐಡ್ತು ಬೊಕ್ಕ ಬತ್ತನ ಈ ಹೊಸ ಪಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಐಟೆನ್ನ ಲೆತ್ತೆ ಎಂಕೊಂಜಿ ಮಾನವ ಮರ್ಯಾದೆ ಐಟು ಮರ್ಯಾದೆ ಕೊರಿಯೆ ಐಕೆ ಪೋತು ಬತ್ತದ ಕರ್ನಾಟಕ ರಾಜ್ಯ ತಂಡ ಫಸ್ಟ್ ಟೈಮ್ ಆ ನ್ಯಾಷನಲ್ ಕಬಡ್ಡಿ ಕಂಚಿನ ಪದಕ ಗೆಲ್ತಾನೆ ಅವಳ ಮಲ್ಲ ಸಾಧನೆ ಆಂಡು ಅವು ಅಪ್ಪೆನ ಚಿಂತನೆ ನಾನು ಪೋಯಿನಟ್ಟು ಆ ಚಿಂತನೆಯ ಪ್ರಕಾರ ಇತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವು ಓವ್ಲ ಓ ಸಂಸ್ಥೆಗಳಿದ್ವಿ ಒಲಿಂಪಿಕ್ ಪ್ಯಾರಾ ಅಸೋಸಿಯೇಷನ್ ಆಫ್ ಇಂಡಿಯಾ ಕಮಿಟಿ ಅವು ಎಫಿಲಿಯೇಟೆಡ್ ಟು ಸೆಂಟ್ರಲ್ ಗೌರ್ಮೆಂಟ್ ಬೊಕ್ಕ ಪ್ಯಾರಾ ಏಷ್ಯನ್ ಕಮಿಟಿ ಫೆಡರೇಷನ್ ಪ್ಯಾರಾ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಅವಳ ಸೆಂಟ್ರಲ್ ಗೌರ್ಮೆಂಟ್ ಮಾತ ನೆತ್ತ ಹೈಯೆಸ್ಟ್ ವ್ಯಾಲ್ಯೂ ಉಪ್ಪುನ ಒಂಜಿ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಡಿಸ್ಟಿಕ್ ಫಾರ್ಮೇಷನ್ಗೆ ಎಂಕ್ಲೆಗೆ ಅವಕಾಶ ತಿಕ್ಕಂಡು ಅವು ದಾಯಿ ಬಂಡ ಈ ನಿಸ್ವಾರ್ಥ ಸೇವೆ ಮನ್ಮನಗ ಇತ್ತದ ಕಬಡ್ಡಿ ತುನಗ ಮಸ್ತ್ ಬೇಜಾರ ಒಂದುಂಡು ಜೋಕುಲ್ಲ ಮಾತ ಕಾಸು ಆ ಕಾಸು ಎಂಚಿನಂದು ಹೆಂಗೆ ಗೊತ್ತಪ್ಪ ಅಲ್ಟಿಮೇಟ್ ಓಡಿ ಎತ್ತುನದು ಮಂಡ್ರ ಅಬ್ಜಿ ಕಾಸು ಮನ್ಮನ ಒಂಜಿ ಶಬ್ದ ಕೊನೆಗೂ ದಾದಾಪುಣದ ಹೆಂಗೆ ಗೊತ್ತುಜಿ ನಮ್ಮ ಚಿಂತನೆ ಎಂಚಿನ ನಮ್ಮ ಗೊಬ್ಬನಾಗ ಮಾತ
₹1 ನಂಗೆ ಕಾಸತ್ತು ನಂಗೆ ಬಯ್ಯಗ ಒಂಜಿ ದೋಸೆ ಎಲ್ಲ ಕಡ್ಲೆನ ಅತ್ತು ಒಂಜಿ ಚಿಕನ್ ತ ರೆಸತಿಗೆ ನಂಗೆ ಗೊಬ್ಬುದು ಒಂಜಿ 10-25 ಮ್ಯಾಚ್ ಗೊಬ್ಬುದು ಬರ್ತದ ಆ ಒಂಜಿ ಬಯ್ಯಗೆ ಚಾವು ಪುತ್ತು ಗೊತ್ತುಂಡು ಆ ಪುತ್ತುನ ಸ್ಪೋರ್ಟಿಂಗ್ ಲಾಸ್ಟ್ ಗೊಬ್ಬನಾಗ ಪುತ್ತುನ ಸ್ಪೋರ್ಟಿಂಗ್ ಗೊಬ್ಬನಾಗ ಬಯ್ಯಗ ಒಂಜಿ ಆ ಗಟ್ಟಿ ಒಣಸದ ಎತ್ತುಕೊಂಡಾಗ ಒಂಜಿ ದಾದನ ಒಂದು ಸಂತೋಷ ಐಟಿ ಕಾಸತ್ತು ನಂಗೆ ಆ ಒಂಜಿ ಗೊಬ್ಬನೆಲ್ಲ ಕ್ರೀಡೆಲ್ಲ ಪ್ರೈಸ್ ದೆಪ್ಪನಾಗ ಐಟಿಪ್ಪನ ಸಂತೋಷ ಇತ್ತೆದ ಜೋಕ್ಲೆಗೆ ಒಂಜಿ ಮ್ಯಾಚ್ಗೆ ಪೋಂಡ ₹25,000 ಗೂಗಲ್ ಪೇ ಮಾಡ್ತದ ಅವಡು ಓಡಿ ಎತ್ತಿಯ ನಮ್ಮ ಒಂಜಿ 10,000 ಟೂರ್ನಮೆಂಟ್ ಆಗ್ಬಿಟ್ಟು 50,000 ಸ್ಪಾನ್ಸರ್ ಅದು ಯಾನು ತಪ್ಪಂದೇನಿರಂತೆ ಯಾನಿಕ ಅವು ಪಣ್ಪುನ ಅಧಿಕಾರ ಇಜ್ಜಿ ಬಟ್ ಯಾನು ಎನ್ನ ಮನಸ್ಸದ ಭಾವನೆ ಪಣ್ಣೆ ಈ ಕಾಸು ಪಣ್ಪುನ ಓಡಿ ಎತ್ತು ಹೆಂಗೆ ಕೂತಿಜಿ ಅತ್ತೆ ಅವು ಐತೆ ಫೀಲಿಂಗ್ ಎಂಕಲ ಉಂಡು ಅವು ಯಾನ್ ಅನುಭವಿಸ್ತೆ ಆ ಫೀಲಿಂಗ್ ಇತ್ತೆ ಅನುಭವಿಸ್ತೇನೆ ಎನ್ನ ಇಲ್ಲರ ಅನುಭವಿಸ್ತೇನೆ ನೆನಪಾಪುಜಿ ಜೋಕ್ಲೆ ಅವು ಮಾತ್ರ ನೆನಪಾಪುಜಿ ಇತ್ತೆ ಒಂಜಿ ಅಮ್ಮೆ ಪಣ್ಪುನ ಒಂಜಿ ಸ್ಥಾನ ಈತ ಜೋಕ್ಲುಳ್ಳ ಏತೋ ಜೋಕ್ಲುಳ್ಳ ಅಕ್ಲೆನ 10-20 ವರ್ಷ ಸಾಂಕದ ಅಕ್ಲೆನ ಬೇನೆ ಅಕ್ಲಿಗೆ ದವಾನ ಕಣ್ಣೀರು ಬುಣ್ಣ ಅಮ್ಮೇರ್ ನಕ್ಲು 10 ವರ್ಷ ಸಾಂಕನ ವ್ಯಾಲ್ಯೂ ಏರೋ ಒಂಜಿ 50,000 ಕೊಡ್ನಾಗ ಆ 23 ವರ್ಷದ ವ್ಯಾಲ್ಯೂ ಇಜ್ಜಂದಾಪುಂಡು ಇಂದು ಕಬಡ್ಡಿ ಅಮ್ಮ ಇಂದು ಅನುಭವಿಸಿನ ಯಾನ್ ಆ ಚಿಂತನದ ಬೇಲೆಣ್ಣೆ ಯಾನ ನಿಕ್ಲಡ ಪಟ್ಟೊಂದುಳ್ಳೆ ಐಕಾಲ್ನ ಒಂಜಿ ಸಾಧ್ಯ ತುಪ್ಪ ಇಲ್ಲ ಈ ಮನ್ಮನೆ ಕೆಲಸ ಇರ್ತದೆ ಒಂಜಿ ಕೈಕಾರಿದ್ದನ ಬಾಲೆಗೆ ಒಂಜಿ ಸಹಾಯ ಮಂತನ ಅತ್ತ ಆಯ್ಗೊಂಜಿ ಉನ್ನತ ಸ್ಥಾನಕ್ಕೆ ಯಾನು ದೆತ್ತುಕೊಂಡ ಅವು ಎತ್ತೋ 1,000 ಕೋಟಿ ಜನ್ಮದ ಪುಣ್ಯ ಅಂತ ಅವನು ಎಂಗ್ಲಿಗೆ ಒಂಜಿ ಕಾರಿದ್ದನ ಬಾಲೆಗೆ ಒಂಜಿ ಈತೆ ಪ್ಯಾರಾಮುರಣಿ ಗೊಬ್ಬುಂಡು ಆ ನಾಗೇಶ ನಿಂತ್ಕೋಪ ನಿಮ್ಮೆನ ಕೆಕ್ಕಲು ಬೈ ಬರ್ತ್ ಹ್ಯಾಂಡಿಕ್ಯಾಪ್ ಸೆಂಟ್ರಲ್ ಗೌರ್ಮೆಂಟ್ ಲೆಟರ್ ಉಂಟು ಆ ಬಾಲೆ ಒಂಜಿ 3 ತಿಂಗಳ ಅಕಾಡೆಮಿ ಒತ್ತಿತ್ತಂದು ಅವು ನಮ್ಮ ಸಾರಾ ಸ್ಪೋರ್ಟ್ಸ್ದ ಫೈಸಲ್ ಮಣ್ಮನ ಕ್ಯಾರಬಿಟ್ಟು ಆಯ್ ಅಕಾಡೆಮಿ ಸೇರ್ತಿತ್ತೆ ಬೊಕ್ಕ ಆಯ್ನ ಒಂದು ಅಣಗ ನಮ್ಮ ಜನರಲ್ ಗೊಬ್ಬನ ಜೋಕ್ಲಿನೊಟ್ಟಿಗೆ ಆಯ್ಗೆ ಸರಿ ಆಪುಜಿ ಮಂಡ ಆಯ್ಗೆ ಮಿತ್ತು ಕಣವರೆ ಇಂಕ ಆಪುಜಿ ಮಂಡದ ಆಯ್ ಬೇತೆ ಆಯ್ನ ಕೋರ್ಸ್ ಆಯ್ ಮಾಸ್ಟರ್ ಡಿಗ್ರಿ ಮಂತನೆ ಇಂಚಿನ ಒಂದು ಆಪರ್ಚುನಿಟಿ ಇಂಕ ಆಯ್ನ ನೆನ್ಪಂಡ್ರು ಅಪ್ಪ ನಾಗೇಶ ನೀನು ಎಲ್ಲಿದ್ರು ಹೊರಡಿ ಬಾ ಮಂತಣಿ ಬರ್ತದೆ ಅಲ್ಲಿ ಎತ್ತದ ಆಯ್ಗೆ ಸಿಲೆಕ್ಷನ್ ಟ್ರಾಲಿ ಕಡ್ಬಿಡ್ತು ಆಯ್ನ ಟೀಮದ ಕ್ಯಾಪ್ಟನ್ ಆತ್ತೆ ಆಯ್ಕೆ ಕಂಚಿನ ಪದಕ ಎತ್ತದು ಇತ್ತ ನನ್ನ ದೇವರ ತಂಡ ಆಯ್ಗೆ ಒಂಜಿ ಎಡ್ಡೆ ಭವಿಷ್ಯ ಉಂಡು ಆಯ್ ಒಂಜಿ 4-5 ವರ್ಷಗಳಿಂದ ಆಯ್ನ ಪೋಡಂಡ ಆಯ್ನ ನಮ್ಮನ ದಲಂಡ ವಿಸಿಲಿಂಗ್ ಕಾರ್ಡ್ ಪತ್ತೊಂದು ಪೋಡವು ಅಂಚಿನ ಸ್ಥಾನಗ ಎತ್ತುವೆ ಅವೇ ಎಂಕ್ಲೆಗೆ ಸಂತೋಷ ಅಂಚಿನ ಒಂಜಿ ಜೋಕ್ಲೆಗೆ ನಮ್ಮ ಮಂತಲ ಆಯ್ಕೆ ನಂಗೆ ದಲಂಡ ಒಂಜಿ ದೇವೇರ್ನ ಒಂಜಿ ಆಶೀರ್ವಾದ ಉಪ್ಪು ಮನ್ಮ ಚಿಂತನೆ ಇಟ್ಟು ಎಂಕ್ಲೆಗೆ ಒಂದೊಂದು ಅವಕಾಶ ಸಿಕ್ಕಿದೆ ನಮ್ಮ ಆಯ್ಕೆ ನಿಕ್ಲು ಮಾತ ಇಟ ನೆಟ್ಟು ಉಪ್ಪುನ ಎಣ್ಣೆಗೆ ಎಂಕ ಸಾತು ಕೊರ್ನ ಆಯ್ತೆ ನಮ್ಮ ಪ್ರಸನ್ನ ಅಣ್ಣ ಅವಡು ಮಾತ ಮಸ್ತ್ ಜನ ಇದು ಪ್ರೇಮಣ್ಣ ಅವಡು ಅಕ್ಲಿ ವಿಶ್ವನಾಥ್ ಅಣ್ಣುಳ್ಳಿ ನಮ್ಮ 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 ವಿದ್ಯಾಶಂಕರ್ ಒಳ್ಳೆರಿ ನಮ್ಮ ಇದೇ ಪುದರೆ ಕಷ್ಟ ಉಂಟು ನವೀನ್ ಅಣ್ಣ ಒಳ್ಳೆರಿ ಮಸ್ತ್ ಜನ ಅಕ್ಲೆ ಮಾತ ಇನ್ನಕ್ಕೆ ಎದುರು ಬರ್ತದ ಸಪೋರ್ಟ್ ಮಂಡೆ ಇಂಕ ಬೇತೆ ಪಾತೆರೆ ವರ್ಡ್ಸ್ ಇಜ್ಜೆ ಅಕ್ಲೆ ಮಾತ ಅಂಚಿನ ಒಂಜಿ ಅವಕಾಶ ಸಿಕ್ಕಿದ್ರೆ ಈ ಅವಕಾಶದೊಟ್ಟಿಗೆ ಇದೇ ಒರಿಯನ ಮಾಡಲಿ ನಮ್ಮ ಇಂಬೇರೆ ಪ್ರದೀಪ್ ಮಾಡ್ಕೊಂಡು ಒಂಜಿ ಹುಡುಗಿ ಲಕ್ಕದುಂದ ಮರ ಅವ್ರ ಲಕ್ಕದುಂದು ಇಂದೇ 42 ಅಂಡ್ ಏಜ್ ಇಂಬೆಲ್ಲ ನಮ್ಮಂಚಿನ ಒಂಜಿ ಮನಸ್ಸಿತ್ತನ ಬಾಲೆ ದಾದ ಬಂಡ ನಿಸ್ವಾರ್ಥೆ ಆಳ್ವಾಸಿಗೆ ಕೋಚ್ ಆತಿತ್ತೆ ನಮ್ಮ ವಿಕಾಸ ಕೋಚ್ ಆತಿತ್ತೆ ಅಂಚಿನ ಕೆಲವು ಮಲ್ಲ ಸಂಸ್ಥೆಗೆ ಕೋಚ್ ಆತಿತ್ತೆ ಇಡೀ ಜೀವನ ಕಬಡ್ಡಿಯಿಂದ ಬಂಡದ ಪೋಟು ಸತ್ಯಧರ್ಮ ನೀತಿ ದಾಂಡ ಅನ್ಯಾಯ ಕೂಡಲೇ ಅವಳು ತೆರಾಪಜೆ ನಮ್ಮನೆ ಕಡೆ ರಿಯಾಕ್ಟ್ ಮಾಡ್ಬೇಕು ಆ ರಿಯಾಕ್ಟ್ ಮಾಡ್ಬೇಕು ಬಾಕಿದೆಲ್ಲ ಎಫೆಕ್ಟ್ ಉಂಟು ಹಾಗೆ ಎಫೆಕ್ಟ್ ಆಂಡು ಒಂಜಿ 10-20 ವರ್ಷಕ್ಕೆ ಓಡೆಗೋ ಎತ್ತೋಡ ఆయన ಜೀವನ ಸ್ಟಡಿ ಮಾಡ್ತ ಮದ್ಮೆ ಸಮೇತ ಆತಿಜೆ ಇತ್ತ ಏನು ಬೆಂದದ ಇತ್ತ ఆయన ಪಾಕೆಟ್ ಹಿಡಿದುಂಡ ₹10 ಇಚ್ಚಿ ಇಡೀ ಕಬಡ್ಡಿ ఆయన ಜೀವನ ಲೈಫನ್ನು ತೇಗಿನ ಇಂಚಿನ ಒಂಜಿ ಏರುಳ್ಳೇರಿ ಮಲ್ಲ ಪನ್ಪೇರಮ್ಮ ಪನ್ಪನಕ್ಲ ಮಸ್ತ್ ಉಳ್ಳೇರಿ ಇಂಚಿನ ಏತೋ ಜವನರಿ ಕಬಡ್ಡಿ ಮಣ್ಣ ಒಂಜಿ ದೇವರ ಲೆಕ್ಕ ತೂಯಿನಕ್ಲಿ ಏತೋ ಜನ ಉಳ್ಳೇರಿ ಅವು ಪಣೊಂದು ಉಪ್ಪೆರ್ಲ ತಿಂಚ ಮೋನೆ ತುಣಗ ಆ ಒಂಜಿ ಅಕ್ಲನ ಆ ಅಕ್ಲ ಮಣ್ಮನ ಆ ಇಡ ಬತ್ತದು ಆ ಕುಳ್ಳುತ್ತು ಅಕ್ಲ ಈ ಎಂಕ್ಲನ ಪಾತ್ರ ಕೇಳಿನಾಗ ಅಕ್ಲನ ಆ ಇನ್ಸ್ಪಿರೇಷನ್ ಏತೋ ಜೋಕ್ಲು ಅಂಚಿನ ಮಂತನ ಉಳ್ಳ ಅಂಚ ಉಪ್ಪಡು ಅಕ್ಲ ಮಾತ ದೇವರ ಎಡ್ಡ ಮನ್ಪೇರು ಅಂಚ ಐತೆ ನಮ್ಮ ಮೇನ್ ಕಾನ್ಸೆಪ್ಟ್ ಅಕಾಮಡಿ ದಿನದ 10ನೇ ವರ್ಷದ ಚಿಂತನೆ ಇಟ್ಟು ನನ್ನ ಫೆಡರೇಷನ್ ಕಪ್ಪು ಪ್ಯಾರಾ ಸೆಪ್ಟೆಂಬರ್ 25, 26, 27 ನಂಗೆ ಡೇಟ್ ದಿಕ್ಕಿದ್ದೇನೆ ಫೆಡರೇಷನ್ ಮುರಣಿ ಇಮೇಲ್ ಬತ್ತಂದು ಐನೊಂದು ಪೊರ್ಲುಟೆ ಮಾನ್ಪನೆ ಎಂಚವಂಡ ನಮ್ಮ ಅಕಾಡೆಮಿ ಐತೆ ಆ್ಯಕ್ಚುಲಿ ಸ್ಪೋರ್ಟ್ಸ್ ಬೈಲೋ ಪ್ರಕಾರ 4 ವರ್ಷ ಪ್ಲಸ್ 4 ವರ್ಷ ಅವು ನಮ್ಮ ನೆತ್ತ ಪೀರಿಯಡ್ ನಮ್ಮ ಅಕಾಡೆಮಿದ ಬೈಲೋ ಪ್ರಕಾರ ಒಂಜಿ 3 ವರ್ಷ ಆವಡು ಬೊಕ್ಕ 3 ವರ್ಷ ಕರಿತು ಇಂದಾವಡು ಅಪ್ಪ ಇತ್ತದ ಅಧ್ಯಕ್ಷರೇ ನಮ್ಮ ಶೇಖರಣ್ಣೆ ಅವು ಎನ್ನ ಈ ಫೆಡರೇಷನ್ ಕಪ್ಪು ಅರ್ನ ಪೊಪ್ಪನ ಕೀರ್ತಿಶೇಷ ಜಯಣ್ಣ ವೇದಿಕೆ ಹಾಕೊಂಡು ಬೊಕ್ಕ ಫೆಡರೇಷನ್ ಕಪ್ಪುಲ ಕೀರ್ತಿಶೇಷ ಜಯಣ್ಣನ ಪುದರ್ಟಿ ಹಾಕೊಂಡು ಅಂಚೆ ಅಕಾಡೆಮಿತ ಯಾನು ಎನ್ನ ವೈಯಕ್ತಿಕ ಚಿಂತನೆ ಅಧ್ಯಕ್ಷರಾತಿ ನನ್ನೊಂಜಿ ಟರ್ಮ್ ಆರೇ ಮುಂದುವರಿಸೋಡು
ಅರಿಟ ಯಾನೆ ಹೃದಯಾಂತರ ಪಣೊಂದು ಈ ಸಕ್ಸಸ್ ಬೊಕ್ಕ ಒಂಜಿ ಆಸೆಲೆ ಉಂಡು ಆ ಆಸೆ ಯಾನೆ ಇನಿ ಅಪ್ಪನ ಎದುರು ಶೇಖರಣ ಮುಖಾಂತರ ಪಣೊಂದುಲ್ಲೆ 10 ವರ್ಷ ಅಂಡಿ 10 ವರ್ಷ ನಮ್ಮ ಸಂಸ್ಥೆ ಮಂತನ ಇಡೀ ದೇಶಟಿ ಎಲ್ಲ ಮಂತುಪೇರು ನಮ್ಮ ಮಂತ್ರ ಕೆಲಸ ಕಾರ್ಯ ಇಡೀ ದೇಶಟಿ ಒಂಜಿ ರೂಪಾಯಿ ನಮ್ಮ ಸಮಾಜಟಿ ದೆಪ್ಪಂದೆ ಸ್ವಂತ ಕಾಸಾಕಿ ವ್ಯವಸ್ಥೆ ಮಾಡ್ತದೆ ನಮ್ಮ ಈತು ವರ್ಷ 10 ವರ್ಷ ಎತ್ತೋ ಕೆಲಸ ಕಾರ್ಯ ಮಾಡ್ತದ ಐಕೊಂಜಿ ನಮ್ಮ ಸಭಾಧ್ಯಕ್ಷರು ಉಳಿರಿ ಅರಿಟ ಒಂಜಿ ಈ ಸಲ ಕರ್ನಾಟಕ ರಾಜ್ಯೋತ್ಸವ ಅಕಾಡೆಮಿಕ್ ಓಡುಂತು ಶೇಖರನ್ನ ಮುತ್ತುವರ್ದಿಟ್ರಿ ಆ ಅಪ್ಪನ ಆಶೀರ್ವಾದತೆ ಅವು ಎಂಕ್ಲೆ ತಿಕ್ಕೋಡು ಮಣ್ಣು ಆಸೆ ಉಂಟು ಒಂದು ಆತ ಕೆಲಸ ನಿಸ್ವಾರ್ಥನೆ ಮಾಡ್ತದೆ ಎಂಕ್ಲ ಐಕ ಅವು ತಿಕ್ಕುಡು ಮಣ್ಣು ವಿಶ್ವಾಸ ಅವು ಅರ್ನ ಮುಂದಾಲ್ ವೇಡಿಕಟೆ ಅವು ಅವಡು ಮಣ್ಣು ಚಿಂತನೆ ಅರೇನೆ ಈ ಅಕಾಡೆಮಿತ ಅಧ್ಯಕ್ಷ ಆತು ಮುಂದುವರಿಸರೆ ನಿಕ್ಲನ ಪೂರ್ಣ ಅನುಮತಿ ಬೋರ್ಡ್ ಕೇಳಂತ ನಾನು ಮಂತದಲ್ಲೇ ಅಂಚ ಸುಮಾರು ಬದಲಾವಣೆ ಮನ್ಪುಜಿ ಆಯ್ತ ಕುಡಂಜಿ ಮೇಯ್ನ್ ಬದಲಾವಣೆ ಮಂಡ ಈತ್ತು ವರ್ಷ ಈ 10 ವರ್ಷದ ನಮ್ಮ ಜರ್ನಿ ತೊಟ್ಟಿಗೆ ನಂಗೆ ಮಲ್ಲ ಬಲ ಕೊರ್ನಾರು ಬಂಡ ಬ್ರಹ್ಮಗಾಳಿ ಮುಗಿರ ದೇವಸ್ಥಾನದ ದಿನೇಶ್ ಅಣ್ಣೆ ನಮ್ಮ ಹರೀಶ್ ಅಣ್ಣೆ ಅರೇನು ಏಪಗಲ ಮರ್ಪೇರು ಸಾಧಿಜ್ಜಿ ಅರ್ನೆಲ್ಲ ನಮ್ಮ ಜೋಕುಲ್ ಅಲ್ತ ಅವು ಏಪ ಎಂಕ್ಲೆಗೆ ಬೆರಿ ಸಾಯತ್ತುಳ್ಳಿರಿ ಆ ಅಕಾಡೆಮಿತ ಒಂಜಿ ಬದಲಾವಣೆದಾದ ಮಂಡ ಆಯ್ತ ಪ್ರಧಾನ ಕಾರ್ಯದರ್ಶಿ ಆತು ಈ ಸಲದ ನೆಟ್ಟು ಯಾನು ಹರೀಶ್ ಅಣ್ಣನೇ ಮಂತದಿಲ್ಲ ಐಕ್ಲ ನಿಕ್ಲ ಪೂರ್ಣ ಅನುಮತಿ ಬೋರ್ಡ್ ಕೇಳ್ತಿ ಅದನ್ನ ಪೂರ್ಣ ನೆಟ್ಟಿ ನಾನು ಮಲ್ಲ ವಾಪಸ್ ನೆಡ್ತಿಲ್ಲ ಮಲ್ಲ ಪುದರ್ ಬರೋದು ಕೇಳಂತು ಅಪ್ಪನ ಆಶೀರ್ವಾದ ಇತ್ತು ನನ್ನ ಮಿತ್ತಿಗೆ ಆಯ್ತ ಬದಲಾವಣೆ ಒಂತೆ ಬದಲಾವಣೆ ಆಗ್ತಾನೆ ಐ ನಾನು ತಿರುಪಾಂದುಲ್ಲೆ ದುಂಬುಗು ಅಂಚ ಈ ಸಂದರ್ಭಟ್ಟಿ ನಮ್ಮ ಅಕಾಡೆಮಿತ ಒಂಜಿ ಮೂಜಿ 4 ಜೋಕ್ಲ ಹೊಡಿತು ನಾನು 3 ಜೋಕ್ಲ ಬೈದಿರಿ ಅಕ್ಲೆಗೆ ಒಂಜಿ ಮಾನವತಿಗೆ ಮನ್ಪನ ಈ ಸಲ ಯಶರಾಜ್ ಮನ್ಪನ ಹುಡುಗಿ ಕರ್ನಾಟಕ ರಾಜ್ಯ ಸೀನಿಯರ್ ಕಬಡ್ಡಿ ಟೂರ್ನಮೆಂಟ್ ನಂಗೆ ಅಕಾಡೆಮಿ ಮಲ್ಲ ಪುದರಗೊಂತೆ ಹಾಗೆ ಈ ಮಾಲತಿಗೆ ಮಂದುಲ್ಲೆ ನಮ್ಮ ಇನಿತ ಈ ಸಂದರ್ಭಕ್ಕೆ ನಮ್ಮೊಟ್ಟಿಗೆ ಅರ್ಜುನ್ ಪ್ರಶಸ್ತಿ ಅವಡೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಭಾರತ ದೇಶದ ಮಾಜಿ ನಾಯಕೆ ಈ ಮಾತ ಕಬಡ್ಡಿತ ಒಂಜಿ ಸತ್ಯ ಧರ್ಮ ನ್ಯಾಯಗ ಬೋಡತ್ತು ಏತೋ ವರ್ಷದಿಂದ ಹೋರಾಟ ಮನ್ಪಣ ಹೊನ್ನಪ್ಪ ಗೌಡಿಯರ ವೇದಿಕೆ ಬರೋದಲ್ಲಿ ಅವರಿಗೆ ಪೂರ್ಣ ಸ್ವಾಗತ ಕೊಡ್ತು ಈ ಸಂದರ್ಭಡೆ ಅರಿನ ವೇದಿಕೆಗೆ ಆಹ್ವಾನ ಮಂತದುಲ್ಲೆ ರಾಷ್ಟ್ರೀಯ ಆಟಗ ಅರ್ಮೊಗಲ ಎದುರು ಬರ್ತದೆ ಕೊಳ್ಳೋಣ ಕೇಳೋದಿಲ್ಲ ರವಿಚಂದ್ರಲ್ಲ ಎದುರು ಬರ್ತದೆ ಕೊಳ್ಳೋಣ ಅಂಚ ಯಶರಾಜ್ ಬರ್ತದ ವೇದಿಕೆ ಆಸನ ಕೇಳೋದಿಲ್ಲ ಅಂಚನೆ ಕೊಡಂಜಿ ಆಟಗಾರೆ ಬೀಚ್ ಕಬಡ್ಡಿ ಬೊಕ್ಕ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಕೇರಳ ರಾಜ್ಯಕ್ಕೆ ಆಯ್ಕೆ ಆತು ಗೊಬ್ಬನಂಚಿನ ಒಂಜಿ ಆಟಗಾರೆ ಫಿಲಿಪ್ ಜಾರ್ಜಿ ಅರೆಲ್ಲೇ ಯಾನ ವೇದಿಕೆಗೆ ಸ್ವಾಗತ ಅಂತಂದುಲ್ಲೆ ನಮ್ಮೊಂದಿಗೆ ಈ ವೇದಿಕೆಗೆ ನಮ್ಮ ಆತ್ಮೀಯ ಸಹೋದರ ರಾಘವ್ ಚುಲು ಕೂಡ ಆಗಮಿಸಿದ್ದಾರೆ. ಅವರು ನನ್ನ ಒಂದು ಯಾವುದೇ ಒಂದು ಕಾರ್ಯಕ್ರಮ ಕೂಡ ನಾನು ಅವರನ್ನು ಏನೋ ನಮಗೆ ಒಂದು ಅದು ಪೂರ್ವ ಜನ್ಮದ ಸಂಬಂಧ ಆಗಿ ಏನಾದರೂ ಒಂದು ಕೆಲಸ ನೆನಪು ಮಾಡುವಾಗ ಅವ್ರದ್ದು ನೆನಪಾಗ್ತದೆ. ಈ ನಮ್ಮ ಪ್ಯಾರಾ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ಅವರನ್ನು ಕೂಡ ನನಗೆ ಒಂದು ಶಕ್ತಿ ತುಂಬಲು ಅವರನ್ನು ಕೂಡ ನಾನು ಕರೆದಿದ್ದೆ. ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಪ್ಯಾರಾ ಕಬಡ್ಡಿಯ ಬಗ್ಗೆ ಹೇಳುವುದಿದ್ರೆ ಒಂದು ದೈವಿಕ ಸಂಕಲ್ಪದ ಕಾರ್ಯ ಅದು. ಅದರಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ. ಕಮರ್ಷಿಯಲ್ ಅಂದರೆ ಆರ್ಥಿಕವಾಗಿ ದೊಡ್ಡ ಲಾಭದ ಕೆಲಸ ಕಾರ್ಯ ಅಲ್ಲ. ಆದ್ದರಿಂದ ಅದಕ್ಕೆ ಯಾರು ಬರಲಿಕ್ಕೆ ಹಿಂದೇಟಾಗ್ಬೋದು. ಆದರೆ ನಮಗೆ ಅದರ ಅವಶ್ಯಕತೆ ಏನಂದರೆ ನಾವು ನಿಸ್ವಾರ್ಥದಿಂದ ಸೇವೆ ಮಾಡುವವರಿಗೆ ಅದೇ ಒಂದು ಮುಖ್ಯ ಅಂತೇಳಿ ಆಗ್ತದೆ. ಈ ದೇವಗಳ ಸೇವೆ ಮಾಡುವಾಗ ಆ ಚಿಂತನೆ ಹೆಚ್ಚು ಬರ್ತದೆ ನಮಗೆ. ಯಾರಿಗಾದರೂ ಒಂದು ಆರ್ಥಿಕವಾಗಿ ಬಡ ಚಿಂತನೆಯಲ್ಲಿರುವವರಿಗೆ ಸಹಾಯ ಮಾಡುವಂಥ ಗುಣ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮಣ್ಣಿನಲ್ಲಿ ಪ್ರತಿಯೊಬ್ಬರಿಗಿದೆ. ಆ ಚಿಂತನೆಯಲ್ಲಿ ಈ ಕ್ರೀಡಾಕೂಟ ಕಬಡ್ಡಿಗೆ, ಪ್ಯಾರಾ ಕಬಡ್ಡಿಗೆ ನಮ್ಮನ್ನು ತೊಡಗಿಸಿಕೊಳ್ಳುವ ಒಂದು ಭಾಗ್ಯ ನಮಗೆ ನಮ್ಮ ಸಹೋದರ ಹೊನ್ನಪ್ಪ ಗೌಡರು ನಮಗೆ ಅದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಕ್ರೀಡೆ ನನಗೆ ಗೊತ್ತಿದ್ದ ಹಾಗೆ ಪ್ಯಾರಾ ವರ್ಲ್ಡ್ ಕಪ್ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ಪ್ಯಾರಾ ಏಷ್ಯನ್ ಕಬಡ್ಡಿ ನಡೀಲಿಕ್ಕಿದೆ. ಇನ್ನು ಹಲವಾರು ಈ ಕ್ರೀಡಾಕೂಟಗಳನ್ನು ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಬೆಳೆಸ್ತಾ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕೋಗಲು ಒಂದು ವೇದಿಕೆ ಆಗ್ತದೆ. ಈಗ ಈ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಮಿತಿ ನೇಮಕ ಆದರೆ ನಮಗೆ ಇದರಲ್ಲಿ ಒಂದು ಸ್ವಲ್ಪ ನಮ್ಮ ಒಂದು ಜೀವನದ ಒಂದು ಕಾಲುವಾಸಿ ಅದಕ್ಕೆ ನಾವು ವಿನಿಯೋಗಿಸಿದರೆ ಒಂದು 5 ವರ್ಷದಲ್ಲಿ ಒಂದು ಎಷ್ಟೋ ಮಕ್ಕಳಿಗೆ ಒಂದು ಜೀವನದ ದಾರಿ ಆಗ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ಗೆ ನಾನು ಕರೆದಂಥ ಎಲ್ಲ ದಕ್ಷಿಣ ಕನ್ನಡ ಮೂಲೆ ಮೂಲೆಯಿಂದ ಒಬ್ಬರಾದರೂ ಬಂದಿದ್ದಾರೆ.
ಅವರ ಸಂಪರ್ಕದಲ್ಲಿರುವ ಈ ಅಂಗವಿಕಲಚೇತನ ಇರುವ ಸ್ವಲ್ಪ ಇರುವ ಅಂಥ ಮಕ್ಕಳಿಗೆ ಒಂದು ಪೂರಕ ವಾತಾವರಣ ಕಲ್ಪಿಸುವುದು. ಯಾಕಂದರೆ ಒಂದು ಅವರಿಗೆ ದೂರದಿಂದ ಬರಲಿಕ್ಕೆ ಆಗುವುದಿಲ್ಲ. ಒಂದು ಆದಿತ್ಯವಾರ ಬೆಳಿಗ್ಗೆ ಬಂದರೆ ಸಂಜೆವರೆಗೆ ಅವರ ಎಲ್ಲ ಊಟ ವ್ಯವಸ್ಥೆ, ಅವರ ಚಾದ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಟ್ರೈನಿಂಗ್ ಮಾಡಿ ವಾರ ವಾರ ಅವರಿಗೆ ಒಂದು ನನ್ನ ಅಕಾಡೆಮಿಯಲ್ಲಿ ಅವರಿಗೆ ವ್ಯವಸ್ಥೆ ಕಲ್ಪಿಸಿ ಅವರನ್ನು ಮೇಲೆ ತರುವಂತಹ ಒಂದು ಯೋಜನೆಗೆ ನಿಮ್ಮ ಸಹಕಾರ ನಾನು ಅತೀವವಾಗಿ ಬಯಸ್ತೀನಿ. ಯಾಕಂದರೆ ಈಗ ನನ್ನ ಸಮಿತಿಯಲ್ಲಿ ಆಲ್ರೆಡಿ 90% ನಾನು ಮುಗಿಸಿಯಾಗಿದೆ. ಇದೊಂದು ಔಪಚಾರಿಕ ಮಾತ್ರ. ನಮ್ಮ ಹೊನ್ನಪ್ಪ ಗೌಡರಿಗೆ ಶಕ್ತಿ ತುಂಬಲಿಕ್ಕೆ ನಾನು ಎಲ್ಲ ವ್ಯವಸ್ಥೆ, ಅದು ಅವ್ರಿಗೆ ಗೊತ್ತು ಎಲ್ಲ ಏನೆಲ್ಲ ಮಾಡಿದ್ದೇನೆ ಅಂತೇಳಿ. ಅದಕ್ಕೆ ಒಂದು ಶಕ್ತಿ ತುಂಬಲಿಕ್ಕೆ ಕಾರಣ ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಒಳ್ಳೆ ದಿವಸ. ಇವತ್ತು ಫಂಕ್ಷನ್ ಅಂದರೆ ಕಬಡ್ಡಿ ಬೆಳಿಬೇಕು, ಕಬಡ್ಡಿ ಉಳಿಬೇಕು. ಈ ಮಣ್ಣಿನಲ್ಲಿ ಕರ್ನಾಟಕದ ಕೀರ್ತಿ ನಮ್ಮ ಈಗ ಹೊನ್ನಪ್ಪ ಗೌಡರ ನೇತೃತ್ವದಲ್ಲಿ ಫೆಡರೇಷನ್ ಕಪ್ ಹರಿಯಾಣದಲ್ಲಿ ಅಲ್ಲ ಚಂಡೀಗಢದಲ್ಲಿ ಆದ ಫೆಡರೇಷನ್ ಕಪ್ಪಲ್ಲಿ ಕರ್ನಾಟಕ ರಾಜ್ಯ ಸೀನಿಯರ್ ತೃತೀಯ ಸ್ಥಾನ ಕಂಚಿನ ಪದಕ ಗಳಿಸಿ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಕಂಚಿನ ಪದಕ ಗಳಿಸಿದ್ರು. ಅದೇ ರೀತಿ ಸಬ್ ಜೂನಿಯರ್ ಕೂಡ ಕಂಚಿನ ಪದಕ, ಅದೇ ರೀತಿ ಪ್ಯಾರಾ ಕಬಡ್ಡಿ ಕೂಡ ಕಂಚಿನ ಪದಕ. ಇದಕ್ಕಿಂತ ದೊಡ್ಡ ನಾವು ಮನಸ್ಸು ಮಾಡಿದರೆ, ನಾವು ಸತ್ಯ ಧರ್ಮದಲ್ಲಿ ನೀತಿಯಲ್ಲಿ ಆ ಕಬಡ್ಡಿಯನ್ನು ಬೆಳೆಸಿದ್ರೆ ದೇವರ ಆಶೀರ್ವಾದದಿಂದ ಕರ್ನಾಟಕ ಏನಾಗಲಿಲ್ಲ. ಕರ್ನಾಟಕದಲ್ಲಿ ಒಳ್ಳೆ ಪ್ರತಿಭೆಗಳಿವೆ. ಅದನ್ನು ಯಾವ ರೀತಿಯಲ್ಲಿ ನಾವು ವ್ಯವಸ್ಥಿತ ರೀತಿಯಲ್ಲಿ ಅವರಿಗೆ ತರಬೇತಿ ಕೊಟ್ಟು ನಾವು ಬಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರು ಗಳಿಸುವ ನನಗೆ ಖಂಡಿತ ಅದರ ಭರವಸೆ ಇದೆ. ಒಂದು ಮಾತು ಈ ಸಂದರ್ಭದಲ್ಲಿ ನನ್ನ ಮಿತ್ರನಿಗೆ ಹೇಳ್ತೇನೆ, ಯಾಕಂದರೆ ಇದು ಹೇಳಲೇಬೇಕು. ಈ ಮಾತು ನಾನು ಹೊನ್ನಪ್ಪ ಗೌಡರಿಗೆ ಹೇಳಲೇಬೇಕು. ಯಾಕಂದರೆ ನಾವೆಲ್ಲ ಈಗ ಸಹ ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಏಳುವಾಗ ಕಾಲು ನೋವು, ಕೈ ನೋವು, ಸೊಂಟ ನೋವು, ಯಾವಾಗ ಆ ಹುಟ್ಟಿದ ಆ ಕಬಡ್ಡಿ ಆಡಿದ ಪೆಟ್ಟು, ಆ ನೋವು ಈಗ ಕೂಡ ನಾವು ಮರೀಲಿಲ್ಲ. ಈಗ ಸಹ ಆ ನೋವು ಉಂಟು. ಒಂದು ಕಬಡ್ಡಿ ಆಟಗಾರ ಒಂದು ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕಾದ್ರೆ ಹೈಸ್ಕೂಲ್ನಿಂದ ಹಿಡಿದು PUCಯಿಂದ ಹಿಡಿದು ಡಿಗ್ರಿವರೆಗೆ ಅವನ 75% ಇಂಜುರಿ ಆಗಿರ್ತದೆ ಬಾಡಿ. ಆಲೋಚನೆ ಮಾಡಿ ನೋಡಿ. ಆ ಒಂದು ಉತ್ತುಂಗಕ್ಕೆ ಏರುವಾಗ ಅವ 75% ಹುಡಿಯಾಗಿರ್ತಾನೆ. ಆ ಹುಡಿಯಾಗಿ ಅವನಿಗೆ ಒಂದು ಅವಕಾಶ ಸಿಕ್ಕುವಾಗ ಆ ಹುಡುಗನನ್ನು ನಾಯಿಯ ಥರ ಮಾಡಿದರೆ ಅವ ಅಲ್ಲಿ ನಿಲ್ತಾನ? ಅವನನ್ನು ಪ್ರೀತಿಯಿಂದ ನೀವು ಆಡಿಸ್ಬೇಕು, ನಾಯಿ ಥರ ನೋಡಬಾರ್ದು. ಆ ಮಕ್ಕಳು ನಾಯಿಗಳಲ್ಲ. ತಂದೆ ತಾಯಿಯವರ ಎದುರಿಸಿ, ಕೋಚ್ಗಳನ್ನು ಎದುರಿಸಿ, ಅವರ ಗುರುಗಳಿಗೆ ಎದುರಿಸಿ ಎಲ್ಲ ಬೇಡ ಕಬಡ್ಡಿ ಬೇಡಾದ್ರೂ ಆಡಿ ಇಂಜುರಿ ಆಗಿ ಕೈಕಾಲು ಲಿಗ್ಮೆಂಟ್ ಯಾವುದಾದ್ರೂ ಒಂದು ತೊಂದರೆಗೊಳಗಾಗಿ ಪುನಃ ಸಾಧನೆ ಮಾಡಿ ಆ ಉತ್ತುಂಗ ಶಿಖರಕ್ಕೆ ಏರುವಾಗ ನೀವು ನಾಯಿ ಥರ ಮಾಡಬೇಡಿ ಮಕ್ಕಳನ್ನು. ನೀವು ಕೂಡ ಆ ಶಿಖರಕ್ಕೆ ಉತ್ತುಂಗಕ್ಕೆ ಏರಿದು ಈ ಕಬಡ್ಡಿ ಎಂಬ ಕ್ರೀಡೆಯಿಂದ ಮರಿಬೇಡಿ. ನೀವು ಕೂಡ ಆ ಕಬಡ್ಡಿ ಕ್ರೀಡೆಯಿಂದವೇ ಆ ಉತ್ತುಂಗಕ್ಕೆ ಬಂದದ್ದು, ಬೇರೆ ಯಾವುದರಿಂದಲ್ಲ. ನೀವು ಕೂಡ ಏನಾದರೂ ಸಂಪಾದನೆ ಮಾಡಿದ್ರೆ ಅಥವಾ ಕಬಡ್ಡಿ ಎಂಬ ಆ 3 ಅಕ್ಷರದ ದೇವರನ್ನು ಮಾರಿಯೇ ಮಾಡಿದ್ದು ನೀವು. ಅದೇ ಹೇಳ್ತಾ ಇದ್ದೇನೆ ನಾನು. ಬೇರೆ ನೀವು ದುರ್ದದಲ್ಲ, ಕಬಡ್ಡಿ ಹೆಸರಿಂದಲೇ ಆದಂತು. ಆ ಕಬಡ್ಡಿ ಅಂದರೆ ಅಷ್ಟು ಆ ದೈವಿಕ ಶಕ್ತಿ ಇದ್ದ ಕ್ರೀಡೆ. ಆ ಮಗು ಅಷ್ಟು ಕಷ್ಟಪಟ್ಟು ಆ ಮೇಲೆ ಬರ್ತಾನೆ. ಆ ಮಗುವನ್ನು ಚೆನ್ನಾಗಿ ನೋಡಿ. ಅವನು ಹೆಸರು ತರ್ತಾನೆ ನಿಮಗೂ ಕೂಡ. ಅವ ಆಡಿ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಹೆಸರು ತಂದರೆ ಅದು ಕೂಡ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು, ನಿಮಗೂ ಕೂಡ ಹೆಸರು. ಅದನ್ನು ಚಿಂತನೆ ಮಾಡಿ. ಆದ ಕಾರಣ ಮುಂದಿನ ದಿನಗಳಲ್ಲಿ ತಾಯಿ ಉಮಾಮಹೇಶ್ವರಿ, ತಾಯಿ ಭದ್ರಕಾಳಿ, ನನ್ನ ಆರಾಧ್ಯ ದೇವರುಗಳು ಆ ಹೊನ್ನಪ್ಪ ಗೌಡರಿಗೆ ಶಕ್ತಿ ತುಂಬಿ ಅವರು ಈ ಚಿಂತನೆಯಲ್ಲಿ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಯಾರಾದರೂ ಆಗಲಿ, ಯಾವ ಮಕ್ಕಳಿಗಾದರೂ ಅನ್ಯಾಯ ಆಗಬಾರ್ದು, ಅವರಿಗೆ ಶಕ್ತಿ ತುಂಬ ಕೆಲಸ ನಿಮ್ಮಿಂದ ಆಗ್ತದೆ ಎಂಬ ವಿಶ್ವಾಸ ನನಗೆ ಪೂರ್ಣ ಭರವಸೆ ಇದೆ. ಇನ್ನು ಮುಂದೆ ಏನಾದರೂ ಅದು ಕರ್ನಾಟಕದಲ್ಲಿ ಒಂದು ಮಕ್ಕಳಿಗೆ ಆ ಒಂದು ಸ್ಥಾನ, ಆ ಮಕ್ಕಳಿಗೆ ಒಂದು ಭವಿಷ್ಯ ಕೊಡದಿದ್ರೆ ಅದು ಇವರ ಕೈಯಿಂದ ಸಾಧ್ಯ ಎಂಬ ವಿಶ್ವಾಸ. ಅದಕ್ಕೆ ಪೂರಕವಾಗಿ ನಾವು ಕೂಡ ಅದಕ್ಕೆ ಶಕ್ತಿ ತುಂಬಲಿಕ್ಕೆ ತಯಾರಿದ್ದೇವೆ ಅಂತೇಳಿ ಹೇಳಿಕೊಂಡು ನಮ್ಮ ಎಲ್ಲ ಉಮಾಮಹೇಶ್ವರಿಯ ಕಳೆದ 10 ವರ್ಷಗಳ ಕ್ರೀಡಾ ಚಟುವಟಿಕೆಗೆ ಹಾಗೂ ಇನ್ನು ಮುಂದೆ ನಡೆಯುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಸಂಸ್ಥೆಯ ಮುಖ್ಯ ಮಾರ್ಗದರ್ಶಕರಾಗಿ ಪ್ರೇಮನಾಥ್ ಉಳ್ಳಾರ ಸರ್ ನನ್ನ ಗುರು. ಅವರು ಇಷ್ಟವರೆಗೆ ಯಾವುದೇ ನನ್ನ ಕ್ರೀಡಾ ಚಟುವಟಿಕೆಯಲ್ಲಿ ಎಲ್ಲ ಅವರು ಕೂಡ ಒಂದು ವಿಕಲಚೇತನ ಸಂಸ್ಥೆಯ ಒಂದು ದೊಡ್ಡ ಹುದ್ದೆಯಲ್ಲಿ ಆ ಮಕ್ಕಳಿಗೆ ಸಹಾಯ ಮಾಡುವಂಥವರು. ಅವರೊಂದು 2 ಮಾತುಗಳನ್ನ ಹೇಳಬೇಕೆಂದು ಕೇಳಿಕೊಳ್ತಾ, ವಿಭಾಗದ ಈ ಒಂದು ಹೊಸ ಒಂದು ಕಮಿಟಿ ರಚನೆ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಆಹ್ವಾನಿಸ್ತೀರಾ. ನಾನು ಈ ಒಂದು ಅಕಾಡೆಮಿಗೆ 10 ವರ್ಷ ತುಂಬಿದ ನನಗೇನೆ ಆಶ್ಚರ್ಯ ಆಗಿದೆ. ಯಾಕಂತ ಹೇಳಿದರೆ ನಾನು ಗೋಪಿಯಣ್ಣನ ಮೊದಲೇ ಹೇಳಿದ್ದೇನೆ, ನಾನು ಸ್ವಲ್ಪ ದೂರದಲ್ಲಿದ್ದೇನೆ. ನನ್ನದು ಬೇರೆ ದೈನಂದಿನ ಯಾವುದೋ ಇದಕ್ಕೂ ನೀವು ಕರಿಬೇಡಿ. ಏನಾದರೂ ಒಂದು ಕಾಂಪಿಟೇಷನ್ ಥರ ಏನಾದರೂ ಇದ್ದರೆ ಬಂದು ಹೋಗ್ತೇನೆ ಅಂತ. ಬಹುಶಃ ನಾನು ಮಾಡಿದ್ದು ಕೂಡ ಅಷ್ಟೇ ಅಂತ ಕಾಣುತ್ತೆ, ಅದಕ್ಕಿಂತ ಜಾಸ್ತಿ ಏನು ಮಾಡಿಲ್ಲ. ಅದೇ ಯಾಕೆಂದರೆ ನನಗೆ ಕೆಲವು ದಿನ ಮೊದಲು ಗೋಪಿಯಣ್ಣ ಹೇಳಿದರು, ಹೀಗೆ
ಪಾರವನಿಗೆ ಟೀಮ್ ಹೋಗಿದ್ದು ಅಲ್ಲೆಲ್ಲ ಆಗಿದ್ದೆಲ್ಲ ಗೊತ್ತು. ಬಟ್ ಜಿಲ್ಲಾ ಸಂಸ್ಥೆ ಒಂದು ಮಾಡಬೇಕಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಬಹುಶಃ ನಾವು ಮಾಡುವ ಈ ಯಾವ ಕೆಲಸ ಇದ್ರೂ ಈ ಪಾರಾ ಒಲಿಂಪಿಕ್ಸ್ ಮಾಡುವಂಥದ್ದು ಕೆಲಸ ಅದರಷ್ಟು ಪುಣ್ಯ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ. ಯಾಕಂತ ಹೇಳಿದರೆ ನಾನೊಂದು 10-12 ವರ್ಷಗಳಿಂದ ಈ ಸ್ಪೆಷಲ್ ಒಲಿಂಪಿಕ್ಸ್ ಅದರಲ್ಲಿ ನಾನು ಜೋಡಿಸ್ಕೊಂಡಿದ್ದೇನೆ. ಯಾಕಂದರೆ ಈ ಸ್ಪೆಷಲ್ ಒಲಿಂಪಿಕ್ಸ್ ಅಂದರೆ ನಿಮಗೆ ಗೊತ್ತು, ಈ ಒಲಿಂಪಿಕ್ಸ್ ಇರೋದು 3: ಒಂದು ಮೇಯ್ನ್ ಒಲಿಂಪಿಕ್ಸ್, ಮತ್ತೊಂದು ಪಾರಾ ಒಲಿಂಪಿಕ್ಸ್, ಮತ್ತೊಂದು ಸ್ಪೆಷಲ್ ಒಲಿಂಪಿಕ್ಸ್. ಸ್ಪೆಷಲ್ ಒಲಿಂಪಿಕ್ಸ್ ಅಂದರೆ ಈ ಬುದ್ಧಿಮಾಂದ್ಯ ಮಕ್ಕಳಿಗಿರುವಂಥದ್ದು. ಬಹುಶಃ ನನ್ನ ಈ ಒಂದು ನಿವೃತ್ತಿಯ ನಂತರ ನಾನು ಮಾಡಿದ ಕೆಲಸ ಅಂತ ಹೇಳಿದರೆ, ಆ ಒಂದು ಬುದ್ಧಿಮಾಂದ್ಯ ಮಕ್ಕಳಿಗೆ ಪವರ್ ಲಿಫ್ಟಿಂಗ್ನಲ್ಲಿ ತರಬೇತಿ ನೀಡಿ ನನ್ನ 3 ಮಕ್ಕಳು ವರ್ಲ್ಡ್ ಚಾಂಪಿಯನ್ಶಿಪ್ ಸ್ಪೆಷಲ್ ಒಲಿಂಪಿಕ್ಸಲ್ಲಿ ಬಂಗಾರದ ಪದಕವನ್ನು ಗಳಿಸಿದ್ದಾರೆ. ಅದರಲ್ಲಿ ಒಬ್ಬರು ಕಂಚಿನ ಪದಕ, ಅದು ಕೂಡ ಉಳ್ಳಾಳದ ಹುಡುಗ ಆಸ್ಲಿ ಡಿಸೋಜನ್, ಗೊತ್ತಿರಬೇಕು ನಿಮಗೆಲ್ಲ, 9 ಕೆರೆ ಹುಡುಗ. ಎಸ್, ಹಾಗೆ ಅವರು ಒಟ್ಟಿಗೆ ಅದಕ್ಕೆ ಏನಂತ ಹೇಳಿದರೆ 1 ಪೈಸಾ ಖರ್ಚಿಲ್ಲ ಅದಕ್ಕೆ. ಈ ಪಾರಾ ಒಲಿಂಪಿಕ್ಸ್, ಈ ಸ್ಪೆಷಲ್ ಒಲಿಂಪಿಕ್ಸ್ ಎಲ್ಲ ಈ ಸೆಲೆಕ್ಟ್ ಆಗಿ ಹೋಗುವಂಥ ಹುಡುಗರಿಗೆ ನಮ್ಮ ಕೈಯಿಂದ ಏನು ಮಾಡಲಿಕ್ಕಿಲ್ಲ. ಎಲ್ಲ ಮಕ್ಕಳಿಗೆ ಇವನು ಕೋಚಿಂಗ್ ಕ್ಯಾಂಪ್ ಆದ್ರೂ ಅವರನ್ನು ಫ್ಲೈಟಲ್ಲಿ ಕಳಿಸೋದು. ಇದು ಗೌರ್ಮೆಂಟ್ ಆಫ್ ಇಂಡಿಯಾದು ಒಂದು ಇದು. ಅಲ್ಲದೆ ಅವರು ಬಂದಾಗ ಅವರಿಗೆ ಸನ್ಮಾನ ಮಾಡಿ ನನ್ನ 4 ಮಕ್ಕಳಿಗೆ 57 ಲಕ್ಷ ಬಹುಮಾನವಾಗಿ ಸಿಕ್ಕಿದೆ. 57 lakhs ನನ್ನ ಒಂದು ಇದಿದೆ. ಯಾಕೆಂತ ಹೇಳಿದರೆ ಆ 3-4 ಮಕ್ಕಳು ಕೂಡ ಇವಾಗ ಸೆಟ್ಲ್ಡ್. ಯಾಕೆಂದರೆ ಆ ಹಣ ಬ್ಯಾಂಕಲ್ಲಿಟ್ಟು ಇದರಲ್ಲಿ ಇಡ್ತಾರೆ. ಯಾಕಂತ ಹೇಳಿದರೆ ಪಾರಾ ಒಲಿಂಪಿಕ್ಸ್ ಎಲ್ಲ ಆದರೆ ಅವರಿಗೆ ಜಾಬ್ ಸಿಗ್ತದೆ, ಜಾಬ್ ಆಪರ್ಚುನಿಟಿ ಇದೆ. ಅಕಸ್ಮಾತ್ ಆ ಆಪರ್ಚುನಿಟಿ ಇರ್ತಿದ್ದರೆ ನನ್ನ ಈ 4 ಮಕ್ಕಳು ಕೂಡ ಇವಾಗ ಯಾವುದೋ ಒಂದು ಆಫೀಸರ್ ಆಗಿ ಇರ್ತಿದ್ರು. ಬಟ್ ಸ್ಪೆಷಲ್ ಒಲಿಂಪಿಕ್ಸಲ್ಲಿ ಅದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಬೇರೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಇದು ಕೆಲಸದ ಇದು ಕೊಡಲಿಕ್ಕೆ. ಯಾಕಂದರೆ ಅವರದ್ದು ಆ ಬುದ್ಧಿ ಮಾಂದ್ಯ ಇದರಿಂದಾಗಿ ಅದೊಂದು ಫೆಸಿಲಿಟೀಸ್ ಇಲ್ಲ. ಆದ್ದರಿಂದಾಗಿ ಅದೊಂದು ಬ್ಯಾಕ್ ಡ್ರಾಪ್ ಇಲ್ಲಂತಾದರೆ ಸ್ಪೆಷಲ್ ಹೌದು, ಸ್ಪೆಷಲ್ ಕಿಡ್ಸ್ ಅಂದರೆ ಅವ್ರದ್ದು ದೇವರ ಮಕ್ಕಳಂತಲೇ ಹೇಳೋದು ಅವರಿಗೆ. ಎಸ್ ಅದರಿಂದಾಗಿ ನನಗೆ ಇನ್ನೊಂದು ಇದಿದೆ. ಯಾಕಂದರೆ ಇವಾಗಲೇ 1-2 ಮಕ್ಕಳು ಈಗಾಗಲೇ ಕ್ಯಾಂಪ್ಗೆ ರೆಡಿಯಾಗಿ 27ರಲ್ಲಿ. ಯಾಕಂದರೆ ಈ ಒಲಿಂಪಿಕ್ಸ್ ಆದಾಗೆ ಪ್ರತಿ 4 ವರ್ಷಕ್ಕೊಂದ್ಸಲ ಆಗುವಂಥದ್ದು. ಇದು ಕೂಡ ನಮ್ಮ ಪಾರಾ ಒಲಿಂಪಿಕ್ಸ್ ಮಾಡಿದರೆ ನನಗೆ ಒಂದು ಇದು ಮಾತ್ರ ಹೇಳಿದರೆ, ನಾನು ಆದಷ್ಟು ನೀವು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅಂಥ ಮಕ್ಕಳಿದ್ದಾರೆ ಅಂಥವರನ್ನು ನಾವು ಗುರುತಿಸುವಂಥ ಕೆಲಸ ಫಸ್ಟ್ ಮಾಡಬೇಕು. ಯಾಕೆಂತೇಳಿದರೆ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಟೈಅಪ್ ಆಗಿರುವಂಥದ್ದು. ಆದ್ದರಿಂದಾಗಿ ಆ ಇಲಾಖೆಯಲ್ಲಿ ಹೋಗಿ ನಾವೇನಾದರೂ ಅದರ ಇದು ಕೇಳಿದರೆ ನಮಗೆ ಆ ಮಕ್ಕಳದೆಲ್ಲ ಸಾಧಾರಣ ಡೀಟೇಲ್ ಸಿಗುತ್ತೆ. ಆದ್ದರಿಂದಾಗಿ ಅದೊಂದು ಮಾಡಿ ಆ ಎಲ್ಲ ಮಕ್ಕಳನ್ನು ಸೇರಿಸಿ ನಮ್ಮ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಒಂದು 5-6 ತಂಡ ಮಾಡಿದರೆ ಅಲ್ಲಲ್ಲಿ ಏನಾದರೂ ಒಂದು ಟೂರ್ನಮೆಂಟ್ ಸಹ ಮಾಡಬೇಕು. ಆವಾಗ ಮಕ್ಕಳಿಗೆ ಒಂದು ಸ್ವಲ್ಪ ಮನಸ್ಥೈರ್ಯ ಬರ್ತದೆ. ಆದ್ದರಿಂದಾಗಿ ಆ ಮಕ್ಕಳಿಗೆ ಒಂದು ಈ ನಾವೊಂದು ಇದು ಅವರಿಗೊಂದು ಉಪಯೋಗ ಆಗುವಂಥ ಕೆಲಸ ಮಾಡಬೇಕಂತ ಹೇಳ್ತಾ, ಈ ಪಾರಾ ಒಲಿಂಪಿಕ್ಸ್ ನಿಜವಾಗಲೂ ಈ ಒಂದು ಸರ್ವಿಸ್ ಮಾಡುವವರು ಯಾರಿದ್ದಾರೆ ಅವರಿಗೆ ನಿಜವಾಗಲೂ ಆ ದೇವರು ಖಂಡಿತ ಒಲಿತಾನೆ. ಯಾಕೆಂತ ಹೇಳಿದರೆ ಅಂಥ ಮಕ್ಕಳಿಗೆ ಈ ಸಹಾಯ ಮಾಡೋರು ಸ್ವಲ್ಪ ಕಡಿಮೆ. ಆದ್ದರಿಂದಾಗಿ ಈ ಹೊನ್ನಪ್ಪ ಗೌಡರು ಅಂತಹ ಅವರು ಮುಂದೆ ಬಂದು ಈ ಒಂದು ಸಂಸ್ಥೆಯನ್ನು ನೋಡಿ, ನಾನಿವಾಗ ವೆಬ್ಸೈಟಲ್ಲಿ ನೋಡಿದೆ, ಬರೀ ಒಂದು 4-5 ಮಾತ್ರ ಸ್ಟೇಟ್ ಎಜುಕೇಷನ್ಸ್ ಇದೆ. ಪಾರಾ ಒಲಿಂಪಿಕ್ಸ್ ಇದೆ, ಬಟ್ ಪಾರಾ ಕಬಡ್ಡಿ ಇದ್ದು ಇನ್ನೂ ಅದು ಬೆಳಿಬೇಕು. ಸೌತಲ್ಲಿ ಬರೀ ಕರ್ನಾಟಕ ಮಾತ್ರ ಇದೆ. ಪಾಂಡಿಚೇರಿ ಇದೆಯಾ, ಬಟ್ ಸೈಟಲ್ಲಿ ನೋಡುವಾಗ ಅದು ಮಾತ್ರ ಇರ್ತೇವೆ. ಹೊನ್ನಪ್ಪ ಗೌಡ್ರದ್ದು ಮಾತ್ರ ಒಂದು ಇದೆ ಕರ್ನಾಟಕದ್ದು. ಮತ್ತು ಸೌತಲ್ಲಿ 22 ಬಂದಿದೆ, ಬಟ್ ಅದು ಫೀಡ್ ಆಗಿಲ್ಲ ಅಂತ ಕಾಣುತ್ತೆ. ಎಸ್, ಹೌದೌದು, ಫಸ್ಟ್ ನ್ಯಾಷನಲ್ ಆದ್ದರಿಂದ ಇದಾಗಿದೆ. ಆದ್ದರಿಂದಾಗಿ ತಾವೆಲ್ಲರೂ ಇದಕ್ಕೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡಿ ಈ ಒಂದು ಸಹಾಯಕ್ಕಿಂತಲೂ ಜಾಸ್ತಿ ಅಂಥವರನ್ನು ಗುರುತಿಸುವಂಥ ಕಾರ್ಯ ಮಾಡಬೇಕು. ಗುರುತಿಸುವಂಥ ಕಾರ್ಯ ಮಾಡಿ ಈ ಪಾರಾ ಕಮಿಟಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ವಂದನೆ. ಒಟ್ಟಿಗೆ ನಾನು ಮರೆತು ಬಿಟ್ಟೆ, ಏನಿಲ್ಲ,
ನಮ್ಮ ಅರುಮುಗಂ ನಮ್ಮ ಸಹೋದರ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವರನ್ನು ನಾವು ಒಂದು ಸಣ್ಣ, ನಮಗೆ ನೆನಪಿಲ್ಲ ಅವರನ್ನು ಒಂದು ಬರ ಮಾಡಿಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರ ನೆನಪಾಯ್ತು. ಅವರು ವೇದಿಕೆಗೆ ಬಂದು ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೇಳುವುದು ಕೇಳಿಕೊಳ್ಳ. ಇಲ್ಲ, ಸಣ್ಣ ಒಂದು ತಾಯಿಯ ಸಾನ್ನಿಧ್ಯ ಶಕ್ತಿಗೆ ಬಂದಿದ್ದೀರಿ ನೀವೆಲ್ಲ. ಖಂಡಿತ ಮುಂದಿನ ದಿನಗಳೇ ಅವಳು ಶಕ್ತಿ ಕೊಟ್ಟು ಕಬಡ್ಡಿಯಲ್ಲಿ ಮಾಡುವಂಥ ಶಕ್ತಿ ತುಂಬಲಿ ಅಂತ ಹೇಳಿಕೊಂಡು ನಮ್ಮ ಈ ಸಣ್ಣ ಕಿರುಕಾಣೆ ಸ್ವೀಕರಿಸಬೇಕು ಕೇಳಿಕೊಳ್ತೇನೆ. ಈ ಎರಡು ಮಾತುಗಳನ್ನು ನಮ್ಮ ಅಡ್ವೊಕೇಟ್, ಖ್ಯಾತ ಅಡ್ವೊಕೇಟ್, ನಮ್ಮೊಟ್ಟಿಗೆ ಎಲ್ಲ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸಹಾಯಕ ಇರುವಂಥ ಒಂದು ಮಂಗಳೂರಿನ ಖ್ಯಾತ ವಕೀಲರು ಮೋಹನ್ ದಾಸ್ ರೈ ಅವರು ಬಹಳ ವರ್ಷದಿಂದ ನಮ್ಮೊಟ್ಟಿಗಿದ್ದಾರೆ. ನಮ್ಮ ದಿವಂಗತ ಚಂದ್ರಶೇಖರ್ ರೈ ಅವರು ಕೂಡ ಅವರ ಒಂದು ಬಲಕೈಯಾಗಿದ್ದರು. ಅದರ ನಂತರ ನನ್ನೊಟ್ಟಿಗಿದ್ದಾರೆ. ಈಗ ಅವರನ್ನು ಬಿಟ್ಟಾಕುವ ಪ್ರಶ್ನೆ ಇಲ್ಲ. ನಾನಿರುವಷ್ಟು ತನಕ ನನ್ನ ಕಬಡ್ಡಿಯಲ್ಲಿ ಅವರು ಕೂಡ ಇರ್ತಾರೆ. ಅವರೊಂದು ಎರಡು ಮಾತುಗಳನ್ನು ನಾನು ಆಲಿಸ್ತೇನೆ. ಪಾದಾರೊಂದಳಿಗೆ ಕ್ಷಮೆಯನ್ನು ಕೇಳುತ್ತಾ, ಅಲ್ಲಿ ಸೇರಿದವರ ಒಂದು ಕಲಾ ಅಂದರೆ ಏನಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಏನಂತಾರೆ, ಒಂದು 20 ವರ್ಷದ ಹಿಂದಿನ ಒಂದೆರಡು ಸಣ್ಣ ಕಥೆ ಹೇಳಲಿಕ್ಕೆ, ಕಥೆ ಅಲ್ಲ ವಾಸ್ತವ. ಮಣ್ಣಿನಲ್ಲಿ ಕಬಡ್ಡಿ ಆಡ್ತಾ ಇರುವಾಗ ಮಣ್ಣಿಗೆ ಕೈ ಮುಗಿದು ಒಂದು ಕಬಡ್ಡಿ ಆಡ್ತಾ ಇದ್ದ ಪರಿಸ್ಥಿತಿ ಇವಾಗ ಮ್ಯಾಟ್ ಕಬಡ್ಡಿ ಬಂದಿದೆ. ಅದು ಬೇಜಾರಾಗುತ್ತೆ. ನಮ್ಮ ಕಬಡ್ಡಿ ಎಲ್ಲಿಗೆ ಮುಟ್ಟಿದೆ ಅಂತೇಳಿ ಇದು ತುಂಬಾ ಬೇಜಾರು ಸಂಗತಿ. ಒಂದು ಮೊದಲಿದ್ದದ್ದು ಒಂದು ಹಜಾಜ್ ಗೋಲ್ತ ಮಜಲು, ಮತ್ತೊಂದು ಮಂಗಳೂರಿನ ಒಂದು ಎರಡು ಮಾರುತಿ ಟೀಮ್ ಅಂತ ಹೇಳುವಾಗ ಎಲ್ರಿಗೂ ಗೊತ್ತು ಆ ಟೀಮ್ ಬಂದ್ರೆ ಯಾರಿಗೂ ಪ್ರೈಸ್ ಇಲ್ಲ, ಅವರಿಬ್ಬರಿಗೆ ಮಾತ್ರ ಪ್ರೈಸ್ ಅಂತ ಹೇಳಿ. ಆವಾಗ ಸಿಗ್ತಾ 3,000 ಮತ್ತು 5,000ಕ್ಕೆ ಬೇಕಾಗಿ ಎಷ್ಟು ದೂರದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಮಂಜೇಶ್ವರ, ಕಾಸರಗೋಡು, ಆ ಕಡೆ ಎಲ್ಲಿ ಕಡೆಯಲ್ಲಿ ನೋಡಿದ್ರೆ ಆ ಎರಡು ಟೀಮ್ಗೆ ಪ್ರೈಸ್ ಬರೋದು ಹೊರತು ಬಿಟ್ರೆ ಬೇರೆ ಯಾವುದಿಲ್ಲ. ಆವಾಗ ಆ ಕ್ರೀಡೆಯನ್ನು ಎಷ್ಟು ಪ್ರೋತ್ಸಾಹಿಸೋದಂದ್ರೆ, ಆ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ನನ್ನ ಕಣ್ಣೆದುರು ಒಂದು 5,000-10,000 ಜನ ಸೇರ್ತಾ ಇದ್ರು. ಇದು ಯಾವುದು ಲೈವ್ ಇರಲಿಲ್ಲ. ಇವತ್ತು ನಾವು ಪ್ರೋ ಕಬಡ್ಡಿ ಮಾಡ್ತೇವೆ, ಲೈವ್ ನೋಡ್ಲಿಕ್ಕೆ ಜನ ಇರುವುದಿಲ್ಲ. ಯಾಕಂತೇಳಿ ಇದು ವಿಚಾರ ಏನಂತಂದ್ರೆ ಹಣದ ವಿಚಾರದಲ್ಲಿ ಹೋಗ್ತದೆ. ನಮಗೆ ಹಣ ಅಲ್ಲ ನಮ್ಗೆ ಬೇಕಾದ್ದು, ಮಕ್ಕಳ ಪ್ರೋತ್ಸಾಹ ಅಂತ. ಇಲ್ಲಿ ಒಬ್ರು ನಮಗೆ ಭೀಷ್ಮಾಚಾರ್ಯ ಅಂತ ಹೇಳ್ಬಹುದು, ನಮ್ಮ ಗೋಪಣ್ಣನನ್ನು ಸಿಂಗಲ್ ಆಗಿ ಇವತ್ತು ಎಲ್ಲಿ ದಕ್ಷಿಣ ಕನ್ನಡ ಆಗಲಿ ಕರ್ನಾಟಕದಲ್ಲಿ ಏಕಮೇವ ಅದ್ವಿತೀಯ ವ್ಯಕ್ತಿ ಅಂತ ಇದ್ರೆ, ಒಂದು ಕಬಡ್ಡಿಯನ್ನು ಪ್ರೋತ್ಸಾಹ ವ್ಯಕ್ತಿ ಇದ್ರೆ ಅದು ಗೋಪಣ್ಣ ಅಂತ ಹೇಳಿ ನಾನು ಎದೆ ತಟ್ಟಿ ಹೇಳ್ತೇನೆ. ಇವತ್ತು ಉಮಾಮಹೇಶ್ವರಂ ಕಬಡ್ಡಿ ಅಕಾಡೆಮಿ ಅಂತ ಹೇಳಿದ್ರೆ ಕಳೆದ 10 ವರ್ಷದಿಂದ ಈ ಫೋಟೋ ಇದರಲ್ಲಿ ಒಂದು ನೋಡ್ಬೋದು ನೀವು, ಎಷ್ಟು ಮಕ್ಕಳಿಗೆ ಇಲ್ಲಿ ಆ ತರಬೇತಿ ಕೊಟ್ಟು ಅವರಿಗೆ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಈ ಕೆಲಸವನ್ನು ಯಾವ ಅಕಾಡೆಮಿಯವರು ಮಾಡಿದ್ದಾರೆ? ಯಾರು ಮಾಡಿಲ್ಲ. ನಮಗೆ ಬೇಜಾರಾಗ್ತಾ ಉಂಟು. ನಮ್ಗೆ ಇಲ್ಲಿ ಬೇಜಾರಲ್ಲಿ ಕೂತ್ಕೊಂಡು ಹೇಳುವಾಗ ಇಷ್ಟು ಒಳ್ಳೊಳ್ಳೆ ಪ್ರೋತ್ಸಾಹ ಕೊಡುವವರು ಇರುವಾಗ ನಮ್ಮ ಮಕ್ಕಳಿಗೆ ಈಗ ನೋಡಿ ಹೊಸ ಚರಿತ್ರೆ ತರ್ತಿದ್ದಾರೆ, ಪ್ಯಾರಾ ಒಲಿಂಪಿಕ್ಸ್ ಅಂತ ಹೇಳಿ. ಬೇರೆಯವರಿಗಾದ್ರೂ ಕಾಲಿದ್ದವರಿಗೆ, ಕೈ ಕಾಲಿದ್ದವರಿಗೆ ಎಲ್ರಿಗೂ ಒಳ್ಳೆ ಅವಕಾಶ ಇರ್ತದೆ. ಪ್ರೋ ಕಬಡ್ಡಿ, ಆ ಕಬಡ್ಡಿ ಇರುತ್ತೆ. ಈ ಮಕ್ಕಳಿಗೆ ಎಲ್ಲಿ ಅವಕಾಶ ಇರುತ್ತೆ? ನಮಗೆ ತಿಳಿದಿರೋದು ಮಾಬಲ್ ಮಾರ್ಲ ಸಾನ್ನಿಧ್ಯ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಅದು ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಆ ಮಕ್ಕಳನ್ನು ನೋಡುವಾಗ ಎಷ್ಟು ಜನ ಪ್ಲೇಯರ್ಸ್ಗಳಿದ್ದಾರೆ. ನಾನೇ ನೋಡಿದವ ಅಂತ ಒಂದು ಅವಕಾಶ ಈಗ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಇಂಥ ಮಕ್ಕಳಿಗೆ ಒಂದು ಅವಕಾಶ ಕೊಟ್ರೆ ನನಗೆ ಅಂತಲ್ಲ, ಒಬ್ಬ ಕ್ರೀಡಾಪಟುವಾಗಿ ಒಂದು ಟೈಮಲ್ಲಿ ಒಂದು 25 ವರ್ಷದ ಮೊದಲು ನಾನು ಯೂನಿವರ್ಸಿಟಿ ಕಬಡ್ಡಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ನನ್ನ ಕಾಲು ಮುರಿದು ನಂತರ ಆಟ ಆಡ್ಲಿಕ್ಕೆ ಇವತ್ತಿನ ತನಕ ಆಗಿಲ್ಲ. ನಾನು ಎಲ್ಲಿ ಕಬಡ್ಡಿ ಹೋಗ್ತೇನೆ ನೋಡ್ತೇನೆ ಅಷ್ಟೇ. ನನಗೆ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ಲ. ನಮ್ಮ ಹಳ್ಳಿಯಿಂದ ಬಂದವರಿಗೆ ಅವತ್ತು ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಪ್ರೋತ್ಸಾಹ ಕೊಡ್ತಿದ್ರೆ ನಾವು ಎಲ್ಲಿ ಇರ್ತಿದ್ದೆ. ಆದ್ರೆ ಈ ರೀತಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ಹೊನ್ನಪ್ಪನ ದರಗಾಜಿ ಇಲ್ಲಿ ಕೂತ್ಕೊಳ್ಬೇಕಾದಿತ್ತು. ಒಂದು ಹೇಳ್ತೇನೆ, ಪ್ಯಾರಾ ಒಲಿಂಪಿಕ್ ಕ್ರೀಡೆ ಇದು ದೇವರು ಕೊಟ್ಟ ಅವಕಾಶ ಅಂತ ಹೇಳ್ತೇನೆ. ಇದು ನನಗೆ ಇಲ್ಲಿ ಇಂಥ ಗಣ್ಯ ವ್ಯಕ್ತಿಗಳ ನಡುವೆ ನನಗೆ ಮಾತಾಡಲಿಕ್ಕೆ ಕೊಟ್ಟ ಅವಕಾಶ ಗೋಪಣ್ಣ, ನಿಮಗೆ ಮೊದಲಾಗಿ ಒಂದು ವಂದನೆ ಸಲ್ಲಿಸ್ತಾ ನಾನು 2 ಮಾತು ನಿಲ್ಲಿಸ್ತೇನೆ. ಧನ್ಯವಾದಗಳು. 2 ಮಾತು ಮಾಡ್ಬೇಕಿಲ್ಲ ಹೇಳಿ, ಏನು ಗೌರವಿಸುವುದು, ಪ್ರೋತ್ಸಾಹಿಸುವುದು ಅಲ್ಲ, ದೊಡ್ಡ ಮಾತುಗಳನ್ನು ಬೇಡ. ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಇದನ್ನು ಬೆಳೆಸಬೇಕು, ನಿಮ್ಮ ಸಹಾಯಿಸಬೇಕು. ಅದಂತೂ ನನ್ನ ಒಬ್ಬನ ಈ ಕಾರ್ಯ ಅಲ್ಲ, ಅದು ನಾವು ಚಿಂತನೆ ಮಾಡುವುದೇ ಬೇಡ. ಈ ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ ಮಾಡುದಿದ್ರು ಅದು ಒಬ್ಬನೇ ಅಲ್ಲ, ನಾನಂತೇಳಿ ಸಾಧ್ಯವೇ ಇಲ್ಲ. ಅದಕ್ಕೆ ಬೆನ್ನೆಲುಬು, ಅದಕ್ಕೆ ಶಕ್ತಿ, ಅದಕ್ಕೆ ಇದು ಬೇಕೇ ಬೇಕು. ಒಬ್ಬನು ಅಂತೇಳಿಲ್ಲ, ಆದರೂ ಅವರೊಂದು ಏನೋ ಚಿಂತನೆ ಉಂಟು. 2 ಮಾತನ್ನು ಆಡ್ಲಿಕ್ಕೆ ನಾನು ಉಮಾಮಹೇಶ್ವರಿ ಪಾದಾರವಿಂದಕ್ಕೆ ಅಡ್ಡ ಬೀಳುತ್ತಾ ಹಿರಿಯರನ್ನು ಗೌರವಿಸುತ್ತಾ ಎಲ್ಲರನ್ನೂ ಗೌರವಿಸುತ್ತಾ, ಒಂದು 10 ವರ್ಷ ಹಿಂದೆ 108 ಕಬಡ್ಡಿ ಟೀಮ್ಗಳನ್ನು ಫೋಟೋ ಸಮೇತ ಲಗಾವಣೆ ಮಾಡಿ
ಸಂಬಂಧಪಟ್ಟವರಿಗೆ ನಾನು ತಗೊಂಡೋಗಿ ಕೊಟ್ಟಿದ್ದೆ. ಮುಂದಕ್ಕೆ ಯಾವ ಆಟಗಾರರು ಯಾವ ಯಾವ ಕ್ಲಬ್ಬಿಗೆ ಆಡ್ತಾ ಇದ್ದಾರೋ ಅದೇ ಕ್ಲಬ್ಬಲ್ಲಿ ಆಡಿದರೆ ಕಬಡ್ಡಿ ಬೆಳಿಬಹುದು ಅಂತ ನಂದೊಂದು ದೂರದೃಷ್ಟಿ ಇತ್ತು. 108 ಕಬಡ್ಡಿ ಟೀಮ್ಗಳನ್ನು ಫೋಟೋ ಸಮೇತ ಫೈಲಲ್ಲಿ ಮಾಡಿ ನಾನು ಸಂಬಂಧಪಟ್ಟವರಿಗೆ ಕೊಂಡೋಗಿ ಕೊಟ್ಟಿದ್ದೆ. ಅವತ್ತು ಅವರೊಂದು ಮಾತು ಹೇಳಿದರು ನನ್ನ ಹತ್ರ, ನಿಕ್ಕ ದಾಯಗ ಮಾರೆ ಕಬಡ್ಡಿ ವೈನಾತ್ಗೆ ಯಾವೊಂದು ಇಪ್ಪುಂಡು, ನಿನಗೆ ಯಾಕೆ ಮಾರೆ, ಅದು ಅದರಷ್ಟಾಗಿ ಆಗ್ತಾ ಇರ್ತದೆ, ನಿನಗೆ ಯಾಕೆ ತಲೆ ಬೀಸಿ, ನೀನು ನಿನ್ನನ್ನು ನೋಡ್ಕೋ ಅಂತ ಅವರತ್ತು ಹೇಳ್ತಿದ್ರು. ಇವತ್ತು ನೋಡಿ, ಒಂದು ಓಪನ್ ಕಬಡ್ಡಿ ಟೂರ್ನಮೆಂಟ್ ಮಾಡಬೇಕಾದ್ರೆ ಈರು ಬರ್ಪಾರ, ನೀವು ಬರ್ತೀರಾ, ನೀವು ಬರ್ತೀರಾ, ನೀವು ಬರ್ತೀರಾ, ನೀವು ಬಂದರೆ ನಾವೊಂದು ಓಪನ್ ಟೂರ್ನಮೆಂಟ್ ಮಾಡ್ತೇವೆ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ನಾನು ಏನೋ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಊರಲ್ಲಿ ಇಂಡಿಯನ್ ಟೀಮನ್ನು ಸೋಲಿಸುವಂಥ ಆಟಗಾರರಿದ್ರು, ಇಲ್ಲೇ ಇದ್ದಾರೆ. ದೈತ್ಯ ದಂತಕತೆ ಕಬಡ್ಡಿದು. ಆ ಕಾಲದಲ್ಲಿ ಪ್ರಚಾರ ಇರಲಿಲ್ಲ, ಮೀಡಿಯಾ ಇರಲಿಲ್ಲ, ಆದ ಕಾರಣ ಅವರು ಹಿಂದೆ ಉಳಿದಿದ್ದಾರೆ. ದಂತಕತೆ ಗೋಪಿ ಅಣ್ಣ ಅಂತ ಹೇಳುವಂಥದ್ದು ಕಬಡ್ಡಿಯ ದಂತಕತೆ. ಅಂಥ ಆಟಗಾರರು ಇದ್ದಂಥ ಊರು, ಅಂಥ ತಂಡಗಳು ಇದ್ದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು 35 ಕೆಜಿದು ಕಬಡ್ಡಿ, 45 ಕೆಜಿದು ಕಬಡ್ಡಿ, 65 ಕೆಜಿದು ಕಬಡ್ಡಿ, ಈ ಥರ 12 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆವರೆಗೆ ಕಬಡ್ಡಿ ಪಂದ್ಯಾಟಗಳು ನಡೀತಾ ಇದೆ. ಕಬಡ್ಡಿ ಅಂತ ಹೇಳುವಂಥದ್ದು ಒಂದು ಮನೋರಂಜನೆ ಅಂತ ಹೇಳುವಂಥ ಒಂದು ಇದರಲ್ಲಿ ಹುಟ್ಟಿಕೊಂಡಂಥ ಕ್ರೀಡೆ. ಅದು ಬೆಳೆದು ಇವತ್ತು ಬ್ಯಾಂಕಲ್ಲಿ ಉದ್ಯೋಗ ಸಿಕ್ಕುವ ಲೆವೆಲಿಗೆ, ಆರ್ಮಿಯಲ್ಲಿ ಕೆಲಸ ಸಿಕ್ಕುವ ಲೆವೆಲಿಗೆ, ರೈಲ್ವೆಯಲ್ಲಿ ನಾನಾ ರೀತಿಯಲ್ಲಿ ಗೌರ್ಮೆಂಟ್ ಕೆಲಸಗಳನ್ನು ಗಿಟ್ಟಿಸಿಕೊಳ್ಳುವಂತಹ ಲೆವೆಲ್ಗೆ ಕಬಡ್ಡಿ ಬೆಳೆದಿದೆ. ಆದರೆ ಅದನ್ನು ಬೆಳೆಸುವವರು ಇಚ್ಛಾಶಕ್ತಿ ಇಲ್ಲದೆ ಬರೀ ಸ್ಟೇಜಿನ ಆಸೆಗೋಸ್ಕರ ಮಾತ್ರ, ಮೈಕದಲ್ಲಿ ಹೆಸರು ಕೂಗಲಿಕ್ಕೆ ಮಾತ್ರ ಅವರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಭಾರಿ ಬೇಸರ ಇದೆ. ಇನ್ನೊಂದು ನನಗೆ ಹೇಳಬೇಕಾಗಿರುವಂಥದ್ದು, ಕಬಡ್ಡಿಯನ್ನು ಬೆಳೆಸಲಿಕ್ಕೆ ಯಾರಿಗೆ ಅಧಿಕಾರ ಇದೆಯೋ ಅವರು ಇಚ್ಛಾಶಕ್ತಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ವರ್ಷಗಳನ್ನು ದುಡ್ತಾ ಹೋಗುವಂಥ ಈ ಒಂದು ವ್ಯವಸ್ಥೆ, ಅದನ್ನು ಯಾವುದೇ ಸಂಬಂಧ ಇಲ್ಲದೆ ಇಚ್ಛಾಶಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೇನೆ. ಗೋಪಿ ಅಣ್ಣನ ಜೊತೆ ನಾನು ಡೈಲಿ ಫೋನಲ್ಲಿ ಮಾತಾಡುವಾಗ ಅವರು ಶೇಖರ್ ಸರ್ನ ಬಗ್ಗೆ ಕೂಡ ಹೇಳ್ತಾರೆ. ನನಗೆ ಅವರು ಪರಿಚಯ ನೋಡಿ ಇದೆ ಬಿಟ್ಟರೆ ಬೇರೆ ಪರಿಚಯ ಇಲ್ಲ, ಅವರ ಬಗ್ಗೆ ಹೇಳ್ತಾ ಇರ್ತಾರೆ, ಇವರ ಬೆನ್ನೆಲುಬು ಈ ಥರ ಅಂತೇಳಿ. ಆದ್ದರಿಂದ ನನ್ನೊಂದು ವಿನಂತಿ ಏನಂತ ಹೇಳಿದರೆ, ಈ ಸಂಸ್ಥೆಯನ್ನು ಬಿಟ್ಟು ಹೋಗದೆ ಸುತ್ತಮುತ್ತ ಇರುವ ಮಕ್ಕಳನ್ನು ಇಲ್ಲಿಗೆ ತಂದು ಬರೀ ಕಬಡ್ಡಿ ಮಾತ್ರ ಅಲ್ಲ, ನಮ್ಮ ನಾಡಿನ ಸಂಸ್ಕೃತಿಯನ್ನು ಬೆಳೆಸಿ ಉತ್ತಮ ಜೀವನವನ್ನು ಕಟ್ಟಿಕೊಳ್ಬೇಕಾಗಿ ನನ್ನ ಎಲ್ಲ ಯಂಗ್ಸ್ಟರ್ಸ್ ಹತ್ರ ನಾನು ಕೇಳಿಕೊಳ್ತೇನೆ. ನನಗೆ ಅವಕಾಶ ಕೊಟ್ಟದಾಗಿ ಗೋಪಿ ನನಗೆ ಧನ್ಯವಾದ ಸಲ್ಲಿಸ್ತೇನೆ ನಾನು. ನಾವು ಈಗ ಸಮಯ ಭಯಂಕರ ಅಭಾವದ ಕಾರಣ ನಮ್ಮ ಮೊಕ್ತೇಸರಿಗೆ ಇವತ್ತು ನಮ್ಮ ಆ್ಯಕ್ಚುಲಿ ವೀಕ್ಲಿ ಸೆಕೆಂಡ್ ವೀಕ್ ನಮ್ಮ ಚಿಟ್ ಫಂಡ್, ದೇವಸ್ಥಾನದ್ದು ಚಿಟ್ ಫಂಡ್, ಅದು ತುಂಬ ಕೆಲಸ ಉಂಟು. ಈ ತಾಯಿಯ ಸೇವೆ ಮಾಡಲಿಕ್ಕೆ ಅವರು ಇಷ್ಟು ಬೆಳೆದು ಬಂದ ರೀತಿ ಅಂದರೆ ನಮಗೆ ಸಾಧ್ಯ ಇಲ್ಲ. ಒಂದು ಮನುಷ್ಯ ನಿದ್ದೆ ಕಟ್ಟಿ, ಅವರು ತಂದೆ ಕಟ್ಟಿದ ಸಾಮ್ರಾಜ್ಯ ಕೀರ್ತಿಶೇಷ ಜಯಣ್ಣನವರು, ಅವರು ದೊಡ್ಡ ಕ್ರೀಡಾ ಪ್ರೋತ್ಸಾಹಕರು, ದೊಡ್ಡ ಕ್ರೀಡಾ ಪ್ರೋತ್ಸಾಹಕರು. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಆಗ ಈ ಅಷ್ಟಮಿ ಚೌತಿಗೆಲ್ಲ ಆಡ್ತಿರುವ ಕಬಡ್ಡಿಗೆ ಕೋಳಿ, ಅಕ್ಕಿಮುಡಿ, ಕಬ್ಬಿನ ಅದನ್ನು ಕೊಟ್ಟು ಪ್ರೋತ್ಸಾಹ ಮಾಡಿದಂಥ ವ್ಯಕ್ತಿ. ಅಂಥ ವ್ಯಕ್ತಿಯ ಆ ದಾರಿಯಲ್ಲಿ ಈಗ ಇಷ್ಟು ದೊಡ್ಡ ವ್ಯಕ್ತಿ ಅಂದರೆ ಅವರು ಬೆಳಿಗ್ಗೆ 2 ಗಂಟೆಗೆ ಎದ್ದು ತನ್ನ ಕೆಲಸ ಕಾರ್ಯವನ್ನು ಮಾಡುವವರು. ಅವರಿಗೆ ನಿದ್ದೆ ಇಲ್ಲ. ಅವರು ಆ ತಾಯಿ, ಅವರ ದೇವರ ಸೇವೆ, ಅವರು ಮಾಡುವಂಥ ಕೆಲಸ ಕಾರ್ಯ, ಅವರು ಕೊಡುವಂತಹ ದಾನ ಧರ್ಮ ಯಾರಿಗೂ ಗೊತ್ತಿಲ್ಲ. ನಮಗೆ ತಿಳಿದವರಿಗೆ ಮಾತ್ರ ಗೊತ್ತು. ಯಾರನ್ನು ಬಯಸುವುದಿಲ್ಲ. ಅದೇನೋ ಇಲ್ಲಿ ಬಂದವರು ಯಾವುದು ಬಯಸುವುದಿಲ್ಲ, ಅದೊಂದು ದೊಡ್ಡ ಶಕ್ತಿ. ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ನಾವು ಯಾವುದು ಬಯಸುವುದಿಲ್ಲ, ನಾವು ಕೊಡೋದು ಸಹ ಗೊತ್ತಾಗೋದಿಲ್ಲ. ಅದೊಂದು ಈ ಮಣ್ಣಿನ ಶಕ್ತಿ ಅದೊಂದು. ಅಂಥ ಒಂದು ವ್ಯಕ್ತಿ ನಮ್ಮೊಟ್ಟಿಗೆ ಇರುವುದಂದ್ರೆ ನಮಗೆ ಬೇರೆ ಯಾವುದು ಶಕ್ತಿ ಬೇಡ. ತಾಯಿ ಬಿಟ್ಟರೆ ಅವರೇ ನಮಗೆ, ಬೇರೆ ಯಾರಿಲ್ಲ. ತಾಯಿ ಹತ್ರ ಹೀಗೆ ಹೇಳ್ಬೋದಾದ್ರೆ ನಮ್ಮ ಒಳಗಿನ ಭಾವನೆಗಳು ಅರ್ಥ ಮಾಡೋದು ಅವರಿಗೆ ಮಾತ್ರ. ಅಂಥ ಒಂದು ವ್ಯಕ್ತಿತ್ವ ಒಂದು ನಮ್ಮೊಟ್ಟಿಗೆ ಇದ್ರೆ ಅದು 1000 ಆನೆಯ ಬಲ, ಏನೋ ಮಾಡ್ಬೋದು. ಅಂಥ ವ್ಯಕ್ತಿತ್ವ ಈ ಸಂಸ್ಥೆಗೆ ಇದೆ. ಖಂಡಿತ ಈ ಮಕ್ಕಳು ಸ್ವಲ್ಪ ತಿಳುವಳಿಕೆ ಬರಬೇಕು.
ನಾವು ಯಾರೋ ತಂದೆ ತಾಯಿಗಳ ಮಕ್ಕಳು ನೋಡಿ. ದೊಡ್ಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ನಾನು ರಿಕ್ವೆಸ್ಟ್ ಮಾಡಿದ್ದೆ ಈ ಇವತ್ತಿನ ಮಹಾಸಭೆಗೆ. ಎಷ್ಟೋ ಮಕ್ಕಳಿದ್ದಾರೆ, ಒಂದು 25 ಮಕ್ಕಳಿದ್ದಾರೆ ಈಗ ನಮ್ಮ ಅಕಾಡೆಮಿಯಲ್ಲಿ. ಈಗ ಈ ಸಲ ಒಂದು 10 ಮಕ್ಕಳು ಸೇರಿದರೆ ಒಂದು 16 ಮಕ್ಕಳು, ಮುಂದಿನ ಮಕ್ಕಳು 25. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ನಿಮ್ಮ ತಂದೆ ತಾಯಿಗಳನ್ನು ಕರ್ಕೊಂಡು ಬಾರ್ದು. ಒಬ್ಬರ ಮಕ್ಕಳು ತಂದೆ ತಾಯಿ ಬರಲಿಲ್ಲ, ಒಬ್ಬ ಮಕ್ಕಳ ತಂದೆ ತಾಯಿ ಬರಲಿಲ್ಲ. ಇದು ಅವರ ಮಕ್ಕಳಿಗೆ ನಾನು ಕೇಳಲಿಕ್ಕೆ ಉಂಟು, ಇದು ನಿಮ್ಮ ಮಕ್ಕಳ ಅಂತೇಳಿ ಖಂಡಿತ ಕೇಳಲಿಕ್ಕೆ ಉಂಟು. ಇವತ್ತು ಗ್ರೂಪಲ್ಲಿ ರಾತ್ರಿ ಕೇಳ್ತೇನೆ ನಾನು, ಯಾರು ಬಂದಿದ್ದಾರೆ. ಒಬ್ಬ ಅಲ್ಲ ಅಷ್ಟು ಮಕ್ಕಳಿಗೆ, ಇಷ್ಟು ಮಕ್ಕಳಲ್ಲಿ ಒಬ್ಬರಿಬ್ಬರು ಬಂದರೆ ಬರ್ತಾರೋ ನಮಗೆ ಕಾಂಟ್ಯಾಕ್ಟ್. ಇಷ್ಟು ಮಕ್ಕಳು 25-26 ಮಕ್ಕಳಿರುವಾಗ ಇಬ್ಬರು ಒಂದು ಬಂದರೆ ಸಾಕ. ಆದರೆ ಅನಾಥ ಮಕ್ಕಳನ್ನು ನಾವು ಬೆಳೆಸುದ ಅಲ್ಲ. ಒಂದು ಅದಕ್ಕೆ ಸಹ ಅವರಿಗೆ ಸಹ ಇದು ಯಾಕೆ ಹೇಳ್ದಂದ್ರೆ ರೆಸ್ಪಾನ್ಸಿಬಿಲಿಟಿ, ಜಾಗ್ರತೆ ಏನು ಮಾಡ್ತಾರೆ. ನಾನು ವಾಟ್ಸಪ್ ಗ್ರೂಪಲ್ಲಿ ಮಾಡಿ ಈಗ ಅವರ ತಂದೆ ತಾಯಿಯವರನ್ನು ಸಹ ಸೇರಿಸಿದ್ದೇನೆ. ಅವರು ಬರ್ತಾರಾ, ಅವ್ರು ಏನು ಮಾಡ್ತಾರೆ, ನಮಗೆ ಎಲ್ಲ ಅವರನ್ನು ನೋಡ್ಲಿಕ್ಕೆ ಆಗ್ತದ. ನಮಗೆ ಕ್ಯಾಂಪಿಗೆ ಬರುವಾಗ, ಕೋಚಿಂಗ್ ಬರುವಾಗ ರಾತ್ರಿ ಕೋಚಿಂಗ್ ಕೊಟ್ಟಲಿಕ್ಕೆ ಅಷ್ಟೇ ಅವರು ನೋಡೋದು, ಸ್ವಲ್ಪ ಇದು ನೋಡೋದು, ನಮ್ಮೊಟ್ಟಿಗೆ ಇರುವ ಮಕ್ಕಳು ನೋಡ್ಲಿಕ್ಕೆ ಆಗ್ತದೆ, ಎಲ್ಲ ನೋಡ್ಲಿಕ್ಕೆ ಆಗ್ತದ. ನಾಳೆ ಹೆಚ್ಚು ಕಮ್ಮಿ ಆದರೆ ನನಗೆ ತುಂಬ ಬೇಸರ ಉಂಟು. ಜಾರ್ಜ್ ಹೇಳು, ಅದು ದುಃಖ ಆಗಿ ಅವನು ಹೊರಗಾಕಿದ ನಂತರ ದುಃಖ ಆಗಿ ವಾಪಸ್ ಕರೆದು ಅವನನ್ನು ಕೂತ್ಕೊಳಿಸಿ, ಮಗ ನೀನು ಹೀಗೆ ಮಾಡಬಾರ್ದು, ನೀನು ಸರಿಯಾಗಬೇಕು, ಈಗೀಗಿನ ಕತೆ, ನಿನ್ನ ಲೈಫ್ ಹೀಗೆ, ಮತ್ತು ಅದನ್ನು ಮಾತು ಕೇಳಿ ಎಲ್ಲ ನಿಲ್ಲಿಸಿ BPED ಕೋರ್ಸಿಗೆ ಹಾಕಿ. ಈಗ BPED ಕೋರ್ಸ್ ಫೈನಲ್ ಇರಿದ್ದೇನೆ. ಆದರೂ ಒಂದು ಅವರ ಕ್ಲಬ್ ದಂಡಕ್ಕೆ ಅವನ ಗ್ರಾಚಾರ ಹೋಗಿದ್ದಾನೆ. ಹೋಗಿ ಸಂಜೆ 5:30 ಗಂಟೆಗೆ ಮ್ಯಾಚ್ ಮುಗ್ದಿದೆ. ಸಂಜೆ 5:30 ಗಂಟೆ ಮ್ಯಾಚ್ ಮುಗ್ದು ಇವನಿಗೆ ಕ್ಲಾಸ್ ಉಂಟಂತೇಳಿ ಅಲ್ಲಿಂದ 5:30 ಗಂಟೆ ಬರಬೇಕಿತ್ತು, ಸಾಯಂಕಾಲ ಅಲ್ಲ 6 ಗಂಟೆಗೆ ಬರಬೇಕಿತ್ತು. ಇವ ಎಲ್ಲಿರ್ತಾ ನನ್ನ ಮಾತು ನಿಲ್ಲಿಸಿದೆ. ಅದೇ ರೀತಿ ಕೊನೆಗೆ ಬಂದಂತಹ ಎಲ್ಲ ಈ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೂತನ ಸಮಿತಿ ಆಲ್ರೆಡಿ ಆಗಿದೆ, ಕಮಿಟಿ ಆಲ್ರೆಡಿ ಆಗಿದೆ. ಅದರ ಸಂಭಾವ್ಯ ಇದನ್ನು ನಾನು ಈ ಪಂದ್ಯಕೂಟ ಅಲ್ಲ, ಈ ಸಮಾರಂಭ ಮುಗ್ದ ಕೂಡಲೇ ನಾನು ಅದನ್ನು ಬಿಡುಗಡೆ ಮಾಡ್ತೇನೆ. ಅದರಲ್ಲಿ ಮುಖ್ಯವಾಗಿ ಒಂದು ಮಾತಂದ್ರೆ ನಿಮಗೆ ಹೇಳ್ಬೋದು, ಕಬಡ್ಡಿ ತುಂಬ ಜನ ಇದ್ದಾರೆ, ಆದರೆ ಒಂದು ಕಬಡ್ಡಿಯ ಅಪ್ಪಟ ಚಿನ್ನ ಅಲ್ಲ, ಚಿನ್ನಕ್ಕಿಂತ ದೊಡ್ಡದು ವಜ್ರ ಕಬಡ್ಡಿ. ನಾವು ಹುಟ್ಟಿದ್ದು ಕಬಡ್ಡಿದು, ನಿನ್ನೊಂದು ಹಾಕಿದೆ, ಹುಟ್ಟಿದ್ದು ಕಬಡ್ಡಿಗೆ, ಉಸಿರು ತೆಗೆಯುವುದು ಕಬಡ್ಡಿಗೆ, ಸಾಯುವುದು ಕಬಡ್ಡಿಗೆ. ಆ ಚಿಂತನೆಯ ಒಂದು ವ್ಯಕ್ತಿ ನನ್ನ ಆತ್ಮೀಯ ಪ್ರಾಣ ಸ್ನೇಹಿತ. ನಮಗೆ ಒಂದು ಮಾತುಂಟು, ಅವ ಮೊದಲು ಸತ್ರೆ ಹೆಗಲು ಕೊಡುದು ನಾನು ಮೊದಲು ಸತ್ರೆ ಅವ ಹೆಗಲು ಕೊಡುದು. ಇದು ನಮಗೆ ಮಾತು. ಪುತ್ತುಬಾವ ಹಾಸನ್ ಅವ ಪ್ರಾಣ ಸ್ನೇಹಿತ, ಎಲ್ಲಿದ್ರು ನಂಗೆ ಏನಾದರೂ ಓಡಿ ಬರ್ತಾನೆ. ಕಬಡ್ಡಿ ಅಂದ್ರೆ ಅವನ ಉಸಿರು, ಅವನಿಗೆಲ್ಲ ಏನು ಹೇಳ್ಬೇಡ. ಅವನನ್ನು ಈ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾರಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಧಾನ ಕಾರ್ಯಾಧ್ಯಕ್ಷಿಯಾಗಿ ನೇಮಕ ಆಗಿದೆ ಆಲ್ರೆಡಿ. ಅವನಿಗೆ ಪೂರ್ಣ ಸಹಕಾರ ನಿಮ್ದು ಬೇಕು. ಮುಂದಿನ ದಿನಗಳಲ್ಲಿ ಅವನಿಗೆ ಸಾಥ್ ಕೊಟ್ಟು ಈ ಸಂಸ್ಥೆಯನ್ನು ದೊಡ್ಡ ಸಂಸ್ಥೆ ಮಾಡ್ತೇನೆ ನಾನು. ಇದು ಒಂದು ನಿಮಿಷ, ಯಾಕೆಂದ್ರೆ ಇದು ಈಗ ಸಣ್ಣ ಕೂಸು ಈ ಸಂಸ್ಥೆ. ಇದಕ್ಕೆ ನಾವು ನಿಮ್ಮ ಈಗ ಈ ಕಮಿಟಿ ಮಾಡಿ ಯಾರೆಲ್ಲ ಇದ್ದಾರೆ ಅವರ ಪರಿಸರದ ಜಾಗ ಯಾರಾದಿದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಆಗ್ಬೋದು. ಗೋಪಿಯಣ್ಣ ಇಂಚಿಂಚಿನೊಂಜಿ ಬಾಲೆ ಉಂಟು, ಒಂಜಿ ಕೈಯಿಂದ ಅದನ್ನ ಅವನಿಗೆ ತನ್ನಿ, ನಾನು ಅವನಿಗೆ ವೇದಿಕೆ ಒದಗಿಸ್ತೇನೆ. ಹಾಗೆ ಇಡೀ ಜಿಲ್ಲೆಯ ಮಕ್ಕಳಿದ್ದಾರೆ, ನಮ್ಮ ಸಮಿತಿಯಲ್ಲಿ ಎಲ್ಲರೂ ಇದ್ದಾರೆ. ಒಬ್ಬೊಬ್ಬ ಮಕ್ಕಳು ಸಿಕ್ಕಿದ್ರೆ ಒಂದು ಒಳ್ಳೆ ತಂಡ ಕಟ್ಟಿ ರಾಷ್ಟ್ರ ಮಟ್ಟದ ಪಂದ್ಯಕೂಟ ಆಗ್ತದೆ, ಫೆಡರೇಷನ್ ಆಗ್ತದೆ, ವರ್ಲ್ಡ್ ಕಪ್ ಆಗ್ಲಿಕ್ಕೆ ಉಂಟು, ಒಲಿಂಪಿಕ್ಸ್ ಗೇಮಿಗೆ ಹೋಗ್ಲಿ ಉಂಟು, ಏಷ್ಯನ್ ಕಪ್ ಆಗ್ತದೆ ಈಗ ಮಲೇಷ್ಯಾದಲ್ಲಿ. ಅಂತ ಒಂದು ವ್ಯವಸ್ಥೆಗೆ ಒಂದು 2 ಮಕ್ಕಳನ್ನು ನಾವು ನಮ್ಮ ಮಕ್ಕಳನ್ನು ಇಲ್ಲಿಂದ ದಕ್ಷಿಣ ಕಲಿದ್ರೆ ನಮ್ಮೆಲ್ಲರಿಗೂ ಅದು ಕೀರ್ತಿ. ನಂಗೊಬ್ಬರಿಗೆಲ್ಲ, ಪುತ್ತುಗೊಬ್ಬರಿಗೆಲ್ಲ, ನಮ್ಮ ಅಸೋಸಿಯೇಷನ್ ನಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಕೀರ್ತಿ. ನಮಗೆ ಕೆಚ್ಚೆದೆಯಿಂದ ಅವರ ಫೋಟೋ ಹಾಕಿ ನಾನು ಕೂಡ ಸಂಸ್ಥೆಯ ಒಂದು ಸದಸ್ಯ, ನನ್ನ ಮಕ್ಕಳು ಒಬ್ಬರನ್ನು ನಾವು ಈಗ ಪ್ಯಾರಾ ಒಲಿಂಪಿಕ್ಗೆ ಆಡ್ತಾ ಇದ್ದೇನೆ, ಏಷ್ಯನಿಗೆ ಆಡ್ತಾ ಇದ್ದೇನೆ, ರಾಷ್ಟ್ರ ಮಟ್ಟಕ್ಕೆ ಆಗ್ತಾ ಇದ್ದೇನೆ, ಫೆಡರೇಷನ್, ನಮಗೆ ಹೆಮ್ಮೆಯಿಂದ ಅವನ ಫೋಟೋ ಹಾಕಿ ಬರಿಬಹುದು ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಹೊನ್ನಪ್ಪ ಗೌಡ್ರೆ, ಒಂದು ರಿಕ್ವೆಸ್ಟ್, ನಮಗೆ ಸಹ ಒಂದು ಹೊಸ ಸುದ್ದಿ ಸಿಕ್ಕಿದೆ. ಅದು ಖಂಡಿತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ಹೊನ್ನಪ್ಪ ಗೌಡ ಸರ್ ನಮ್ಮ ರಾಜ್ಯ ಅಸೋಸಿಯೇಷನ್ ಕೂಡ ನಾಮಿನೇಟ್ ಮಾಡ್ತಾರೆ ನಮ್ಮ ಇಲ್ಲಿಂದ. ಅದು ಖಂಡಿತ ಮುಂದಿನ ದಿನದಲ್ಲಿ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು 2 ಅವರು ನಾಮಿನೇಟ್ ಮಾಡ್ತಾರೆ ಕರ್ನಾಟಕ ರಾಜ್ಯ ಪ್ಯಾರಾ ಅಮೆಚೂರ್ ಅಸೋಸಿಯೇಷನ್ಗೆ. ಅದನ್ನು ನಾನು ಖಂಡಿತ ಅದು ಆಗ್ತದೆ, ಅವರು ಅದು ಆಗ್ಲೇಬೇಕು. ಯಾಕಂದ್ರೆ ಮುಂದೆ ಇಲ್ಲಿಯ ನಮ್ಮ ಈ ಎಲ್ಲರೂ ಈ ದಕ್ಷಿಣ ಕನ್ನಡ ಅದಕ್ಕೆ ನಾವು ಇಳಿತೇವೆ. ಈ ಸಂಸ್ಥೆಗೆ ಮಾತ್ರ ಅಲ್ಲ, ಎಲ್ಲ ಯಾವ ಕಬಡ್ಡಿ ಹೊನ್ನಪ್ಪ ಗೌಡರು ಎದುರು ನಿಂತು ಮಾಡ್ತಾರೆ ಅವರಿಗೆ ಪೂರ್ಣ ಶಕ್ತಿ. ಅದು ನನ್ನ ಶಕ್ತಿ ಅಲ್ಲ, ಆ ತಾಯಿ ಉಮಾಮೇಶ್ವರಿಯಲ್ಲಿ ಬೇಡಿದ ಶಕ್ತಿ, ತಾಯಿ ಭದ್ರಕಾಳಿಯಲ್ಲಿ ಬೇಡಿದ ಶಕ್ತಿ. ಅವರು ಸತ್ಯ ಧರ್ಮಕ್ಕೆ ಯಾವಾಗಲೂ ಸಹ ನಾವು ಅವರ ಪಾದಚರಣಗಳು ನಮ್ಮನ್ನು ತಲೆ ಬಾಗುವಾಗ ಅವರು ನಮ್ಮನ್ನು ಎತ್ತಿ ಹಿಡಿದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಎತ್ತಿ ಹಿಡಿತಾರೆ, ನಮ್ಮ ತಲೆ ಮೇಲೆ ಎತ್ತಿ ಹಿಡಿತಾರೆ ಎಂಬ ವಿಶ್ವಾಸದಿಂದ ನಾನು 2 ಮಾತುಗಳನ್ನು ನಿಲ್ಲಿಸಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ
ನಾನು ವಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷ ಎ.ಜೆ. ಶೇಖರ್ ಅಧ್ಯಕ್ಷತೆ ವಹಿಸಿದ್ದರು. ಗೌರವಾಧ್ಯಕ್ಷ ಪ್ರೇಮ್ನಾಥ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಹರೀಶ್ ಚಂದ್ರ, ಉಪಾಧ್ಯಕ್ಷರಾದ ಸುರೇಶ್ ಎಯ್ಯಾಡಿ, ಸಂಯೋಜಕ ಪುತ್ತುಬಾಬಾ, ವಕೀಲರು ಮೋಹನ್ದಾಸ್ ರೈ, ಪ್ರಸನ್ನಕುಮಾರ್ ಶೆಟ್ಟಿ, ನವೀನ್ ಆಳ್ವ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಭಗವಾನ್ ದಾಸ್ ಸ್ವಾಗತಿಸಿ ನಿರೂಪಿಸಿದರು.